64ನೇ ವರ್ಷದ ಮೊಸರು ಕೊಡಿಕೆ ಉತ್ಸವಕ್ಕೆ ಇಲ್ಲಿ ಮಾತ ಸ್ವಾಗತ ಮತ್ತೊಂದು ಅಂಚನೆ 64 ವರ್ಷದ ಈ ಮೊಸರು ಕೊಡಿಕೆದ ಇತಿಹಾಸನು ಸಂಕ್ಷಿಪ್ತವಾದ ತಿರುಪಾರೆ ಸಂತೋಷ ಪಡಪೆ 1950ನೇ ಇಸವಿಡೆ ತೊಕ್ಕೊಟ್ಟದ ಕೆಲ ನವ ಯುವಕಿಯರೇ ಸೇರೊಂದು ಸ್ಥಳೀಯ ಯುವಕರಿಗೆ ವ್ಯಾಯಾಮ ತರಬೇತಿ ಕೊರಡು ಪಂಪಿನ ದೃಷ್ಟಿಡೆ ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ಪಂಪಿನ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತೇವೆ. ಆ ನವ ಯುವಕಿಯರನ್ನ ಒಂದು ತಂಡೊಡುತ್ತಿನಂಚಿನ ಶ್ರೀಯುತ ಕೆ ಭಾಸ್ಕರ್ ಶೆಟ್ಟಿ ಅಂಚನೆ ಶ್ರೀಯುತ ಸುಂದರಮೀನ್ ಇನಿಕಲ ನಮ್ಮೊಟ್ಟಿಗೆ ಉಳ್ಳರು ಅಕಲ ಮಾರ್ಗದರ್ಶನಗಳು ಈ ಒಂದು ಉತ್ಸವ ನಡ್ಕೊಂಡು ಬಂದಿರ ಸಂತೋಷ ಆಗ್ಬೋದು. ದಿವಂಗತ ಈಶ್ವರ್ ಉಲಾಲ್, ದಿವಂಗತ ಮಾಸ್ಟರ್ ಶಂಕರಪ್ಪ, ದಿವಂಗತ ಮಾಸ್ಟರ್ ರಾಜೀವ್ ಮೆಂಡನ್, ದಿವಂಗತ ವಿಠಲ್ ಸಿರಿಯಾನ್, ದಿವಂಗತ ವೆಂಕಪ್ಪ, ದೇವದಾಸ್ ಶ್ರಿಯಾನ್, ದಿವಂಗತ ರಾಮಚಂದ್ರ ತೊಕ್ಕೊಟ್ಟು, ರಾಜೀವ್ ಕುಲಾಲ್, ದಿವಂಗತ ಸದಾಶಿವ ಬಂಗೇರ ಮಕ್ಕಳ ಮಾತ್ರ ಮಾರ್ಗದರ್ಶನಗಳು ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ 74ನೇ ವರ್ಷ ಕರೆದು ನೆಕ್ಸ್ಟ್ ಪ್ರತಿ ವರ್ಷ 75ನೇ ವರ್ಷಗೂ ಕಾರ್ಯದೀವಿ ಒಂದೊಂದು. ಈ ಸಂದರ್ಭಗಳು ಎಂಗ್ಲೇನೆ ಅಗಲಿನಂಚಿನ ಮಾತಾ ಚೈತನ್ಯನ ನೆನಪು ಮತ್ತೊಂದು ಆಕೆಗೊಂದು ನಮನ ಸಲ್ಲಿಸದು. ಇನ್ನಿತ ಈ ಒಂದು ಮೊಸರು ಕೊಡಿಕೆ ಇಂಚ ಸ್ಟಾರ್ಟ್ ಆಗಿ ಬಂದಿನ ಪಂಡ 1950ನೇ ಇಸ್ವಿದ ಆಸ್ಪಾಸಡೆ ತೊಕ್ಕೊಟ್ಟಡು ಉಬೆ ಒಂಜಿ ಉತ್ಸವ ಅವಳೆ ಗಾಲ ಇಚ್ಚಾಡು. ಆ ಟೈಮಡು ಒಂಜಿ ಉತ್ಸವ ತೋಡು ನಾಡ ಮೊಸರು ಕೊಡಿಕೆ ತೀಯರೆ ಇವರ ಹತ್ತವರೆಗೆ ಮುಲ್ತುರ್ದು ನಡತೊಂದು ಅವ ನೇತ್ರಾವತಿ ನದಿನೇ ಕಡತೊಂದು ಹೋಗುತ್ತೇವೆ. ಅವು ಮಾತ್ರ ಕಷ್ಟವಾಗಿರ್ತದೆ. ಅಂಚ ಈ ಒಂದು ನವಯುವಕರ ತಂಡ ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆದ ನೇತೃತ್ವಡು ಮೂಲೆ ತೊಕ್ಕೊಟ್ಟಡೆ ಮೊಸರು ಕೊಡಿಕೆ ಉತ್ಸವ ಮಾಡ್ಕೊಂಡು ಬಂದ ದೃಷ್ಟಿಡೆ ಈ ಒಂದು ಉತ್ಸವ ಸ್ಟಾರ್ಟ್ ಆಡು. ಇನ್ನಿಕ್ಕೆ 64ನೇ ವರ್ಷದ ಮೊಸರು ಕೊಡಿಕೆ ಉತ್ಸವ ದೇವನ ದಯಟು ಹೆಂಗೆ 64ನೇ ವರ್ಷ 63ನೇ ವರ್ಷನು ಅಡ್ಡ ರೀತಿಯಲ್ಲಿ ಸಮರ್ಪಣೆ ಮತ್ತೊಂದು ಇನ್ನೊಂದು 64ನೇ ವರ್ಷನು ನೆಕ್ಕೆ ಕಾರ್ಯವಲ್ಲ. ಭಕ್ತಾಭಿಮಾನಿಗಳ ಅಂಚನೆ ಸಂಘ ಸಂಸ್ಥದ ಸಹಕಾರಗಳು ಈ ಮೊಸರುಡಿಕೆ ಉತ್ಸವ ದಕ್ಷಿಣ ಕನ್ನಡ ಜಿಲ್ಲೆಡೆ ಅತಿ ವಿಜೃಂಭಣೆಡೆ ಆಚರಣೆ ಮಂದಿರಂಚಿನ ಒಂದು ಉತ್ಸವವಾದ ಉಂಡುಕೊಂಡಿರ ಸಂತೋಷ. ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆದ ಸದಸ್ಯರು ತಾಲೀಮು, ಕಬಡ್ಡಿ, ಕುಸ್ತಿ, ದೇಹದ್ರಾಢ್ಯ ಇಂಚ ಹಲವಾರು ವಿಭಾಗಗಳು ತರಬೇತಿ ಪಡೆಯೊಂದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಅಂಚನೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಪಡೆತಾರೆ. ಕರೆಯಿನ 1.5 ವರ್ಷದಿಂದ ಮಹಿಳೆಯರಿಗೆಲ್ಲ ಎಂಕ್ಲ ವ್ಯಾಯಾಮ ಶಾಲೆಡೆ ವ್ಯಾಯಾಮ ಮನ್ಪುನಂಚಿನ ಅವಕಾಶ ಕಲ್ಪಿಸೋದು ಕೊರಿಯ ವಿಶೇಷ ಪಂಡ ಕರಿನ 1 ವರ್ಷಡೆ ಎಂಕ್ಲ ಮಹಿಳಾ ಕುಸ್ತಿಪಟುಗಳು ಸುಮಾರು 12 ಪ್ರಶಸ್ತಿನ ಜಿಲ್ಲಾ ಮಟ್ಟಡೆ ಪಡೆತೇರು ಬನ್ನಿಯರ ಸಂತೋಷ ಬರಪ್ಪ. ಎಂಗ್ಲ ವ್ಯಾಯಾಮ ಶಾಲದ ಒತ್ತಿಡೆ ಸಾಮಾಜಿಕ, ಧಾರ್ಮಿಕ ಇಂಚ ಬಕ್ಕ ಮಹಿಳಾ ಸಬಲೀಕರಣ, ನಾಯಕತ್ವ ಶಿಬಿರ, ಶ್ರಮದಾನ ಇಂಚ ಸುಮಾರು ಚಟುವಟಿಕೆಗಳು ನಡ್ತಂದೇ ಉಂಡು. ಮೊಸರು ಕೊಡಿಕೆದ ಈ ಶುಭ ಸಮಾರಂಭಗಳು ಬತ್ತಿನಂಚಿನ ಅತಿಥಿಲೇನೆ ಎತ್ಕೊಂಡ್ರೆ ನಾನು ಸಂತೋಷ ಬರುತ್ತೆ. ಸುರುತಾದೆ ಇನ್ನಿತ ಈ ಒಂದು ಕಾರ್ಯಕ್ರಮನು ದೀಪ ಪ್ರಜ್ವಲನೆ ಮನ್ಪುನಾರು ಶ್ರೀ ತಾರನಾಥ್ ಗಟ್ಟಿ ಅಧ್ಯಕ್ಷರೇ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮೇರೆ ನಮ್ಮ ಊರ್ದಾರೆ ಕೈತಲ್ದ ಕಾಪಿಕಾರದಾರೆ ಮೃದು ಭಾಷೆ ತುಳು ಭಾಷೆಡೆ ಪಾಂಡಿತ್ಯ ಪಡೆದೆ ಟಿವಿ ಮಾಧ್ಯಮಗಳ ತುಳು ಭಾಷೆದ ಬಗ್ಗೆ ಪಾತೆರ್ನಾರು ಮೇರೇನೆ ಎಂಗ್ಲೆ ಈ ಒಂಜಿ ಸಮಾರಂಭಗೂ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಲ್ಲ. ವ್ಯಾಯಾಮ ಶಾಲೆದ ಅಧ್ಯಕ್ಷರಾಯಿನ ಶ್ರೀ ಪುರುಷೋತ್ತಮ್ ಗಟ್ಟಿ ಬೇರೆ ಅರೆಗೆ ಶಾಲ್ ಪಾಡ್ದು ಎದ್ಕೊಂಡು ಬಂದು ಕೇನೊಂದಲ್ಲ. ಧನ್ಯವಾದ ಪುರುಷೋತ್ತಮ್ ಗಟ್ಟಿಯರ. ಇನ್ನಿತ್ತ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದ್ದಾರೆ ಶ್ರೀಯುತ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ. ಮಸ್ತ್ ಸೌಮ್ಯ ಸ್ವಭಾವದ ಈ ವ್ಯಕ್ತಿ ವಿದೇಶದ ಉದ್ಯೋಗ ಮಂತೊಂದಿತ್ತನಲ್ಲ ಊರದ ಪ್ರತಿಯೊಂದು ಸಾಮಾಜಿಕ ಕಾರ್ಯಕ್ರಮಗಳು ಪಾಲ್ಗೊಂಡದು
ಮಲ್ಲ ಕೊಡುಗೆ ದಾನಿ ಆದೊಳ್ಳರು ಮೇರ್ನ ಹಲವಾರು ವಿದ್ಯಾರ್ಥಿಗಳಿಗೆ ಸಹಾಯಧನ, ಬಡವರಿಗೆ ಇಲ್ಲು ಕಟ್ಟರೆ ಸಹಾಯಧನ, ವೈದ್ಯಕೀಯ ನೆರವು, ವಿಶೇಷವಾದ ಕೊರೋನಾ ಸಮಯಡ್ ಮಸ್ತ್ ಸಹಾಯಧನ ಮಂತಿದ್ದಾರೆ. ಬಡ ಪೊನ್ನು ಜೋಕ್ಲನ ಮಗ್ನೆಗ್ಲ ಸಹಾಯಧನ ಇಂಚ ತೆರೆಮರೆಟ್ಟು ಅನೇಕ ಸೇವಾ ಕಾರ್ಯನ ಮಂತನಲ ಏರೆಗ್ಲ ಆಯ್ತು ಒಂಜಿ ಪ್ರಚಾರ ಬಯಸಂದೆ ಮಸ್ತ್ ಸಾಮಾಜಿಕವಾದ ಮೇರೆ ಗುರಿಸ ನಮ್ಮ ಎಂಗ್ಲ ಒಂಜಿ ಈ ಒಂಜಿ ಸಮಾರಂಭಕ್ಕೂ ಬೈದೇರು ಮೇರೆನ ಎಂಗ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದಲ್ಲ. ಮೇರೆಗೆ ಶ್ರೀಯುತ ಜಯಾನಂದ್ ಅಂಚನ್ ಶಾಲೆದ ಶಿಕ್ಷಕರು ಮೇರೆ ಶಾಲ್ ಪಾಡ್ದು ಎದ್ಕೊಂಡು ನೋಡಿ ಬಂದಕ್ಕೆ ಏನಲ್ಲ. ಪಿರಂಜಿ ಅತಿಥಿ ಶ್ರೀಯುತ ಸುಂದರ್ ಉಳ್ಳಾಲ್ ಆರು ದದನ ಕಾರ್ಯಕ್ರಮ ಪಿದೈ போயிரு எங்களை ವ್ಯಾಯಾಮಶಾಲೆ ಬತ್ತಿತ್ತೇರು ಆನ ಪಿದೈ போயிருக்கு. ಎಂಗ್ಲ ಪಿರಂಜಿ ಅತಿಥಿ ಶ್ರೀಯುತ ರಾಘವೇಂದ್ರ ಕೆವಿ ಉಪನಿರ್ದೇಶಕರೇ ನಗರ ಕೇಂದ್ರ ಗ್ರಂಥಾಲಯ ಮಂಗಳೂರು ಮೇರ್ಲ ನಮ್ಮ ಊರ್ದಾರೆ ಬರಿಮಲ ಒಂಜಿ ಪೋಸ್ಟ್ ಉಳ್ಳರು ಮೇರೆಲ್ಲ ಎಂಗ್ಲ ಪ್ರೀತಿಪೂರ್ವಕವಾದ ಎತ್ಕೊಂಡುಲ್ಲ. ಮೇರೆಗೆ ಶ್ರೀಯುತ ರಮೇಶ್ ಮೆಂಡನ್ ಮೇರೆ ಶಾಲ್ ಪಾಡ್ದು ಎದ್ಕೊಂಡು ಬಂದಕ್ಕೆ ಏನೊಂದಿಲ್ಲ. ಧನ್ಯವಾದ ರಮೇಶ್ ಮೆಂಡ್ರೆ. ವೇದಿಕೆ ಅತಿಥಿ ಶ್ರೀಯುತ ರವಿಶಂಕರ್ ಸೋಮೇಶ್ವರ ಸದಸ್ಯರು ಸೋಮೇಶ್ವರ ಪುರಸಭೆ ಮೇರ್ಲಂಚನೆ ಮಸ್ತ್ ಸಾಮಾಜಿಕ ಧಾರ್ಮಿಕ ಕಾರ್ಯಗಳು ಗುರುತಿಸಿದ ಸೋಮೇಶ್ವರದ ರಕ್ತೇಶ್ವರಿ ಬಳಗದ ಅಧ್ಯಕ್ಷರಾದ ಆ ಒಂಜಿ ರಕ್ತೇಶ್ವರಿ ಬಳಗ ಈ ವರ್ಷ 25ನೇ ವರ್ಷ ಮಂತೊಂದು ಅಂಚ ಸುಮಾರು ಕಾರ್ಯಕ್ರಮನು ಆಯೋಜನೆ ಮಂತೊಂದು ಮಸ್ತ್ ಜನಕ್ಕೆ ಹೆಲ್ಪ್ ಮಂತೊಂದುಳ್ಳರು. ಅವತ್ತಂದೆ ಇತಿಹಾಸ ಪ್ರಸಿದ್ಧ ಉಳ್ಳಾಳ ಉಳ್ಳಿಯ ಧರ್ಮರಸರ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿದ ಪ್ರಧಾನ ಕಾರ್ಯದರ್ಶಿಯಾದ ಆ ಒಂಜಿ ಕಾರ್ಯನು ಅಚ್ಚುಕಟ್ಟಾದ ನಿರ್ವಹಿಸಿದರು. ಮೇರೆಲ್ಲ ಎಂಕ್ಲೆ ಇನ್ನಿತ ಈ ಒಂಜಿ ಕಾರ್ಯಕ್ರಮಗೂ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದಲ್ಲ. ಮೇರೆಗೆ ಶ್ರೀಯುತ ಸತೀಶ್ ಭಟ್ನಗರ ಮೇರೆ ಎಂಕ್ಲ ವ್ಯಾಯಾಮಶಾಲದ ಕೋಶಾಧಿಕಾರಿ ಮೇರೆ ಬರ್ತದೆ ಶಾಲ್ ಮಾಡ್ದು ಎದ್ಕೊಂಡು ನೋಡಿ ಬಂದಕ್ಕೆ ಏನೊಂದಲ್ಲ. ವೇದಿಕೆ ಗಣ್ಯ ವ್ಯಕ್ತಿ ಶ್ರೀಯುತ ಸಂದೀಪ್ ಉಳ್ಳಾಲ್ ಅಧ್ಯಕ್ಷರು ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ಗಾಂಧಿನಗರ ಉಳ್ಳಾಲ ಮೇರ್ಲಂಚನೆ ನಮ್ಮ ಗಾಂಧಿನಗರದ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಬಕ್ಕ ಬ್ರಹ್ಮಕಲಶೋತ್ಸವ ಸಮಯಡೆ ಸ್ಥಳೀಯ ಸಂಘ ಸಂಸ್ಥೆ ಬಕ್ಕ ಭಕ್ತಾಭಿಮಾನಿಗಳನ್ನೇ ಒಟ್ಟುಗೂಡಿಸದೆ ವಿಜೃಂಭಣೆಡೆ ಆ ಒಂದು ಕಲಶೋತ್ಸವವನ್ನು ನೆರವೇರಿಸಿದ್ದಾರೆ. ಮೇರೆಲ್ಲ ಎಂಕ್ಲ ಈ ಒಂಜಿ ಉತ್ಸವಗೂ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಲ್ಲ. ಶ್ರೀಯುತ ಕೃಷ್ಣಪ್ಪ ಮೆಂಡನ್ ಮೇರೆ ಬರ್ತದೆ ಮೇರೆಗೆ ಶಾಲ್ ಪಾಡ್ದು ಎದ್ಕೊಂಡು ನೋಡಿ ಬಂದಕ್ಕೆ ಏನೊಂದಲ್ಲ. ಮೇರೆ ಬರ್ತದೆ ಮೇರೆಗೆ ಶಾಲ್ ಪಾಡ್ದು ಎದ್ಕೊಂಡು ನೋಡಿ ಬಂದಕ್ಕೆ ಏನೊಂದಲ್ಲ. ವೇದಿಕೆಡೆ ಇತ್ತ ಶ್ರೀಯುತ ಪ್ರಕಾಶ್ ಕುಂಪಲ ಮೇರ್ಲ ಬತ್ತೆ ಆಸೀನ ಆತೇರು. ಶ್ರೀ ಪ್ರಕಾಶ್ ಕುಂಪಲ ಮೇರೆ ಉಪಾಧ್ಯಕ್ಷರೇ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ದಾನಿಯಾದ ಸಾಮಾಜಿಕ ಧಾರ್ಮಿಕ ಅಂಚನೆ ರಾಜಕೀಯ ಕ್ಷೇತ್ರಗಳು ತೊಡಗಿಸಿಕೊಂಡು ಬೈದರು. ಆದಿಶಕ್ತಿ ಕ್ರಿಕೆಟರ್ಸ್ ಕುಂಪಲ ನೆತ್ತ ಸ್ಥಾಪಕರಾಗದು ಇನಿ ಆ ಸಂಸ್ಥೆದ ಒತ್ತಿ ಹಿಡಿದು ಈ ಒಂದು ಉತ್ಸವ ಆಕರ್ಷಕ ದೃಶ್ಯರೂಪಕ ಪಿಲಿವೇಶ ಇಂಚ ಹಲವಾರು ಮನೋರಂಜನಾ ಕಾರ್ಯಕ್ರಮವನ್ನು ಕೊರಿಯರಲ್ಲರು. ಬೇರೆಲ್ಲ ಎಂಗ್ಲೆ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಲ್ಲ. ಶ್ರೀ ಸುರೇಂದ್ರ ಶೆಟ್ಟಿ ಬೇರೆ ಬರ್ತದೆ ಆರೆಗೆ ಶಾಲ್ ಪಾಡ್ದು ಸ್ವಾಗತ ಮಂತು ನೋಡ ಪಂಡದಕ್ಕೆ ಏನೊಂದಲ್ಲ.
ಶ್ರೀಯುತ ಜಿತೇಂದ್ರ ಶೆಟ್ಟಿ ಮೇರ್ಲ ವಿರಾಜಮಾನವಾದುಲ್ಲರೆ. ಶ್ರೀಯುತ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು, ಸಹ ಸಂಚಾಲಕರು ಫಲಾನುಭವಿ ಪ್ರಕೋಷ್ಠ ದಕ್ಷಿಣ ಕನ್ನಡ ಜಿಲ್ಲಾ BJP. ಮೇರ್ಲಂಚನೆ ಪಕ್ಷ ಅರೆಕೊರ್ನಂಚಿನ ಹುದ್ದೆದ ಮೂಲಕ ಸುಮಾರು ಜನಕ್ಕೆ ಐತ ಒಂಜಿ ಪ್ರಯೋಜನ ತೆತ್ತುಕೊರ್ನಂಚಿನ ವ್ಯಕ್ತಿ ನಮ್ಮನೆ ಕೈತಲ್ದ ತಲಪಾಡಿದ ಗುತ್ತುದಾರು ಅಣ್ಣ ಇತ್ತ ಎಕ್ಕೂರುಡುಲ್ಲರು ಅರೆಲ್ಲ ಈ ಒಂಜಿ ಕಾರ್ಯಕ್ರಮಕ್ಕೆ ಎಂಕ್ಲೆ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ. ಶ್ರೀಯುತ ಪವನ್ ಮೆಂಡನ್ ಮೇರೆ ಅರೆಗೆ ಶಾಲ್ ಪಾಡ್ದು ಎದ್ಕೊಂಡು ಬಂದಕ್ಕೆ ಏನೊಂದಲ್ಲ. ಪಿರಂಜಿ ಗಣ್ಯ ವ್ಯಕ್ತಿ ಶ್ರೀಯುತ ತ್ರಿವಿಕ್ರಮ ಸಪ್ಪಲ್ಯ ಬೆಳ್ತಂಗಡಿ. ತುಳುನಾಡದ ಜವನ್ಯವರಿ ಬೆಂಗಳೂರಿಗೆ ಹೋದು ಇಂಜಿನಿಯರಿಂಗ್ ವಿಭಾಗದ ಪದವಿ ಪಡೆದು ಬೊಕ್ಕ MBA ಮಂತದು ಶ್ರೀ ತ್ರಿವಿಕ್ರಮ ಸಿನಿಮಾಸ್ ಬೊಕ್ಕ ಧೃತಿ ಕ್ರಿಯೇಷನ್ಸ್ ಪನ್ಪಿನ ರಡ್ ಚಲನಚಿತ್ರ ನಿರ್ಮಾಣ ಸಂಸ್ಥೆದ ಮಾಲೀಕರಾದುಲ್ಲರು. ಆರ್ನ ಮಾಲೀಕತ್ವಡು ಪರಿ, ಮೃತ್ಯೋರ್ಮ, ಸೀಸರ್ ಇಂಚಿನ ಕೆಲವು ಚಿತ್ರಗಳು ರಿಲೀಸ್ ಆತಂಡು. ಮೃತ್ಯೋರ್ಮ ಪನ್ಪಿನ ಚಿತ್ರಗೂ ಲಾಸ್ ಏಂಜಲ್ಸ್ ನಡ್ತಿನಂಚಿನ ಹಾಲಿವುಡ್ ಸ್ಟ್ಯಾಂಡ್ ಅಲೋನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳ ಆಯ್ಕೆ ಆತಂಡು. ಹಂಟರ್ ಮತ್ತು ಕರಿಹೈದ ಕೊರಗಜ್ಜ ಪ್ರಸ್ತುತ ಮೇರ್ನ ಒಂಜಿ ನಿರ್ಮಾಣ ಹಂತೊಡುಂಡು. ಕರಾವಳಿದ ಆರಾಧ್ಯ ದೈವ ಪ್ರೀತಿದ ಅಜ್ಜೆ ಕೊರಗಜ್ಜನ ಕುರಿತಾದ ಮಂದಿನಂಚಿನ ಚಿತ್ರ ಕರಿಹೈದ ಕೊರಗಜ್ಜ ಇಂದು ಶೀಘ್ರಡೆ ತೆರೆಗೆ ಬರೆಯರೆಂಡು. ಈ ಒಂಜಿ ಚಿತ್ರಗೂ ನಮ್ಮ ಮಾತ ಅವಿನ ವೀಕ್ಷಣೆ ಮಂತದ್ದು ಅರ್ನ ಈ ಒಂಜಿ ಫಿಲ್ಮು ಯಶಸ್ವಿ ಆವಡ್ಕೊಂಡ ಶುಭ ಕೋರೊಂದು ಅರೇನೆ ಈ ಒಂಜಿ ಕಾರ್ಯಕ್ರಮಕ್ಕೂ ಸ್ವಾಗತ ಮಂತೊಂದುಲ್ಲ. ಶ್ರೀಯುತ ರಮೇಶ್ ಮೆಂಡನ್ ವೇದಿಕೆ ಬತ್ತದ ಆರೆಗೊಂಜಿ ಶಾಲ್ ಪಾಡ್ದಾರೇನು ವೇದಿಕೆ ಎದ್ಕೊಂಡು ಬಂದಕ್ಕೆ ಏನೊಂದಿಲ್ಲ. ಬಿನ್ನೇರು ಶ್ರೀಮತಿ ದೀನಾಮಣಿ ರಾವ್ ಬೇರೆ ಡಿಗ್ರಿ ತಗೊಂಡ MCom, MCA, B.Ed, TTC ಇಂಚ ಮೇರೆ ವೈಷ್ಣವಿ ಕನ್ಸ್ಟ್ರಕ್ಷನ್ ನೆತ್ತ ಮಾಲಕೇರ್ಲ ಅಂದ್ ಓಜಾಸ್ NGO ಟ್ರಸ್ಟ್ ನೆತ್ತ ಕಾರ್ಯದರ್ಶಿ ಆದುಲ್ಲರು. ಓಜಾಸ್ ಸಂಸ್ಥೆದ ಮೂಲಕ ಮಸ್ತ್ ಜನಪರ ಕಾರ್ಯನು ಜನಗಳಿಗೆ ಕೊಡ್ತಿನಾರು. ವಿಶೇಷವಾದ ಮಹಿಳಾ ಸಬಲೀಕರಣದ ಬಗ್ಗೆ ಮಸ್ತ್ ಕಾರ್ಯಕ್ರಮವನ್ನು ಈ ಸಂಸ್ಥೆದ ಮೂಲಕ ಕೊಡ್ತಾರೆ. ಅವೆಲ್ಲಕ್ಕನೆ ಕೋಆರ್ಡಿನೇಟರ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂಗವಿಕಲರ ಸಂಘ ಅವು ಮಾತ್ರ ನಾವು ಡಿಗ್ರಿದ ಬಗ್ಗೆ ಪಂಡೆ ಮತ್ತೆಲ್ಲ ಪೊನ್ನೋಲ್ ಮದ್ಮೆ ಅದು ಡಿಗ್ರಿ ಮತ್ತೊಂದು ಇಲ್ಲಡು ಕುಲ್ಲುನಾಗ್ಲು ಬಟ್ ಮೇರೆ ಆತ ಡಿಗ್ರಿದೊಟ್ಟಿಗೆ ಮದ್ಮೆ ಅದು ಜೋಕ್ಲಿನೊಟ್ಟಿಗೆ ಇತ್ತೆ PhD ಮನ್ಪೇರೆ ಬಿದ್ದಾಡ್ದೇರು ಇಂದೆಲ್ಲ ಒಂಜಿ ಸಂತೋಷದ ವಿಷಯ. ಸೊ ಮೇರೆಲ್ಲ ಎಂಕ್ಲೆ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಲ್ಲ ಪಾಡ್ದು ಎದ್ಕೊಂಡು ಬಂದಕ್ಕೆ ಏನೊಂದಲ್ಲ. ಕುಮಾರಿ ಸರಿತಾ ರಾಷ್ಟ್ರೀಯ ಮಟ್ಟದ ಕುಸ್ತಿಪಟು. ರಾಷ್ಟ್ರೀಯ ಮಟ್ಟದ ಕುಸ್ತಿಪಟು ಕುಮಾರಿ ಸರಿತಾ ಮೇರೆ ಶ್ರೀಮತಿ ದೀನಾಮಣಿಗೆ ಸ್ವಾಗತ ಮಂತೊಂದುಲ್ಲರು. ವೇದಿಕೆಡೆ ಪಿರಂಜಿ ಜವನ್ಯೆ ಕುಲುದರು ಶ್ರೀಯುತ ಹರೀಶ್ ಸಪಲ್ಯ ಮೇರ್ಲ ಅಂಚನೆ ಕೊಡುಗೈ ದಾನಿ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಡು ಮಸ್ತ್ ಬೇಲೆ ಮಂತೊಂದುಲ್ಲರು. ಇತ್ತ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ತೊಕೊಟ್ಟು ಗಣೇಶ್ ನಗರ ನೆತ್ತ ಉಪಾಧ್ಯಕ್ಷರೆಲ್ಲ ಆದುಲ್ಲರು. ಮೇರೆಲ್ಲ ಎಂಕ್ಲೆ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ. ಮೇರೆಗೆ ಶ್ರೀಯುತ ಲೋಕೇಶ್ ಕುತ್ತಾರ್ ಮೇರೆ ಬತ್ತದೆ ಶಾಲ್ ಪಾಡ್ದು ಎದ್ಕೊಂಡು ಬಂದಕ್ಕೆ ಏನೊಂದಿಲ್ಲ.
ಶ್ರೀತಾ ಜಯಂತ ಕೊಂಡಾಣ ಮೆರ್ಲ ಆಸೀನದೊಲ್ಲರು ಮೆರ್ಲಾಂಚನೆ ಶ್ರೀ ಸಾಯಿ ಕನ್ಸ್ಟ್ರಕ್ಷನ್ ನಿಂತ ಮಾಲಕರು ಮೆರ್ಲ ಸಾಮಾಜಿಕ ಧಾರ್ಮಿಕ ಬಕ ರಾಜಕೀಯ ಕ್ಷೇತ್ರ ತೊಡಗಿಸಿದ್ದು ಕೊಡುಗೆ ದಾನಿಯಾದಲ ಒಳ್ಳೆರು ಮಸ್ತ್ ದೇವಸ್ಥಾನ ನೆತ್ತ ಮಾತ ಒಂಜಿ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಯಡು ಮಲ್ಲ ರೀತಿಯ ಬೇಲೆ ಬಂತದೆ ಗುರುತಿಸ ಒಂದೊಳ್ಳೆರು ಮೇರೆಲ್ಲ ಎಂಕ್ಲ ಈ ಒಂಜಿ ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಸ್ವಾಗತ ಮಂದಲ್ಲ ಶ್ರೀತಾ ಸತೀಶ್ ಕುಮಾರ್ ಮೇರೆ ಬತ್ತದ ಆರೆಗೆ ಶಾಲ್ ಪಾಡ್ದು ಎತ್ಕೊಂಡು ನೋಡಿ ಬಂದಕ್ಕೆ ಏನಂದಿಲ್ಲ ವೇದಿಕೆಡು ಪಂಡೆ 1952ನೇ ವರ್ಷಡು ನಮ್ಮ ಎಂಕ್ಲ ವ್ಯಾಯಾಮಶಾಲೆ ಸ್ಥಾಪನೆ ಆಂಡು ಆ ನಿರ್ದಿಂಚ ಈ ಒಂಜಿ ವ್ಯಾಯಾಮಶಾಲೆದ ಒಟ್ಟಿಗೆ ಪುನಂಚಿನ ರಡ್ಡು ವ್ಯಕ್ತಿಲು ಈ ಒಂಜಿ ವೇದಿಕೆ ಉಳ್ಳರು ಸುರುತಾಗ ಶ್ರೀತಾ ಭಾಸ್ಕರ್ ಶೆಟ್ಟಿ ಆರೆಲ್ಲ ಎಂಕ್ಲ ಈ ಒಂದು ಕಾರ್ಯಕ್ರಮ ಎತ್ಕೊಂಡಲ್ಲ ಆರೆಗೆ ಎಂಕ್ಲ ಸನ್ಮಾನಲ ಮನ್ಪೆರವಲ್ಲ ಐತೊಟ್ಟಿಗೆ ಶ್ರೀತಾ ಟಿ ಸುಂದರ ಅಮೀನ್ ಗೌರವಾಧ್ಯಕ್ಷರು ಶ್ರೀ ಜೈವಿ ರಮಾರ್ತಿ ವ್ಯಾಯಾಮಶಾಲೆ ಟ್ರಸ್ಟ್ ಮೇರ್ಲ ಮಕ್ಕಳ ಒಂಜಿ ಮಾರ್ಗದರ್ಶನಡು ಈ ಒಂದು ಕಾರ್ಯಕ್ರಮ ನಡ್ತೊಂದುಂಡು ಮೇರೆಗೆ ಶ್ರೀತಾ ಪುರುಷೋತ್ತಮ ಗಟ್ಟಿ ಮೇರೆ ಶಾಲ್ ಪಾಡ್ದೆ ಎತ್ಕೊಂಡು ಬಂದೆ ಕೇನೊಂದಲ್ಲ ವೇದಿಕೆಡು ವೇದಿಕೆಡು ಶ್ರೀ ಜೈವಿ ರಮಾರ್ತಿ ವ್ಯಾಯಾಮಶಾಲೆದ ಮುಖ್ಯ ಶಿಕ್ಷಕರಾಯನ ಶ್ರೀಯುತ ಜಯಾನಂದ್ ಅಂಚಲ್ನ ಉಳ್ಳರು ಮೇರೆಲ್ಲ ಸ್ವಾಗತ ಬಂದವಲ್ಲ ಮೇರೆಗೆ ಶ್ರೀಯುತ ಪುರುಷೋತ್ತಮ್ ಕಲಾಪು ಮೇರೆ ಬರ್ತದೆ ಶಾಲ್ ಪಾಡ್ದು ಸ್ವಾಗತ ಮಾಡ್ಕೊಂಡು ಬಂದಕ್ಕೆ ಏನೊಂದಲ್ಲ ತೊಕ್ಕೊಟ್ಟು ಮೊಸರು ಕೊಡಿಕೆ ಉತ್ಸವ ಸಮಿತಿದ ಅಧ್ಯಕ್ಷರಾಯನ ಶ್ರೀತಾ ಪುರುಷೋತ್ತಮ್ ಗಟ್ಟಿ ಮೇರೆಲ್ಲ ಉಳ್ಳರು ಮೇರೆ ನಿವೃತ್ತ ಪೊಲೀಸ್ ಅಧಿಕಾರಿಲ ಅಂದು ಮೇರೆಲ್ಲ ಸ್ವಾಗತ ಬಂತೊಂದು ಮೇರೆಗೆ ಶ್ರೀತಾ ವಿಶ್ವನಾಥ್ ಮೆಂಡನ್ ಬತ್ತದೆ ಶಾಲ್ ಪಾಡ್ದು ಸ್ವಾಗತ ಮಾಡ್ಕೊಡೋದಕ್ಕೆ ಏನೊಂದಲ್ಲ ಒತ್ತಿನಂಚಿನ ಮಾತಾ ಭಕ್ತಾಭಿಮಾನಿಗಳೆಲ್ಲ ಅಂಚನೆ ಟಿ ವಿ ಮಾಧ್ಯಮದಗಳೆಲ್ಲ ಮಾತೆರೆಲ್ಲ ಸ್ವಾಗತ ಮಂತೊಂದು ಈ ಒಂಜಿ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಂತೊಂದಲ್ಲ ಧನ್ಯವಾದಗಳು. ತುಳುನಾಡದ ಶಾಂಭವಿ ಪಯಸ್ವಿನಿ ಪಲ್ಗುಣಿ ನೇತ್ರಾವತಿ ನಂದಿನಿ ಇಂಚಿನ ಮಾತ ಒಂಜಾತ್ ಸುದೆಕುಲು ಬತ್ತದು ಒರ್ಮೆ ಇತ್ತದು ಪಡ್ಡಾಯಿ ಕಡಲಡು ಸೇರ್ನಲಕ ಇನಿ ಒಂಜಾತ್ ಭಿನ್ನ ಭಿನ್ನ ಮನಸ್ಥ ಜನಕುಲು ಇತ್ತಂಡಲ ನಮ್ಮ ತೊಕ್ಕೊಟ್ಟು ಮೊಸರು ಕುಡಿಕೆ ಯಶಸ್ಸು ಪಡೆಯೋಡು ಪನ್ಪುನ ಒಂಜಿ ವಿಚಾರನ ಪತ್ತೊಂದು ಐಕ್ ಬದ್ಧರಾಗಿತ್ತಿದ್ದು ಮಾತಾ ಜವನರು ಒಟ್ಟಿಗೆ ಸೇರಿದರು ಒಟ್ಟಿಗೆ ಅಣ್ಣ ಮೆಗ್ಗೆಲಕ ಬೇನೊಂದುಳ್ಳರು ಐತ ಪ್ರತಿಫಲನೆ ಇನಿತ ದಿನತ ಗೌಜಿ ಗಮ್ಮತ್ ಭಜನೆ ಪನ್ಪುನ ಸರಳ ಮಾಧ್ಯಮಡ್ಲ ದೇವರನ್ನು ಒಲಿಸಾ ಒಲಿ ಪನ್ಪುನ ನಂಬಿಕೆನು ತೂಕ ಕೊರ್ದು ಮಿತ್ತದೀನಂಚಿತ್ತಿ ಮಸ್ತ್ ಈ ಬೇಲೆನ ಮಸ್ತ್ ಭಜನ ಮಂದಿರಲು ಮಲ್ತೊಂದುಲ್ಲ ಅಂಚಿನ ಶ್ರೇಷ್ಠ ಸಾಲಗ ಸೇರ್ದಿನಂಚಿತ್ತಿ ಶ್ರೀ ವಿಠೋಬ ರುಕ್ಮಾಯಿ ಮಂದಿರ ಉಂದಿತ್ತೆ ನಮ್ಮ ಶ್ರೀಕೃಷ್ಣ ಶೋಭಯಾತ್ರದೊಟ್ಟಿಗೆ ಶ್ರೀ ವಿಠೋಬ ರುಕ್ಮಾಯಿ ಮಂದಿರದ ಭಜನದ ವೈಭವನ್ಲ ನಮ್ಮ ತೋಲಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಇತ್ತಯಾನ ಪಂದಿನ ಒಂಜಿ 4 ಸಾಲು ಮಾಮಲ್ಲ ಅರ್ಥನ ಪಡೆದಂಡು ನಮ್ಮ ಬದುಕಡು ಆಯುರಾರೋಗ್ಯ ಯಶಸ್ಸು ಧನಧಾನ್ಯ ಸಂಪತ್ತುದ ಶುಭ ಸೂಚನೆಯನ್ನು ಕೊರ್ಪುನಂಚಿತ್ತಿ ದೀಪನ ಅರ್ಲಾವನಂಚಿನ ಪೊರ್ತು
ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಉಂದತ ಅಧ್ಯಕ್ಷರಾಯಿನಂಚಿತ್ತಿ ಶ್ರೀಯುತ ತಾಲ್ನಾಥ್ ಗಟ್ಟಿ ಮೇರೆ ದೀಪನ ಅರ್ಲಾವಡು ಪಂದಕ್ಕೆ ಏನೊಂದುಲ್ಲೆ ಅಂಚನೆ ಶ್ರೀಯುತನೊಟ್ಟಿಗೆ ಚಾವರಿಡು ಪುನಃ ಮಾತಾ ಬಿನ್ನೆರು ಸೇರ್ದು ದೀಪನ ಅರ್ಲಾದ ಲೇಸನ ದುಂಬುದಿಕ್ಕ ಕೊನೋಡು ಪಂದ ಅರ್ಲ ಒಂದು ಪುನಃ ಈ ತುಡರದ ಬುಲ್ಪುದಲ ಕಾನೆ ನಮ್ಮ ಮಾತಿನ ಬದುಕಲ ಪೊರ್ಲುಡು ಅರಲಡು ಅಂಚನೆ ಸಮಾಜಕ್ಕೆ ಮಾದರಿಯಾದ ನನಾತ ಎಡ್ಡ ಬೇಲೆ ಕೈಕೊಂಡ್ರೆ ಈ ತುಡರ್ ನಮ್ಮ ಸಾದಿದ ಬುಲ್ಪಾವಡ ಬಂದು ಬಯಕೊಂದುಲ್ಲ ಟಿವಿಡ್ ಕೃಷ್ಣನ ಸೀರಿಯಲ್ ತೋದುಪ್ಪಾರು ಅತನ ಸಿನಿಮಾ ತೋದುಪ್ಪಾರು ಕೃಷ್ಣಡೊಂಜಿ ಶಾಲು ಉಂಟು ಅತಂಡ ಕೃಷ್ಣನಂಜಿ ದೋತಿ ಒಂದು ಬಣ್ಣ ಅಂದು ಹೂ ಬಣ್ಣ ಅಂದು ಅಪಗಂಡ ಟಿವಿಡ್ ಖಾಲಿ ಕೃಷ್ಣನ ಮೋನೆ ಮಾತ್ರ ತುಯ್ಯಾರ ಅಂತ ಬ್ರಹ್ಮಶ್ರೀ ನಿಕ್ಲೆಲ್ಲ ಪಣ್ಪುಜಾರ ತಪ ತುಂಬೊಪ್ಪೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಬೊಕ್ಕಾರ್ನ ಶಿಷ್ಯರಿಗೆ ಒಂದು ಚರ್ಚೆ ಹಾಕೊಂಡು ಒಂದು ಭಾರಿ ಪಿರಾಕಡತ್ತು ಇಂಚಿಪ್ಪಾಗ 150 ವರ್ಷಕ್ಕೆ ತುಂಬು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಮಂತನ ಕ್ರಾಂತಿ ನಿಕ್ಲೆ ಮಾತ ಗೊತ್ತುಂಡು ಇಡೀ ಕೇರಳಡ್ ದೇವಸ್ಥಾನ ಮಂತನ ಅಂಚನೆ ನಮ್ಮನ್ನ ಕುದುರೋಳಿಡ್ಲ ದೇವಸ್ಥಾನನ ಗೋಕರ್ಣನಾಥೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಂತನಾರು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಅವ್ರನ್ನ ಶಿಷ್ಯರೆಗಲ ಅರಿಡೀ ಕೇರಳ ಭಾರಿ ಮಲ್ಲ ಕ್ರಾಂತಿ ಮಂತಾಯ ಪಕ್ಕ SNDP ಪನ್ಪನಿ ಸಂಸ್ಥೆ ಮನ್ಪುಯರು ಅದು ಮಾತಾದ ಶಾಲೆ ಮನ್ಪುಯರು ದೇವಸ್ಥಾನ ಮನ್ಪುಯರು ಅವ್ರನ್ನ ಶಿಷ್ಯರನೊಟ್ಟಿಗೆ ಚರ್ಚೆ ನಡ್ಕೊಂಡು ನಮ್ಮ ಸಂಸ್ಥೆಗೆಲ್ಲ ಒಂಜಿ ಧ್ವಜ ಬೋರ್ಡು ಉಂದು ನಮ್ಮ ಸಂಸ್ಥೆಗೆಲ್ಲ ಒಂಜಿ ನಿಶಾನೆ ಬೋರ್ಡು ಉಂದು ಅವು ಬಣ್ಣದ ಆವು ಒಂದು ಚರ್ಚೆ ನಡ್ಕೊಂಡು ಅವಾಗ ಒಂಜಾತ್ ಅರ್ನ ಶಿಷ್ಯರ್ನಕ್ಲಿ ಪನ್ಪೇರು ಅವು ಶ್ವೇತವರ್ಣದ ಒಪ್ಪಾಡು ಅಂದು ಬುಳ್ದು ಬಣ್ಣದ ಬಣ್ಣ ಭಾರಿ ಶುಭ್ರವಾಯಿನ ಅಂದು ಖಂಡಿತವಾದ ಅಂದಲ ಅಣ್ಣ ಗುರುಕುಲೆಗೆ ಐಕ್ ಸಮ್ಮತಿ ಆಪುಚ್ಚಿ ಆತನಗ ಒಂಜಾತ್ ಶಿಷ್ಯರ್ನಕ್ಲಿ ಪನ್ಪೇರು ಪಚ್ಚೆ ಬಣ್ಣದ ಒಪ್ಪಾಡು ಅಂದು ಅವು ಪ್ರಕೃತಿದ ಪರಿಸರದ ಅಂದ ಗುರುಕುಲೆಗೆ ಐತ ಬಗ್ಗೆಲ್ಲ ಸಮ್ಮತಿ ಆಪುಚ್ಚಿ ಐದು ಬಕ್ಕ ಗುರುಕುಲೆ ತೊಜಿಪಾವೇರು ಪನ್ಪೇರು ನಮ್ಮ ಮಂಜಲ್ ಬಣ್ಣದ ಒಂಜಿ ಶಾಲನ್ನು ಬಳಕೆ ಮನ್ಪೇರು ಶುರು ಮನ್ಪಗ ಅಂದ ಇನ್ನಿಕ್ಲೆ ತೂದುಪ್ಪಾರು ಯುವವಾಹಿನಿ ಅಂಕಿತನ ಸಂಘ ಸಂಸ್ಥೆ ಅತ್ತಂಡ ನಾರಾಯಣ ಗುರುಕುಲ್ನ ಕಟ್ಟನಂಕಿತನ ಮಾತ ಸಂಸ್ಥೆಲು ಅತ್ತಂಡ ದೇವಸ್ಥಾನ ಮಾತಾಕಲು ಮಂಜಲ್ ಕಲರ್ದೊಂಜಿ ನಿಶಾನೆ ಅತ್ತಂಡ ಶಾಲ್ ಪಾಡೊಂದು ಉಪ್ಪೇರು ಇತ್ತನಿಕ್ಲೆ ನೆನಪಾದಪ್ಪು ಕೃಷ್ಣನ ಶಾಲದ ಬಣ್ಣವು ಒಂದು ಮಂಜಲೆ ಮಂಜಾಲ ದಾಯ ಪಂಡೆ ಬಂಡ ಇದು ಮಾತ ಚರ್ಚೆ ಆದನಾಗ ನಾರಾಯಣ ಗುರುಕುಲು ಬಡ ಶಿಷ್ಯರ್ಗೆ ಏನು ಬೇರು ಅವು ದಾಯಿಗೆ ಗುರುಕುಲ ಇರು ಮಂಜಲ್ ಬಣ್ಣನೆ ಆಯ್ಕೆ ಮಂತಾರೆ ಅಂದ ಅವಾಗ ಗುರುಕುಲ್ ಪನ್ಪೇರು ಅವು ಗೌತಮ ಬುದ್ಧನ ನಿಶಾನೆ ಗೌತಮ ಬುದ್ಧನ ಶಾಲೆಲ ಅವು ಮಂಜಲ್ದ ವರ್ಣನೆ ಆದಿತ್ತನಂದ ಬುದ್ಧಗೆ 2,500 ವರ್ಷಕ್ಕೆ ತುಂಬು ಒಂದೇ ಪ್ರಶ್ನೆನ ಗೌತಮ ಬುದ್ಧನ ಶಿಷ್ಯನ ಕಲಿಕೆಂದುಪ್ಪೇರು ಇರು ಮಂಜಲ್ ಶಾಲ್ ಪಾಡಕ ಅಂದ ಪಂಡರು
ದಾಯಗ ಒಲ್ಪಡ್ದು ಅಂತ ಅಪಕ ಗೌತಮ ಬುದ್ಧಗೆ ಅರ್ಣ ಶಿಷ್ಯನ ಕಲೆ ಪನ್ಪೇರಿ ಅವು ಕೃಷ್ಣನ ಶಾಲೆ ಅಂತ ಕೃಷ್ಣನ ಶಾಲೆ ಅಂತ ಅವನ ಪರಂಪರೆ ತೊಲೆ ಇನಿ ಮುಟ್ಟ ಬತ್ತನ ತೊಲೆ ಕೃಷ್ಣಡ ಆ ಮಂಜಲ್ ವರ್ಣದ ಶಾಲೆ ಐನು ಬುದ್ಧೆ ದುಂಬು ಕೊನಪುನಿ ಐಡ್ದು ಬೊಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ ಐನು ದುಂಬು ಕೊನಪುನಿ ಪುರಾಣ ಪರಂಪರೆ ವರ್ತಮಾನ ತೊಟ್ಟಿಗೆ ಮಾತ ಜೋಡಿ ಎಂದು ಬರ್ಕೊಂಡು ಮಂಜಲ್ ಕಲ್ಲರ್ದ ಆ ಶಾಲದ ದ್ಯೋತಕ ದಾನೆ ಪಂಡ ಅವು ಬಾರಿ ಪವಿತ್ರವಾಯನ ಪ್ಯೂರಿಟಿ ಡಿವೈನ್ ಪ್ಯೂರಿಟಿ ಎಂದು ಪನ್ಪಾಯನ ಅಂಜಿತನ ಒಂಜಿ ಆಧ್ಯಾತ್ಮಿಕವಾಯನ ಒಂಜಿ ನಂಟು ಸಂದೇಶಪ್ಪನ ಅಂಚಿತ್ತನ ಒಂಜಿ ವರ್ಣ ಅಂದ ಕೃಷ್ಣೆ ಮಂಜಲ್ ಕಲ್ಲರ್ ಪಂಡ ಬಾರಿ ಸರಳವಾದ ಪನ್ಪ ಬಂಗಾರ ಕಲ್ಲರ್ ಅಂದ ಬಂಗಾರದ ವರ್ಣ ಅಂದ ಅವು ಮಂಜಲ್ ಅಂದ ಹಳದಿ ಲೋಹ ಅಂದ ಹಳದಿ ಲೋಹ ಪಂಡವು ಚಿನ್ನ ಕೃಷ್ಣೆ ಭಗವದ್ಗೀತೆಯನ್ನು ಅರ್ಜುನಗೆ ಬೋಧನೆ ಮಾಡಿರುಪ್ಪಿ ಮಾನವ ಸ್ವರೂಪಡುಪ್ಪನ ವ್ಯಕ್ತಿಗೆ ಸುರುಕಾದ ಕೃಷ್ಣೆ ಭಗವದ್ಗೀತೆನ ಬೋಧನೆ ಮಾಡಿರುಪ್ಪನಿ ಅವು ಅರ್ಜುನಾಗಿ ಆಂಡ ಐಡಿದರ ತುಂಬು ಕೃಷ್ಣೆ ಭಗವದ್ಗೀತೆಯನ್ನು ಸೂರ್ಯದೇವನ ಎದುರು ದೀದುಪ್ಪುವೆಗೆ ಸೂರ್ಯದೇವನ ಎದುರು ಪಠಣ ಮಂದದುಪ್ಪುವೆಗೆ ದಾಯಿ ಸೂರ್ಯನ ಪಂಡೆ ಪಂಡ ಮಧ್ಯಾಹ್ನದ ಬೊಕ್ಕ ಸೂರ್ಯ ನಮ್ಮ ಮಾತ ಕಡಲು ಬರಿತ ಜನಕ್ಕಲು ವಾ ಬಣ್ಣಗ ಬರ್ಪೆ ಎಂದು ನಿಕ್ಲೆ ಗೊತ್ತುಂಡು ಮಂಜಲ್ ಕೆಂಪು ತುಲೆ ಬಂಗಾರದಂಚಿತ್ತನ ಆ ಒಂಜಿ ವರ್ಣಗ ಸೂರ್ಯ ಬರ್ಪೆ ಕೃಷ್ಣ ಎಲ್ಲ ಸೂರ್ಯ ದೇವ ಅಂದು ಪಂಡದುಪ್ಪೆ ఆయన ಭಗವದ್ಗೀತೆಯನ್ನು ಅರ್ಜುನಡ್ದಲ ತುಂಬು ಆಯ್ ಸೂರ್ಯನ ತುಂಬು ತೀದುಪ್ಪೆ ఆయన ಅದರ ಬಂದುಲೆ ಒಂದು ನಮ್ಮ ನೆನಪು ಮನಪಡ ఆయన ನಿಕ್ಲೆಗ್ ತಲ್ಲ ಗೊತ್ತಿದ್ದ ನಾವು ವಿಚಾರ ಆತ್ ಇಂಚಿತ್ತನ ಸಂದರ್ಭಡ್ ಇಂಚಿತ್ತನ ಪಾತ್ರ ಕತ್ತಿಟ್ಟು ಇಂಚಿತ್ತನ ಲೇಸದ ಪೊರ್ತುಡು ನೇನು ಮಾತ ನಮ್ಮ ನೆನಪು ಮನ್ಪನ ಅಗತ್ಯ ಉಂಟು ನಮಕ್ 33 ಕೋಟಿ ದೇವೇರ್ಲು ಹಿಂದೂ ಧರ್ಮ ಹಿಂದೂ ಧರ್ಮೀಯರಿಗೆ 33 ಕೋಟಿ ದೇವೇರಿಲ್ಲ ಆಂಡ ತೂಲೆ ಈತ ದೇವೇರನ ಪೈಕೆಲ ಜನಮಾನಸದ ನಡುಟೆ ಬದುಕಿದು ಜನನ ಮರಣ ಮುಟ್ಟ ಪೋಯಿನ ಒಂಜಿ ದೇವೇರು ಪಂಡ ಅವು ಕೃಷ್ಣ ಮಾತ್ರ ಐಕೆ ఆయన ನಮ್ಮ ಕೃಷ್ಣೇಂದಲ ಪನ್ಪ ಕೃಷ್ಣ ಭಗವಾನಂದಲ ಪನ್ಪ ಕೃಷ್ಣ ಪರಮಾತ್ಮ ಅಂದಲ ಪನ್ಪ ಮನುಷ್ಯ ವಾ ಕಷ್ಟನ ಮಾತ ನಮ್ಮ ಅನುಭವಿಸುವ ಕೃಷ್ಣ ಪರಮಾತ್ಮೆಲ ಐನು ಮಾನವ ರೂಪಡು ಮಾನವ ಸ್ವರೂಪಡು ಆ ಮಾತ ಕಷ್ಟನ ಅನುಭವಿಸೋದು ಉಪ್ಪಿ ಒಂದು ದಾದದ ರೂಪಕ ಅದನ್ನು ಪಂಡ ಐ ಮನುಷ್ಯ ರೂಪಡ್ಲ ಒಪ್ಪಿ ಭಗವಾನ್ಲ ಅದು ಒಪ್ಪಿ ಪರಮಾತ್ಮಲ ಅದು ಒಪ್ಪಿ ನಮ್ಮ ಏತೋ ಸಂದರ್ಭದ ನಮಕ್ ಸ್ಥಾನಮಾನ ಅಧಿಕಾರ ಐಶ್ವರ್ಯ ಬನ್ನಾಗ ಒಂತೆ ಅಹಂಕಾರಲ ಬರ್ಕೊಂಡ್ಗೆ ಅವು ಬರ್ರೆ ಬಲ್ಲಿ ಅವು ದೇವರಿಗೆಲ್ಲ ಎತ್ತು ಕಷ್ಟ ಉಂಟು ಪಂಡ ಭಗವಾನ್ ಶ್ರೀಕೃಷ್ಣ ఆయన ಜೀವನನು ತೂದು ನಮ್ಮ ತೆರಿಯೋ ನೋಡು ಆಯ್ಕೆ ಮನಸ್ಸು ಮಂತಂದಾಂಡ ಕುರುಕ್ಷೇತ್ರ ಯುದ್ಧನ ಕ್ಷಣ ಮಾತ್ರ ಉಂಟಾದಲಿ ಅತ್ತಂದಾಂಡ ದ್ರೌಪದಿನ ವಸ್ತ್ರಾಭರಣ ಪ್ರಸಂಗನ ಆವಂದ ಲೆಕ್ಕ ತೂತಲಿ ಅಂಡ ಮನುಷ್ಯ ಜೀವನಡು ಇಂಚಿಂಚಿತ್ತನ ಮಾತ ಕಷ್ಟ ಕೋಟಲೆಯಲ್ಲಿ ಬರ್ಕೊಂಡು ಐನು ಮಾತ ಆಯಾ ಸಂದರ್ಭಡು ನಮ್ಮ ಧೃತಿ ಅತ್ತಂಡ ಆತ್ಮಸ್ಥೈರ್ಯ ಕೆಡಂದೆ ಐನು ಎದುರಿಸಾವಡು ಬೊಕ್ಕ ನ್ಯಾಯ ಬೊಕ್ಕ ಧರ್ಮಡು ಇಡೀ ಕೃಷ್ಣನ ಜೀವನ ನಮಗೆ ತೊಜಿಪಾದ ಕುರ್ಪನೆ ಆತೇನೆ ಅವು ಭಗವದ್ಗೀತೆ ಅತ್ತಂಡ ಕುರುಕ್ಷೇತ್ರ ಪ್ರಸಂಗಪ್ಪು ಪೂರಲ ನಮ್ಮ ಎಡ್ಡೆ ಸಾದಿಡು ನಡಪೊಡು ಪನ್ಪನೇನು ನಮಕ್ ಕೃಷ್ಣನ ಜೀವನ ಅವು ಇನಿಕಲ ಅತ್ತಂಡ ಆ ಕೃಷ್ಣ ಪರಮಾತ್ಮನ ಬದುಕು ಅತ್ತಂಡ ಕೃಷ್ಣ ಪರಮಾತ್ಮನ ಆದರ್ಶ ನಮಗೆ ತೊಜಿಪಾದ ಕುರ್ಕೊಂಡು ಬಂದುಲೆ ಕೃಷ್ಣನ ಬಗ್ಗೆ ಪಾತೆರೆ ಪೊಂಡ ಇಡೀ ದಿನ ಪಾತಿರೊಳಗೆ ಯಾನು ಇಂಕ ಕುರಿತನ 2 ನಿಮಿಷನು ಜಾಸ್ತಿ ಪೋಯಂದಾಂಡಲ್ಲ ಯಾನು ತುಳು ಅಕಾಡೆಮಿದ ಅಧ್ಯಕ್ಷೆ ಆದುಪ್ಪನ ನೆಲಟ್ಟು ಇರ 2 ನಿಮಿಷ ಪಾತಿರು ದಾನೆ ಅತ್ತನ ಪಂಡ ನಮ್ಮ
ತುಳುವೆರೆಗೆ ನಮ್ಮ ತುಳುತ ಚರಿತ್ರೆ ಗೊತ್ತಿಚ್ಚಿ, ನಮ್ಮ ತುಳುತ ಪೆರ್ಮೆದಾದ ಅಂದ್ ಪನ್ಪನ ಗೊತ್ತಿಚ್ಚಿ, ನಮ್ಮ ತುಳುತ ಹಿಸ್ಟರಿದಾದ ಪನ್ಪನ ಅಂದ್ ಗೊತ್ತಿಚ್ಚಿ, ನಮ್ಮ ತುಳುತ ಪರಂಪರೆ ಪನ್ಪನದಾದ ಅಂದ್ ಗೊತ್ತಿಚ್ಚಿ. ನಮ್ಮ ತುಳುಕು ಬಾರಿ ಮಲ್ಲ ಚರಿತ್ರೆ ಪಕ್ಕ ಪರಂಪರೆ ಉಂಟು. ಒಂಜಿ ಕಾಲ ಇತ್ತಂಡು ಒಂಜಿ 100 ವರ್ಷಕ್ಕೆ ತುಂಬು ನಮ್ಮ ಕೇರೆಗೆಲ್ಲ ವಿದ್ಯಾಭ್ಯಾಸ ಇಜ್ಜಂದನ ಕಾಲಘಟ್ಟವು. ನಮ್ಮ ಸುತ್ತಮುತ್ತಲ ಪರಿಸರ ಅವಡು ಅತ್ತಂಡ ಕುಡ್ಲಡ ಅವಡು ಶಾಲೆ ಕಾಲೇಜ್ ಇಜ್ಜಂದನ ಪೊರ್ತು. ಆ ಪೊರ್ತುಗು ನಿಜಕ್ಕಲ ನಮಕ್ ನಮ್ಮ ಭಾಷೆದ ಬಗ್ಗೆಲ್ಲ ಮಲ್ಲ ಒಂಜಿ ಐತ ಚರಿತ್ರೆ ಗೊತ್ತಿಜ್ಜಾಂಡು. ಆಂಡ ಒಂಜಿ ವಿಷಯ ನಿಖಿಲ್ ಎದುರು ನೆನಪವನ್ ಪುಣ್ಯಾನು ಸಾರತ್ತ ಎನ್ಮನುತ್ತ 80 ರಾಬರ್ಟ್ ಕಾಲ್ಡ್ವೆಲ್ ಪನ್ಪನ ಒಂಜಿ ಭಾಷಾ ವಿಜ್ಞಾನಿ, ಜಗತ್ತದ ಬಾರಿ ಮಲ್ಲ ಪುಗರ್ತದ ಭಾಷಾ ವಿಜ್ಞಾನಿ ಸುರೂಕಾದ್ ಎತ್ತಗೆ ತೊಜಿಪಾದ ಕೊರ್ನ ತುಳು ಪನ್ಪನ ಬಜಿ ಇಲ್ಯ ಭಾಷೆ ಅತ್ತು. ತುಳು ಪನ್ಪನ ದ್ರಾವಿಡ ಪರಂಪರೆ ಸ್ವತಂತ್ರವಾದ ಅಸ್ತಿತ್ವ ಪಡೆಯೊಂದು ಬೈದನ ಬಾರಿ ಮಲ್ಲ ಚರಿತ್ರೆ, ಸಾಹಿತ್ಯಿಕವಾದ ಚರಿತ್ರೆ, ಬಾರಿ ಮಲ್ಲ ಪರಂಪರೆ ಉಪ್ಪುನ ಭಾಷೆ ಎಂದು ಪನ್ಪನೇನು ಇಡೀ ಜಗತ್ತಿಗೆ ಸುರೂಕು ತೊಜಿಪಾದ ಕೊರ್ನೆ ರಾಬರ್ಟ್ ಕಾಲ್ಡ್ವೆಲ್ ಪನ್ಪನ ಒಂಜಿ ಭಾಷಾ ವಿಜ್ಞಾನಿ. ಆ ಹಿಡಿದ ಪಕ್ಕ ಇಡೀ ಜಗತ್ತು ನಮ್ಮ ತುಳು ಭಾಷೆದ ಅಂಚಿ ತಿರುಗಿದ ಹೆಸರು ಮಂತಾನೆ ಬಂದಲೆ. ಹಿಡಿದ ಪಕ್ಕ ನಮಕ್ ತುಲೆ ನಮ್ಮ ಚರಿತ್ರೆ ಪಣದ ಮಟ್ಟ ಸುಮಾರು ವಿಚಾರ ಪಂಡ್ರೆ ಉಂಟು. ಮೆನ್ನರ್ ಪನ್ಪನ ಒಂಜಿ ಮಿಷನರಿ ಜರ್ಮನ್ ದೇಶದ ಬತ್ತನಾರು 1980 ಪುರ್ತುಡು ದಾಯ ಪನ್ನೊಂದುಲೆ ಬಂಡ ನಿಖಿಲ್ ಕನ್ನಡ ಅಡಕೆ ಎಂದು ಕನ್ನಡ ಡಿಕ್ಷನರಿ ಅತ್ತಂಡ ಕನ್ನಡ ರತ್ನಕೋಶ ಅತ್ತಂಡ ಕನ್ನಡ ಶಬ್ದಕೋಶ ಅಂದ್ರೆ ಕಿಟ್ಟೇಲ್ ಪನ್ಪನಾರು ಮಂತ್ ಕೊರದು ಪೇರೇನು ಕಿಟ್ಟೇಲ್ ರೆವರೆಂಡ್ ಕಿಟ್ಟೇಲ್ ಪನ್ಪನಾರು ಅರ್ನ ಒಟ್ಟಿಗೆನೆ ಬತ್ತನಾರು ಈ ಮೆನ್ನರ್ ತುಳುತ ಸುರೂತ ಡಿಕ್ಷನರಿನ ಮಂತ್ ಕೊರ್ಪೇರು ನಮ್ಮ ಏರ್ಲ ಮಂತ ನತ್ತವು ಸುಮಾರು 20 ವರ್ಷ ನಮ್ಮ ಈ ತುಳು ಪ್ರಾಂತ್ಯಡ್ ಸುತ್ತಾಡದು ಸುರೂತ ತುಳುತ ಶಬ್ದಕೋಶನ ಮಂತ ಕೊರ್ಪನಾರು ಮೆನ್ನರ್ ಪನ್ಪನಾರು. ಐದು ಪಕ್ಕ ಅರ್ನೊಟ್ಟಿಗೆ ಬತ್ತನಾರು ಬ್ರಿಗೇಲ್ ಪನ್ಪನಾರು ಉಪ್ಪೇರು ಅರ್ನ ಜರ್ಮನ್ ಬತ್ತನ ಮಿಷನರಿ ಆರು ಸುರೂತ ತುಳುತ ವ್ಯಾಕರಣ ಪುಸ್ತಕನ ಮಂತ ಕೊರ್ಪೇರು. ನಿರ್ದು ಮಾತ್ರ ಯಾನ್ ದಾಯಂದೇನು ಪನೊಂದುಲ್ಲೆ ಪಂಡ ನಮ್ಮ ತುಳುತ ಚರಿತ್ರೆ ಅತ್ರ ತುಳು ಭಾಷೆದ ಸತ್ವ ಆ ಭಾಷೆ ಉಪ್ಪನ ಅಗಾಧವಾಯಿನ ಶಬ್ದ ಭಂಡಾರಳೇನು ಜಗತ್ತಿಗೆ ಮಾತ್ರ ತೆರಿಪಾದ ಕೊರ್ನ ಕ್ಲಿಮಿಕಲ್ ನಮ್ಮ ತುಳು ಭಾಷೆಡು ಆನೆ ನಮಕ್ ಬರೋವಿಜ್ಜಿನ ಅಣ್ಣ ಒಂತೆ ಜನಕ್ಕೆ ಬರೋವಿತ್ತನ ಕ್ಲಿತ್ತೇರು ತಾಳೆಗರಿ ಇಂದು ತಾಡೆ ಓಲೆ ಎಂದು ಪನ್ಪ ಐಟ್ 1000 ಗಟ್ಟಲೆ ಸಾಹಿತ್ಯನು ಕಾವ್ಯನು ಬರೆದಿತ್ತನ ಕ್ಲಿತ್ತೇರು ನಮ್ಮ ಹಿರಿಯಕ್ಕಲ್ಲಿ 1975 ಆಸುಪಾಸಡು ನಮ್ಮ ಕಾಸರಗೋಡದ ವೆಂಕಟರಾಜ ಪುಣಿಚಿತ್ತಾಯ ಪನ್ಪುನರು ಸುರೂಕಾದು ಒಂಜಿ ತಾಳೆಗರಿಟ್ಟಿತ್ತನ ಕಾವ್ಯನ ಕೊನತದು ಜಗತ್ತಿಗೆ ತೋಜಿಪಾವೇರು ನೀನು ದಾಯ ಪನ್ನೊಂದಿಲ್ಲ ಪಂಡ ಆ ತಾಳೆಗರಿಟಿ ಇತ್ತನ ಅವು ತುಳುಲಿಪಿ ನಮಕ್ ಅನಿಮುಟ್ಟ ಗೊತ್ತಿಜ್ಜಾಂಡು ಸುಮಾರು 100 ವರ್ಷಕ್ಕೆ ತುಂಬು ಮೆನ್ನರ್ಲ ಬ್ರಿಗೆಲ್ಲ ಒಂದು ತುಳು ಲಿಪಿತ ಒಂದು ಎಲ್ಲ ಚಾರ್ಟ್ ಮಂತ್ ತೋಜಿಪಾದ ಕೊರದು ಬದುಕುವೇರು ನಮ್ಮ ಖಾತೆ ಉಪ್ಪುಂಡು ಅಂಡ ಪುಣಿಚಿತ್ತಾಯರು ಇಡೀ ಕಾವ್ಯನ ಶೋಧ ಮಂತದ ಕೊನತ್ತ ಕೊರದು ಬೋಪೇರು ಅವು ಮಹಾಭಾರತ ಪನ್ಪನ ಒಂಜಿ ಕಾವ್ಯ, ಕಾವೇರಿ ಪನ್ಪನ ಚಿತ್ತನ ಕಾವ್ಯ, ದೇವಿ ಮಹಾತ್ಮ ಪನ್ಪನ ಚಿತ್ತನ ಒಂಜಿ ಕಾವ್ಯಲು ಅವನು ಐನ ಹಿಡಿದ ಪಕ್ಕ ಕನ್ನಡಗೆ ಮಾತ ನಮ್ಮ ಮಕ್ಕಳು ಅನುವಾದ ಮನ್ಪೇರು ನಮ್ಮ ತುಳು ಸಾಹಿತ್ಯ ಅಕಾಡೆಮಿಲ ಐನ ಅನುವಾದ ಮಂತದಂಡು ಮಂಗಳೂರು ವಿಶ್ವವಿದ್ಯಾನಿಲಯ ಅನುವಾದ ಮಂತದಂಡು ನೀಡಿದಾದ್ರ ಜಗತ್ತಿಗೆ ತೆರಿದ ಬತ್ತಲು ತುಳುತ ಸಾಹಿತ್ಯಿಕ ಸಂಪತ್ತಲ ಬಾರಿ ಅಗಾಧವಾಯದ್ದು ಇತ್ತುಂಡು ಉಂಡು ಉಂದು ಇನಿಕಾನಕ ಧರ್ಮಸ್ಥಳದ ಮ್ಯೂಸಿಯಂ ಅತ್ತಂಡ ಉಡುಪಿದ RRC ಪನ್ಪನ ಸಂಸ್ಥೆಡು ಬೊಡೈನಾತ್ ಇಂಚಿತ್ತನ ತಾಳೆಗರಿಟ್ಟು ಬರೀತನ ಕಾವ್ಯಲು ಸಾಹಿತ್ಯಲು ಉಲ್ಲ ನಿನ್ನ ಮತ ದಾಯಿ ನಮ್ಮ ತೆರಿಯೋ ನೋಡೊಂದು ಪಂಡ ಇನಿ ನಮ್ಮ ರಾಜ್ಯಡ್ ನಮ್ಮ ಭಾಷೆ ರಡ್ಡನೆ ಅಧಿಕೃತ ಅಥವಾ ಹೆಚ್ಚುವರಿ ಅಧಿಕೃತ ಭಾಷೆ ಆದ ಜಾರಿ ಆವೊಂದು ನಮ್ಮ ಕೇನೊಂದುಲ್ಲ ನಟ್ಟೊಂದುಲ್ಲ ಬೇಡಿಕೆ ತೀವೊಂದುಲ್ಲ ನಮ್ಮ ತುಳುನು ರಡ್ಡನೆ ಅಧಿಕೃತ ಭಾಷೆ ಆದ ಮನ್ಪೊಡೊಂದು ಪನ್ನಾಗ ಬೆಂಗಳೂರು ಕುಲ್ನಾಕಲ ರಾಯಚೂರು ಕುಲ್ನಾಕಲ ಗುಲ್ಬರ್ಗಡ್ ಕುಲ್ನಾಕಲ ಕೇನ್ವೇರು ತುಳುಟು ದಾದ ಉಂಡು ಒಂದು ಐಕ್ ಅಕಲೆಗೆ ತೆರಿಪಾಯರೆ ಆಂಡಲ ಈ ವಿಷಯ ನಮಗೆ ಗೊತ್ತುಬೋಡು ನಮಕ್ ಪುನಃ ಬಾರಿ ಬಲ್ಲ ಸಾಹಿತ್ಯಿಕ ಪರಂಪರೆ ಚರಿತ್ರೆ ದಾನೆ ಎಂದು ನಮ್ಮ 2002ನೇ ಇಸವಿಡಿದಿಂಚ ಡೆಲ್ಲಿಡ್ ಹೋದು ಪಾರ್ಲಿಮೆಂಟ್ ಉಂತದು ಕೇಂದ್ರ ನಮ್ಮ ಭಾಷೆನು ಎನ್ಮನೆ ಪರಿಚಯದಾಗ ಸೇರಾವಡು ಒಂದು
ಅಪಗಲ ನಮ್ಮಂದುವೇ ಚರಿತ್ರೆ ಅನ್ಕೊಳೋದು ನಮ್ಮ ಪಾರ್ಲಿಮೆಂಟ್ ಎದುರು ದೀತನಿ ಈಗೆಲ್ಲ ಭಾಷೆಗಳ ರಡ್ಡರೆ ಸಾವಿರ ವರ್ಷದ ಇತಿಹಾಸ ಉಂಟು. ರಾಬರ್ಟ್ ಕಾಲ್ಡ್ವೆಲ್ ಪನ್ಪುನ ವಿದೇಶದ ಚರಿತ್ರೆಗಾರರು ಭಾಷಾ ವಿಜ್ಞಾನಿ ತೋಜ್ಪಾದ ಕೊರ್ತೇರು ಐದು ಪಕ್ಕ ಎಸಿ ಬೆರ್ನೆಲ್ ಅತ್ತಂಡ ಬ್ರಿಗೇಲ್ ಪನ್ಪುನಕ್ಲು ಮಾತ ಶೋಧ ಮಂತದ ತುಳು ಲಿಪಿನ ಶೋಧ ಮಂತ ತೋಜ್ಪಾದ ಇருந்து ದಯಪಂಡ ಪ್ರತಿ ಬಾರಿಲ ನಮ್ಮ ಸಂಸದರ ನಕಲು ಪಾರ್ಲಿಮೆಂಟ್ ಅಡಿ ವಿಚಾರ ಪಾತಿರುವೇರು ಪಾತೇರ್ನಾಗ ಗೃಹ ಇಲಾಖೆದಕ್ಲ ಐನೇಕೆ ನಿಕ್ಲ ತುಳು ಭಾಷೆ ಇಡದಾದುಂಡು ಎತ್ತು ಜನ ಇನ್ನು ಪಾತಿರು ಇருந்து ರಡ್ಡು ಜಿಲ್ಲೆ ಡುಪ್ಪುನ ಎತ್ತ ಅಂದು ಕೇರಳ ಸೇರಿದ ಮೂಜಿ ಜಿಲ್ಲೆ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ನಮ್ಮ ಬೇತೆ ಬೇತೆ ಕಡೆಗೆ ಪೋಯಿನಕ್ಲಿನಿ ಬೆಂಗಳೂರು ಅಹಮದಾಬಾದ್ ತಂಡ ಪಿದೈವರೆಗೂ ಪೋಯಿನಕ್ಲಿ ಮತ್ತೆ ಇನ್ನು ತುಳು ಪಾತಿರಂದಿಲ್ಲ ಸುಮಾರು ಒಂಜರೆ ಕೋಟಿ ಜನ ನಮ್ಮ ಇನಿ ತುಳು ಪಾತಿರಂದಿಲ್ಲ ಆಂಡ ನಮ್ಮಡ್ದು ಇಲ್ಲಿಯ ಭಾಷೆಲು ಮೈಥಿಲಿ ಸಾಂತಾಲಿ ಇಂಚಿತ್ರ ಮಾತ ಛತ್ತೀಸ್ಗಢದ ಅತ್ತಂಡ ವೆಸ್ಟ್ ಬೆಂಗಾಳದ ಭಾಷೆಯಲ್ಲಿ ಮಾತ ಈದ್ ಪೂರ್ತಿಗೆ ಸಂವಿಧಾನದ ಎನ್ಮನೆ ಪರಿಚಯದಾಗ ಸೇರ್ತೇನೆ ನಮಗೆ ಸೇರಿ ಆತ್ತಜಿ ಸಾಧ್ಯ ಆತ್ತಜಿ ನಮ್ಮ ಇಚ್ಛಾಶಕ್ತಿದ ಕೊರತೆಂದು ನಮ್ಮನೆ ಊರ್ದ ಕೊಂಕಣಿ ಭಾಷೆ ಸಾರ್ತವರ್ಮಣತ ಸೊನ್ಪತ್ತ ರಡ್ಡೇಟ್ ಸಂವಿಧಾನದ ಎನ್ಮನೆ ಪರಿಚಯದಾಗ ಸೇರ್ತೇನೆ ನಮ್ಮ ಸುರುತ ಬೇಡಿಕೆ ಇನ್ನೇ 2001 ನಮ್ಮ ಈ ಒಂಜಿ ಲೇಸಗೆ ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಸಭಾಧ್ಯಕ್ಷರಾಯನ ಯುಟಿ ಖಾದರ್ ಸಾಹೇಬರು ಬರಂದುಲ್ಲೇರು ಅರೇನ್ಯಾನು ಜೈ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆದ ಒತ್ತಿಡ್ದಲ್ಲ ಈ ತೊಕ್ಕೊಟ್ಟು ಪರಿಸರದ ಸರ್ವ ನಾಗರಿಕರನ್ನ ಪರವಾದಲ್ಲ ಈ ಒಂಜಿ ಲೇಸಗೆ ಮೋಕೇಡು ಎದುಕೊನೊಂದುಲ್ಲೆ ನಮ್ಮ ಊರಿಗೂ ಬಾರಿ ಪೆರ್ಮದ ವಿಚಾರ ಉಳ್ಳಾಳ ತಾಲೂಕುದ ಸುರೂತ ಸ್ಪೀಕರ್ ಅಂಚಿನ ದಕ್ಷಿಣ ಕನ್ನಡ ಜಿಲ್ಲೆಡು ವೈಕುಂಠ ಬಾಳಿಗೇರು ಸ್ಪೀಕರ್ ಆಯಿ ಪಕ್ಕ ನಮ್ಮ ಜಿಲ್ಲೆಡ್ದು ಸ್ಪೀಕರ್ ಆಯ್ನ ವ್ಯಕ್ತಿ ಮಾನ್ಯ ಯುಟಿ ಖಾದರ್ ಅಂಚಿತನ ಒಂಜಿ ಪೆರ್ಮೆದ ಸ್ಥಾನಮಾನ ಗೌರವ ಅರೆಗೆ ತಿಕ್ಕದಿತ್ತನ ದಾಂಡ ಅವು ಆರು ಈ ಊರದ ಜನಕಲ್ನೊಟ್ಟಿಗೆ ಈ ಊರದ ಆಚಾರ ವಿಚಾರ ನಂಬಿಕೆ ಆರಾಧನೆದೊಟ್ಟಿಗೆ ಆರು ಜೋಡಿಯೊಂದು ಬೈದನೆಗೆ ಅರೆಗೆ ಬಹುಶಃ ದೇವೇರ್ಕೊರ್ನ ಬಾರಿ ಮಲ್ಲ ಕೊಡುಗೆಂದೇ ಯಾನಿ ಪೊರ್ತುಡು ನಂಬುವೆ ಒಂಜಿ ಪಾತೆರ ಉಂಟು ನಮ್ಮ ಊರುಡು ಒಲ್ಪನೆ ಅವಡು ಒಂಜಿ ಕೋಲ ನೇಮ ಜಾತ್ರೆ ಒಪ್ಪಡು ಅಲ್ಪ ಮೊನ್ನೆ ಯುಟಿ ಖಾದರ್ ಉಪ್ಪುವೆರು ಎಂದು ನಮ್ಮ ಉಪನಿಷತ್ತು ಒಂಜಿ ಬಾರಿ ಪೊರ್ಲದೊಂಜಿ ಶ್ಲೋಕ ಉಂಟು ಸಹನಾ ಭವತು ಸಹನೋ ಬನುತ್ತು ಸವೀರ್ಯಂ ಕರವಾವೈ ತೇಜಸ್ವಿ ನಾಮದೀದಮಸ್ತು ಮಹಾವಿದ್ಯುಷಾವೈ ಓಂ ಶಾಂತಿ ಶಾಂತಿ ಶಾಂತಿ. ಈ ಇಡೀ ಶ್ಲೋಕದ ಅರ್ಥನೇ ಇತ್ತು ನಮ್ಮ ಮಾತಿರ್ಲ ಒಟ್ಟಿಗೆ ಕುಲ್ಲುದು ಒಟ್ಟಿಗೆ ಇತ್ತದು ಬದುಕೊಡು ಒಂದು ಜಾತಿ ಮತ ಪಂಥ ಭೇದ ಇಜ್ಜಂದೆ ಅಂದೆ ಆಯ್ತಾ ಒಂಜಿ ಸಾಕಾರ ಮೂರ್ತಿ ಆದ ಪುನರ್ ಮಾನ್ಯ ಯುಟಿ ಖಾದರ್ ಏನಿರ್ತದ್ರ ಅವರಿಗೆ ಈತ ಮಲ್ಲ ಒಂಜಿ ಅವಕಾಶ ತಿಕ್ಕೆಲ್ಲ ಕಾರಣ ಆತಂದು ಬಂದುಲೆ ಎನ್ನ ಪಾತೆರನ್ನು ಈ ಪೊರ್ತುಗ್ಯಾನ ಮುಗಿಪುನಾಗ ತುಳುತ ವಿಚಾರನ ಪೊನಂತೆ ಆ ವಿಚಾರನ ನನ್ನ ದುಂಬುಕೊನೇರೆ ಬಹುಶಃ ಮಾನ್ಯ ಸ್ಪೀಕರ್ಲು ಪಾತೆರ್ವೇರು ತುಳುಕು ಬಾರಿ ಮಲ್ಲ ಚರಿತ್ರೆ ಉಂಟು ನಿಖಿಲ ಎದುರೇನು ಪಣ್ಣಿ ಏತೋ ಜನಕ್ಕೆ ತೆರಿದು ಪಂದು ಯಾನು 1 ನಿಮಿಷ ಉಂಟಾವಕ್ಕ ನಮ್ಮ ಹೈಸ್ಕೂಲು ತುಳು ಸಬ್ಜೆಕ್ಟ್ನ ಒಂಜಿ ಪಠ್ಯಕ್ರಮ ಜಾರಿ ಮಂತದ 2018 ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಒಂಜಿ ಆಗ್ರಾಡದಾದರೆ ಸ್ಥಾಪನೆ ಆತನಿ ಅವು ಆರಂಭ ಆಯ್ನಿ ಮಾನ್ಯ ಶಾಸಕರಿಗೆ ಮಾತ್ರ ಗೊತ್ತುಂಟು ಇನ್ನಕ್ಕೆ ಸುಮಾರು 45 ಶಾಲೆಡ್ ತುಳು ಒಂಜಿ ಸ್ಟೇಟ್ ಸಿಲೆಬಸ್ ಸಬ್ಜೆಕ್ಟ್ ಆದುಂಡು ಕರಿನ ವರ್ಷದ SSLC ಪರೀಕ್ಷೆಡ್ ಸುಮಾರು 700 ಜೋಕುಲು SSLC ಪರೀಕ್ಷೆಡ್ ತುಳು ಸಬ್ಜೆಕ್ಟ್ ಬರೆದಿತ್ತೇರು ಹಿಂದಿ ಅತ್ತನ ಸಂಸ್ಕೃತದ ಬದಲು 3rd ಲ್ಯಾಂಗ್ವೇಜ್ ಇದು ಮನ್ಪ ಐಟು ಸುಮಾರು 330 ಜೋಕುಲು 100 ಮಾರ್ಕ್ಸ್ ತಂದೇರು ಬಾರಿ ಈಸಿ ಆದ ಸ್ಕೋರ್ ಮನ್ಪರ ಅಪ್ಪ ಸಬ್ಜೆಕ್ಟ್ ತುಳು ನನಗೆ ಗೊತ್ತುಪಾಡು ಆ ಒಂಜಿ ಪ್ರೇರಣೆದಾದ್ರ ಎಂಗಿಲು 2017 ಮಂಗಳೂರು ವಿಶ್ವವಿದ್ಯಾನಿಲಯದ ಪದವಿ ಶಿಕ್ಷಣ ವ್ಯವಸ್ಥೆಡ್ ತುಳುನು ಒಂಜಿ ಪಠ್ಯಕ್ರಮ ಜಾರಿ ಮಂತದ 2017 ಮಾಡು ಮಂಗಳೂರು ವಿಶ್ವವಿದ್ಯಾನಿಲಯ ಅಪಗಾಲ ಯಾನು ತುಳು ಅಕಾಡೆಮಿದ ಸದಸ್ಯ ಆದಿತ್ಯ ಎಸಿ ಬಂಡಾರ್ಲ ಅಧ್ಯಕ್ಷರಾದಿತ್ತೇರು ತುಳುತ ಮಾಸ್ಟರ್ ಡಿಗ್ರಿ ತುಳು MA ಸ್ಥಾಪನೆ ಮನ್ಪಾದ ಇನ್ನು ಕುಡ್ಲದ ಅಂಪನಕಟ್ಟೆದ ವಿಶ್ವವಿದ್ಯಾನಿಲಯ ಕಾಲೇಜಿಡ್ ಬಯ್ಯದ ಪೊರ್ತುಗು ಆ ತರಗತಿ ನಡಪುಂಡು ಈವ್ನಿಂಗ್ ಕಾಲೇಜಿಡ್ ಅಂಚಾದ ನಮ್ಮ ಜಗತ್ತಿಡು ಓಟೆ ಪೊಂಡಲ ವಾ ಮೂಲೆಡ್ ಪೊಂಡಲ ತುಳುತ ಬಗ್ಗೆ ಪೆರ್ಮೆಡ್ ಪಾತೆರ್ನಗ ಈ ವಿಚಾರನ ಖಂಡಿತವಾದಲ್ಲ ನಮ್ಮ ಪನೋಡು ನಾವು ಯಾನ ಕಡ್ಪಂಡೆ ನಮ್ಮ ರಡ್ಡು ಎಲ್ಲಿ ಜಿಲ್ಲೆಡ್ ಪಾತೆರ್ನಕ್ಲ ಆದಿತ್ತಂದಾಂಡಲ್ಲ ನಮ್ಮ ಭಾಷೆನ ನಮ್ಮ
ಒಂಜಿ ಶಿಕ್ಷಣ ವ್ಯವಸ್ಥೆಡ್ ಅತ್ಯಂತ ಉನ್ನತ ಶಿಕ್ಷಣ ಅಲ್ಲ ಅದನ್ನ ಪದವಿಲ್ಲ ಇನ್ನು ತುಳುಟು ಕೊರೊಂದುಲ್ಲ ಅಂಚಾದ ತುಳು ಭಾಷೆ ಅವು ಒರಿಯೋಡೊಂದಾಂಡ ಮೂಜಿ ರೀತಿಯ ಸಾಧಿ ಒಂಜಿ ಬಾರಿ ಮುಖ್ಯವಾದ ಶಿಕ್ಷಣ ವ್ಯವಸ್ಥೆದ ಉಲ ಯಾವ ಜಾರಿ ಆದಿತ್ತಂಡ ಮಾತ್ರ ಅವು ನನ್ನ ತುಂಬುಗು ಒರಿಯೋ ಸಾಧ್ಯ ಉಂಡು ದಾಯಪಂಡ ಇನ್ನು ಎಂಕೆಲ ಗೊತ್ತುಂಡು ನಿಕ್ಲೆಗೆಲ್ಲ ಗೊತ್ತುಂಡು ನಮ್ಮ ಜೋಕುಲು ಕನ್ನಡ ಮೀಡಿಯಮ ಇಂಗ್ಲಿಷ್ ಮೀಡಿಯಮ ಅಂದ್ ಐನದಾದ್ರ ಎಲ್ಲ ಅಕ್ಕಲು ತುಳು ಪಾತ್ರೆಡತ್ತೆ ಐನದಾದ್ರ ಒಂಜಿ ಸಬ್ಜೆಕ್ಟ್ ಆದಾಂಡ್ಲ ನಮ್ಮ ಶಿಕ್ಷಣ ವ್ಯವಸ್ಥೆ ಜಾರಿ ಆದಿತ್ತಂಡ ಮಾತ್ರ ತುಳು 5 ವರ್ಷದ ಬೊಕ್ಕದ ಭವಿಷ್ಯ ಬೊಕ್ಕ ಎರಡನೇ ವಿಚಾರ ಇಂಚಿತ್ತನ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮ ನಮ್ಮ ತುಳುಟೆ ಪಾತೆರಡು ದಯಪಂಡ ಏತ್ ನಮಕ್ ಗಡಿಬಿಡಿತ್ತಲ್ಲ ಒಂಜಿ ದಿನ ಬತ್ತದ ಇಂಚಿತ್ತನ ಲೇಸಿಡ್ ನಮ್ಮ ಸೇರವನುವ ಅಪಗ ನಮ್ಮ ತುಳುನು ನನ 50 ವರ್ಷ ತುಂಬುಕೊನೆ ಹಾಕೊಂಡು ಬೊಕ್ಕ ರಾಜಕೀಯ ಸಭೆಟ್ ನಮ್ಮ ಊರುಡಾಪುನ ಮಾತ ರಾಜಕಾರಣಿಲು ಅತನ ರಾಜಕೀಯ ಸಭೆಟ್ ನಮ್ಮ ತುಳು ಪಾತೆರಂದು ಪೋಯಂದಾಂಡ ನಮ್ಮ ಭಾಷೆ ನನಂಜಿ 100 ವರ್ಷಕ್ಕೆ ತುಂಬುಕೊನೆ ಹಾಕೊಂಡು ಬಂದಲೆ ಮಾತ ನಮ್ಮ ಗಮನ ಕೊಡೊಂದು ಏನು ಪನೊಂದು ಇನಿ ಭಗವಾನ್ ಕೃಷ್ಣ ಪರಮಾತ್ಮನ ಆಶೀರ್ವಾದ ನಟ್ಟೊಂದು ಏನಂತೆ ಜಾಸ್ತಿ ಪಾತೆರಿಯ ದಾಯ ಪಂಡ ತುಳುತ್ತ ಚರಿತ್ರೆನು ಒಂತೆ ನಿಕ್ಲಿಕ್ಕೆ ತೆರಿಪಾವಡು ಇತ್ತನ ಪನ್ಪಣ ಒಂಜೇ ಕಾರಣಗ ತುಳು ಎಮ್ಮೆಯನ್ನು ಸುರುತ ಬ್ಯಾಚ್ ಸುರು ಮನ್ಪನ ಹೊರತುಗು ಒಂಜಿ ಮಂಜೇಶ್ವರದ ಒಂಜಿ ಪೊಣ್ಣು ಮಗಲು ಎಮ್ಮೆಗೆ ಬತ್ತು ಸೇರಿಯಲ್ಲ ಸೇರಿದಾನಾಗ ಅಲ್ಲ ಇಲ್ಲದಕ್ಕೆ ಪಂಡರಿಗೆ ತುಳು ಎಮ್ಮೆಗೆ ದಾಯ ಸೇರ್ನಿ ಐಟ್ ಇಂಚಿನ ಉಂಡು ಇಲ್ಲಡಿ ಅಪಲ ತುಳುವೇ ಪಾತೇರ್ನಿ ಇಲ್ಲಡಿ ತುಳುವೇ ಪಾತೇರ್ನಿ ಅಂತ ಪೇಂಟಿಗೆ ಪೊಣ್ಣಲ್ಲ ತುಳು ಪಾತೇರ್ನಿ ನನ್ನ ಪೀರ ಬದ್ದು ತುಳು ಎಮ್ಮೆ ಮನ್ಪೋಡ ಅಂದು ಆ ಪೊಣ್ಣು ಮಗಲೇನು ಮುರಣಿಂಕಲ ಒಂಜಿ ಕಾರ್ಯಕ್ರಮಕ್ಕೆ ರಿಸೋರ್ಸ್ ಸಂಪನ್ಮೂಲ ವ್ಯಕ್ತಿ ಆದ ಲೆತೊಂದು ಹೋದಿತ್ತ ಆ ಪೊಣ್ಣು ಮಗಲು ಎಮ್ಮೆ ಆಯ್ನ ಪೊಣ್ಣು ಮಗಲ್ ಪಂಡನ ಯಾನ್ ಎಂಕ್ ದ್ವೇ ಜಿಜ್ಞಾಸೆ ಬರುವಂತಲು ಸುಮಾರು ಒಂಜಿ ತಿಂಗೋಲು ಆಂಡ 2 ವರ್ಷದ ತುಳು ಎಮ್ಮೆ ಮುಗಿದಾನಾಗ ಎಂಕ್ ಗೊತ್ತಾಂಡ್ ಯಾನ್ ತುಳು ಎಮ್ಮೆ ಸೇರೆ ದುಂಬು ಯಾನ್ ತುಳು ಎಮ್ಮೆ ಕಲ್ಪರೆ ಪೋಪನೆಗೆ ದುಂಬು ಎಂಕ್ ತುಳುತ ಬಗ್ಗೆ ತುಳು ಚರಿತ್ರದ ಬಗ್ಗೆ ತುಳು ಪರಂಪರೆದ ಬಗ್ಗೆ ತುಳು ಸಾಹಿತ್ಯದ ಬಗ್ಗೆ ಗೊತ್ತಿತ್ತನಿ ಖಾಲಿ 5% ಮಾತ್ರ ಯಾನು ತುಳು ಎಮ್ಮೆಗೆ ಪೋಯಿ ನಡೆದಾದ್ರ ಎಂಕ್ ಊರಿನ ಅಗಾಧವಾಯಿನ ಪರಂಪರೆ ತುಳುತ ಬಗ್ಗೆ ತೆರಿಯರ ಸಾಧ್ಯ ಆಂಡ್ ಎಂದು ಬಂದುಲೆ ಸೊಲ್ಮೇಲೆ ತಮ್ಮ ಸವಿವರವಾದ ಮಾತುಗಳಿಂದ ಒಂದಷ್ಟು ಹೊಸ ವಿಚಾರಗಳನ್ನು ತಿಳಿಯುವಂತಾಯಿತು. ಕನ್ನಡ ನಾಡಿನ ಪ್ರಸಿದ್ಧ ರಾಜಕೀಯ ನಾಯಕರುಗಳಲ್ಲಿ ಶ್ರೀಯುತ UT ಖಾದರ್ ಅವರು ಅಗ್ರಗಣ್ಯರು. ತಮ್ಮ ಸೇವಾ ಕಾಲದಲ್ಲಿ ಜನರ ಆರೋಗ್ಯದ ಸುಧಾರಣೆ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಹೆಚ್ಚಿನ ಗಮನ ಹರಿಸಿದಂತಹ ಜನನಾಯಕ ಅಂದರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಒಂದು ಮುಖ್ಯ ವಿಚಾರ ಹೇಳಬೇಕು, ತೊಕ್ಕೊಟ್ಟಿನ ಜನತೆ ಯಾವಾಗ ಒಂದು ಕಷ್ಟ ಬಂದರೂ ಕೂಡ ಅಥವಾ ಏನಾದರೂ ಒಂದು ಮನವಿ ಸಲ್ಲಿಸಬೇಕಾದ್ರೆ ಮೊದಲು ನೆನಪಾಗೋದು UT ಖಾದರ್ ಅನ್ನುವರು. ಯಾಕಂದ್ರೆ ಅವರಲ್ಲಿ ಹೋದಾಗ ಖಂಡಿತ ಆ ಕೆಲಸ ನಡೆಯುತ್ತೆ ಅನ್ನುವಂತಹ 100% ವಿಶ್ವಾಸ ಇರದೇ ಇರುತ್ತೆ. ಅಂದ್ರೆ ತಾವು ಜನರ ಜೀವನದ ಆಗು ಹೋಗುಗಳಲ್ಲಿ ಬೆರೆತಂತಹ ಬಗೆಯನ್ನ ಇದು ತೋರಿಸುತ್ತೆ ಸರ್. ಹೃದಯಾಂತರಾಳದಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದೀಗ ಶ್ರೀಯುತ ಪ್ರಕಾಶ್ ಕುಂಪಲ, ಉಪಾಧ್ಯಕ್ಷರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗ, ಇವರು ಹಿತನುಡಿಯನ್ನ ಆಡ್ಲಿಕ್ಕಿದ್ದಾರೆ. ಇದೀಗ ನಮ್ಮ ಸಭಾಧ್ಯಕ್ಷರಾದ UT ಖಾದರ್ ಇವರನ್ನ ಶ್ರೀಯುತ ಶಿವರಾಮ್ ತೊಕ್ಕೊಟ್ಟು ಇವರು ಗೌರವಪೂರ್ಣವಾಗಿ ಸ್ವಾಗತಿಸಲಿದ್ದಾರೆ. ಶ್ರೀಯುತ ಪ್ರಕಾಶ್ ಕುಂಪಲ ದಯವಿಟ್ಟು. ಮಸ್ತ್ ಖುಷಿ ಆಂಗಿರಿ ಬರ್ತದ ಪ್ರೋಗ್ರಾಮ್ ಸರ್ ಖಾದರ್ ಸರ್ಗೆ ಒಂಜಿ ಮನವಿ ಸಾಧಾರಣ ಒಂಜಿ ಮನವಿ ಒಂದು ಇಂದು ಮಸ್ತ್ ಎಂಕ್ ಈ ಗ್ರೌಂಡ್ ಮಸ್ತ್ ಕಬಡ್ಡಿ ಗೊಬ್ಬನಕ್ಲು ಮಸ್ತ್ ಜನ ಉಳ್ಳೇರು ಸರ್. ಈ ಕಬಡ್ಡಿ ಪ್ಲೇಯರ್ನಕ್ಲು ಮುಲ್ಪ ಮಸ್ತ್ ಜನ ಒಂಜಿ ಅಕ್ಲಿಗೆ ಸ್ಥಾನಮಾನ ತಿಕ್ಕೊಂದಿಜ್ಜಿ ಸರ್. ಆ್ಯಂಡ್ ಸ್ಪೋರ್ಟ್ಸ್ ರೀತಿನೇಟಿಗೆ ಆನ್ ಇರಾಗ ಪನ್ಪುನು ಪಂಡ ಉಳ್ಳಾಲಡೆ ಎಂಚ ಒಂಜಿ ವೇದಿಕೆ ಆಂಡ್ ಐಕ್ ಎಂಚಿನ ಓಡ್ತಿನ ಪೂರ ವ್ಯವಸ್ಥೆ ಮಂತಾರೆ ಸರ್. ಅಂಚನೆ ಈ ಗ್ರೌಂಡ್ಗಳು ಒಂಜಿ ವ್ಯವಸ್ಥೆ ಮಂತನ ಐತರದ್ದು ಮಾತ್ರ ಪುಣ್ಯ ಓಲೇಜಿಂದ ಪನೊಂದಿಲ್ಲ ಸರ್. ಖಂಡಿತ ಈರ್ನ ಕೈಟ್ ಒಂಜಿ ಆಪುಂಡು ಅವು ಖಂಡಿತ ಈ ಬೇಗನೆ ಆಪುಂಡು ಬಂದು ಎಂಕ್ ನಂಬಿಕೊಂಡು ಸರ್. ನೆಟ್ ಒಂಜಿ ಸ್ಪೋರ್ಟ್ಸ್ದ ಜೋಕ್ಲು ಮಸ್ತ್ ಜನ ಮುಲ್ಪ ಕಬಡ್ಡಿ ಗೊಬ್ಬನಕ್ಲು ಅಂಚನೆ ನೆಟ್ಟು ನಮ್ಮ ಕದ್ರಿ ಕ್ರಿಕೆಟ್ಸರ್ಸ್ ಎಂಚ ಅಲ್ಪ ಮಸೂಡಿಕೆಗೂ ಗ್ರ್ಯಾಂಡ್ ಫಂಕ್ಷನ್ ಮನ್ಪೇರ ಅಂಚೆನ ಈ ವೇದಿಕೆ ಒಂದು ಮುಲ್ಪ ಈ ಗ್ರೌಂಡ್ ಕರೆಕ್ಟ್ ಆಂಡ ನೆತ್ತರದ ಮಲ್ಲ ಕಾರ್ಯಕ್ರಮ ಆಪಣ ಬಂದು ಎಂಕ್ ನಂಬಿಕೊಂಡು ಸರ್. ಈ ಮುಕ್ಲನ ಇಟ್ಟು ಯಾಮಶಾಲ್ದಕ್ಲೆಲ್ಲ ಎನ್ನ ಮನವಿ ಉಂಡು ಅಕ್ಲೆಂಡೆಲ್ಲ ಬಂದಿತ್ತೇರಿ ಮನವಿ. ಸೊ ಆ ಮನವಿಗೆ ನಾನು ಖಂಡಿತ ಅದು ಈ ವೇದಿಕೆ ಇರೆಗ್ ನಾನು ಆಕ್ಲೆ ಎನ್ನದು ಪೇರೆ ನಾನು ಖಾದರ್ ಸರಡ ಪನುವೆನ ಈ ಮನವಿನೇ ಬಂದು ಐಕ್ಯಾನ್ ಇಂದು ವೇದಿಕೆ ಡೈರೆಕ್ಟ್ ಇದೊಡೆ ಮನವಿ ಕೊಡ್ತೆ ಸರ್. ಖಂಡಿತ ಅದು ಇನ್ನೊಂದು
ಈ ಗ್ರೌಂಡ್ ಭಾರಿ ಶೋಕದ ಗ್ರೌಂಡ್ ಆದ ಸರ್ ಇದೊಂದು ಈ ನೆಟ್ ದಾದ ಕಲ್ಚರ್ ಆಂಡಲ್ಲ ನೆಟ್ ಪುದರ್ ಇರಿಗೆ ಬರ್ಪುನಕ್ಕೆ ಉಂಡು ಸರ್ ಅಂಚಗೋಸ್ಕರ ಈ ನಂಜಿ ಎನ್ನ ಅಂಜಿ ಮನವಿನಿ ನೀರು ಕೊರ್ದು ಏನು ಕೊರ್ನೆಕ್ ರಟ್ಟು ಪಾತ್ರಕ್ಕೆ ಧನ್ಯವಾದ ಬಂದು ಶ್ರೀಯುತ ಪ್ರಕಾಶ್ ಕುಂಪಲ ಇವರು ಸಲ್ಲಿಸಿದ ಮನವಿ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಲಿ ಎಂದು ಆಶಿಸ್ತಾ ಇದ್ದೇವೆ. ಇದೀಗ ನಮ್ಮ ಸಭಾಧ್ಯಕ್ಷರು ದಯವಿಟ್ಟು 2 ಮಾತುಗಳನ್ನಾಡಬೇಕು ಅಂತ ನಮ್ಮ ಶ್ರೀಕೃಷ್ಣ ದೇವರಿಯಂಚ ಪಂಡ ಅರಸು ಜೋಕುಲ್ನೊಟ್ಟಿಗೆ ಸೇರಿದ ಮಾಮಲ್ಲ ಕೀರ್ತಿನ ಮಲ್ಪೋಲಿತ್ತಂಡ ಆಂಡ ನಮ್ಮ ಶ್ರೀಕೃಷ್ಣ ದೇವರ ಬೆರೆತಿನಿ ಎಂಚ ಪಂಡ ಗೋವುಲಿನ ಕಾಪುನಂಚಿನ ಮೇಪದ ಜೋಕುಲ್ನೊಟ್ಟಿಗೆ ಅಂಚಿನ ಕಾಲಡೆ ಪಾಪದಾಯೆ ಸೆರಿವಂತೆ ಪನ್ಪುನ ಬೆಡಕು ಬೇದನು ದೂರ ಮಲ್ತದ ಸಮಾಜಗ ಮಾದರಿ ಆಪುನ ಬೇಲಿನ ಆ ಕಾಲಗೆ ಮಲ್ದೇರು ಉಂದಿನಿ ಅಂದಾಯ ಪನೊಂದುಲ್ಲ ಪಂಡ ಶ್ರೀ ದೇವೇರು ತೋಜಾಯಿನ ಸಾದಿಡೆ ತಾನು ನಡತದು ಸುಮಾರು ಎಡ್ಡೆಪ್ಪುದ ಬೇಲೆ ಮಲ್ತಂಡಲ ಎಲೆದ ಎರೆತ ಇಡೆತ ಕಾಯ್ದಲಕ ಸಮಾಜದ ದೂರ ಉರ್ಲೇರು ಸಮಾಜಮುಖಿ ಕೆಲಸ ಮಲ್ತಂಡಲ ಇಂಚಿನ ಸಮಾಜಮುಖಿ ಕೆಲಸ ಮನ್ಪುನಂಚಿನ ವ್ಯಕ್ತಿಲೇನು ನಾಡು ಪತ್ತದು ಬೇರಿ ಬೊಟ್ಟದು ಗೌರವ ಪೂರ್ಣವಾಯಿನ ಸನ್ಮಾನ ಕೊರ್ಪುನಂಚಿತ್ತಿನ ನಡಕೆ ದುಂಬುಗ ನಡಪೆರೊಂಡು ಸುರುಕು ಶ್ರೀಯುತ ಭಾಸ್ಕರ ಶೆಟ್ಟಿ ನಮ್ಮೊಟ್ಟಿಗೊಲ್ಲೆರು ಶ್ರೀಯುತ ಭಾಸ್ಕರ್ ಶೆಟ್ಟಿ ಯಾನ್ ಎಕಡೆ ಪಂಡ್ಲಕನೆ ಸರ್ ತೋರ್ಮನತ್ತ ಎಲ್ಪನೆ ವಿಶ್ವವಿಡು ಶ್ರೀ ಜೈವೀರಮೂರ್ತಿ ವ್ಯಾಯಾಮ ಶಾಲೆದ ಸ್ಥಾಪನೆಗೆ ಕಾರಣೀಕರ್ತರಾಯನಂಚಿನ ಹಲವಾರು ನವ ಯುವಕಿಯರೆಡೆ ಶ್ರೀಯುತ ಭಾಸ್ಕರ್ ಶೆಟ್ಟಲ್ಲ ಅವರಿಗೆ ಕೊಳಕೆ ಬಯಲು ದಿವಂಗತ ಐತಪ್ಪ ಶೆಟ್ಟಿ ಬೊಕ್ಕ ದಿವಂಗತ ಕಮಲಾ ಶೆಟ್ಟಿ ಮೇರ್ನ ಮಕ್ಕಳನ್ನ ಸುಪುತ್ರರಾಯನಂಚಿನ ಶ್ರೀಯುತ ಭಾಸ್ಕರ್ ಶೆಟ್ಟಿ ಮೇರೆ ಸಾಮಾಜಿಕ ಧಾರ್ಮಿಕ ಇಂಚ ಹಲವಾರು ಕ್ಷೇತ್ರಗಳು ಮಸ್ತ್ ಬೇಲೆ ಮಂದಿನಾರು ತನ್ನ ಇಲ್ಯ ಪ್ರಾಯಡೆ ಸಮಾಜದ ಯುವ ಜನಗಳಿಗೆ ವ್ಯಾಯಾಮ ಕೊಡೋ ಪರಂಪಿನ ದೃಷ್ಟಿಡೆ ತನ್ನ ಸಮಮನಸ್ಕ ಜವನಿಯರನೊಟ್ಟಿಗೆ ಸೇರೊಂದು ಶ್ರೀ ಜೈವೀರಮೂರ್ತಿ ವ್ಯಾಯಾಮ ಶಾಲೆ ಪಂಪಿನ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಧಾರ್ಮಿಕ ಕ್ಷೇತ್ರದ ಬಗ್ಗೆ ಪಾತ್ರಂಡ ಶ್ರೀ ವಿಠೋಬಾ ರುಕ್ಮಾಯಿ ಮಂದಿರ ತೊಕ್ಕೊಟ್ಟದ ಮಸ್ತ್ ಪಿರಾಕದ ಮಂದಿರ ನೆತ್ತಲ ಒಂಜಿ ಸ್ಥಾಪಕ ಸದಸ್ಯರಾದುಳ್ಳರು. ಶಿಕ್ಷಣ ಕ್ಷೇತ್ರ ಬತ್ತಂಡ ಬಬ್ಬುಗಟ್ಟೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆತ್ತ ಸ್ಥಾಪನೆಗಳ ಕಾರಣೀಕರ್ತರಾಯನಂಚಿನಾರು. ವಿಶೇಷ ಪಂಡ ಈ ಮೂಜಿ ಸಂಸ್ಥೆಲ 7 ದಶಕಗಳನ್ನು ಪಂಡ ಎಲ್ಪ ವರ್ಷನು ಕಡತದನು ಅವತ್ತಂದ ಊರಿಗೂ ಒಂಜಿ ಮಾದರಿ ಸಂಸ್ಥೆಯಾದ ಬೆಳುತ್ತನು. ಸೊ ನೆತ್ತ ಒಂಜಿ ಕಾರಣೀಕರ್ತರೆ ನಮ್ಮ ಶ್ರೀಯುತ ಭಾಸ್ಕರ್ ಶೆಟ್ರು ಅವತ್ತಂದ ಸುಮಾರು ಒಂದು 20 ವರ್ಷ ದುಂಬು ನಮ್ಮ ಚೆಮ್ಮುಗುಡ್ಡದ ಹಿಂದೂ ರುದ್ರಭೂಮಿ ಪಾಡರಿ ಬೋರ್ದಿತ್ತಂದು ಅವಳೊಂಜಿ ಪುನಪತ್ತಾರೆ ಭಾರಿ ಭಂಗ ಹೊಂದನು. ಆ ಸಮಯಡು ಶ್ರೀ ಜೈವೀರಮೂರ್ತಿ ವ್ಯಾಯಾಮ ಶಾಲೆದೊಟ್ಟಿಗೆ ಕೈ ಜೋಡಿಸೋ ಒಂದು ಶ್ರೀಯುತ ಭಾಸ್ಕರ್ ಶೆಟ್ರು ಆ ಒಂಜಿ ಹಿಂದೂ ರುದ್ರಭೂಮಿದ ನವೀಕರಣ ಮನ್ಪಾಯರು. ಸೊ ವಿಶೇಷ ಬಂಡ ಶಿಸ್ತದ ಸಿಪಾಯಿ ಆಯ್ನಂಚಿನ ಶ್ರೀಯುತ ಭಾಸ್ಕರ್ ಶೆಟ್ರು ಒಂಜಿ ಸಂಸ್ಥೆಡೆ ಕೆಲಸ ಮಂತೊಂದು ಪುನಗ ರೈಟ್ರ್ ಆದಿತ್ತೇರಿ ಅಂಚ ಇಡೀ ತೊಕ್ಕೊಟ್ಟು ದಕ್ಕಲೆಗೆ ರೈಟ್ರ್ ಆದೆ ಇತ್ತಲ ಆರ್ನ ಪುದರ್ ಕೆಲವರೇ ಗೊತ್ತಿಜಿಡಲ್ಲ ಆರೆ ಲೆಪ್ಪುನಿ ರೈಟ್ರ್ ಪಂಡದು. ಸೊ ಅಂಚಿನ ಒಂಜಿ ಪುದರ್ ಪಡೆತಿನಾರು ಎಂಗ್ಲೆ ಮಾತ ಮಾರ್ಗದರ್ಶನ ಕೊರೊಂದು ಬತ್ತಿನಂಚಿನ ಶ್ರೀಯುತ ಭಾಸ್ಕರ್ ಶೆಟ್ಟಿ ಮೇರೆಗೆ ಶ್ರೀ ಜೈವೀರಮೂರ್ತಿ ವ್ಯಾಯಾಮ ಶಾಲೆ ಬೊಕ್ಕ ತೊಕ್ಕೊಟ್ಟು ಮೊಸರುಗುಡಿಗೆ ಉತ್ಸವ ಸಮಿತಿಯ ಪರವಾದ ಪ್ರೀತಿಪೂರ್ವಕವಾದ ಆರೇನೆ ಸನ್ಮಾನ ಮಂತೊಂದಲ್ಲ ಮೇರೆಗೆ ಸನ್ಮಾನ ಮನ್ಪೊಡು ಪಂಡದು ಏನಲ್ಲ. ಇದೀಗ ಮುಂದಕ್ಕೆ ಶ್ರೀಯುತ ಮೋನಪ್ಪ ಶ್ರೀಯಾನ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತೊಕ್ಕೊಟ್ಟು
ತೊಕ್ಕೊಟ್ಟು ದಿವಂಗತ ಸಂಕಪ್ಪ ಸಪಲ್ಯ ಮತ್ತು ದಿವಂಗತ ಯಮುನಾ ಇವರ ಸುಪುತ್ರನಾಗಿ ಜನಿಸಿ ಬಾಲ್ಯದಿಂದಲೇ ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ಭಟ್ನಗರ ತೊಕ್ಕೊಟ್ಟು ಇದರ ಸದಸ್ಯನಾಗಿ ವ್ಯಾಯಾಮ ಶಾಲೆಯ ಎಲ್ಲ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಭಾಗವಹಿಸಿ ಶಾಲೆಯ ಅಭಿವೃದ್ಧಿಗೆ ಕಾರಣಕರ್ತರಾಗಿರುತ್ತೀರಿ. ಮಾರುತಿ ವ್ಯಾಯಾಮ ಶಾಲೆಯ ಸಮಿತಿ ಸದಸ್ಯರಾಗಿ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಹಲವಾರು ವರ್ಷಗಳಿಂದ ವ್ಯಾಯಾಮ ಶಾಲೆಯಲ್ಲಿ ಮುಖ್ಯ ಪ್ರಾಣ ಆದಿಶಕ್ತಿ ಮಹಾಗಣಪತಿ ಶ್ರೀಕೃಷ್ಣನ ಪೂಜಾ ಕಾರ್ಯಗಳನ್ನು ನಡೆಸುತ್ತಾ ಭಕ್ತಾದಿಗಳಿಗೆ ಆಶೀರ್ವಚನ ನೀಡುತ್ತಾ ಬಂದಿದ್ದೀರಿ. ತಮ್ಮ ಈ ನಿಸ್ವಾರ್ಥ ಸೇವೆಗಾಗಿ ತೊಕ್ಕೊಟ್ಟು ಮೊಸರು ಕುಡಿಕೆಯ 64ನೇ ವರ್ಷದ ಶುಭ ಸಂದರ್ಭದಲ್ಲಿ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ದಯವಿಟ್ಟು ಎಲ್ಲ ಗಣ್ಯರು ಬಂದು ಇವರಿಗೆ ಪೂರ್ವವಾಗಿ ಸನ್ಮಾನವನ್ನ ಮಾಡಬೇಕೆಂದು ಕೇಳ್ತಾ ಇದ್ದೇವೆ. ಸಭಾಧ್ಯಕ್ಷರ ಹಿತನುಡಿಯ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅತ್ಯಂತ ಸಂತೋಷವಾಗ್ತದೆ ತೊಕ್ಕೊಟ್ಟು ಮೊಸರು ಕುಡಿಕೆಯ ಈ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಸಮಸ್ತ ಕನ್ನಡ ಜನತೆ ಪರವಾಗಿ ನಿಮಗೆಲ್ಲರಿಗೂ ಕೂಡ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಇವತ್ತು ಇದು ಪ್ರಥಮ ಬಾರಿ ಅಲ್ಲ, 10-15 ವರ್ಷಗಳ ಅಥವಾ 20 ವರ್ಷಗಳಿಂದ ಸತತವಾಗಿ ಇಲ್ಲಿ MLA ಆಗೋ ಮುಂಚೆ ಇಲ್ಲಿ ನಾನು ಬಹುಶಃ ಇವತ್ತು ಪರ್ಮನೆಂಟ್ ಗೆಸ್ಟ್, ಪ್ರತಿ ವರ್ಷವೂ ಕೂಡ ಗೆಸ್ಟ್ ಇಲ್ಲಿ ಆಗಿರುವಂತ ಬಂದದ್ದು. ಆದ ಕಾರಣ ಎಷ್ಟು ಸಲ ನಾನು ಇಲ್ಲಿ ಬಂದು ಈ ಕಾರ್ಯಕ್ರಮ ಭಾಗವಹಿಸಿ ನಿಮ್ಮೆಲ್ಲರ ಆಶೀರ್ವಾದ ಪಡೆದು ಹೋಗಿದ್ದೇನ, ನನ್ನ ಪವರ್ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಕೂಡ ಹೋಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಹಂತವಾಗಿ ಕೂಡ ಇವತ್ತು ಆ ಗೌರವ ಮುಖಾಂತರ ನನಗೆ ಸಿಕ್ಕಿದ ಅಂತ ಅವಕಾಶ ಸಿಕ್ಕಿದೆ. ಅದು ನನ್ನ ಕ್ಷೇತ್ರ ಜನಸಾಮಾನ್ಯರು ನೀವೆಲ್ಲರ ವಿಶೇಷದ ಕಾರಣಕರ್ತರು ಹೇಳಿ ನಿಮಗೂ ಕೂಡ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಜೈ ವೀರಮಾರುತಿ ವ್ಯಾಯಾಮ ಶಾಲೆಯ ಅವತ್ತಿನ 64 ವರ್ಷ ಹಿಂದೆ ಪ್ರಾರಂಭ ಮಾಡಿದಂಥ ಅಧ್ಯಕ್ಷರು ಸರ್ವ ಸದಸ್ಯರನ್ನು, ತದನಂತರ ಇದ್ದ ಅಧಿಕಾರ ವಹಿಸಿಕೊಂಡ ಎಲ್ಲ ಅಧ್ಯಕ್ಷರು ಸದಸ್ಯರನ್ನು, ಈಗಿರುವಂಥ ಅಧ್ಯಕ್ಷ ಸದಸ್ಯರನ್ನು ನನ್ನ ಎಲ್ಲರ ಪರವಾಗಿ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕೆಂದರೆ 60 ವರ್ಷದಿಂದಲೂ ಕೂಡ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಅದು ಬರೀ ಒಂದು ದಿವಸದ ಕಾರ್ಯಕ್ರಮ ಅಲ್ಲ. ಮೊಸರು ಕುಡಿಕೆ ಉತ್ಸವ ಕಾರ್ಯಕ್ರಮ, ಈ ಒಂದು ಸಂಸ್ಕೃತಿ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳು ಕೂಡ ಅದು ಬರೀ ಒಂದು ದಿವಸಕ್ಕೆ ಸೀಮಿತವಾಗುವಂಥ ಕಾರ್ಯಕ್ರಮ ಅಲ್ಲ. ಎಲ್ಲ ಕಾರ್ಯಕ್ರಮವೂ ಕೂಡ ಕರಾವಳಿ ಪ್ರದೇಶದ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಪರಂಪರೆಯನ್ನು ನಾವು ಆಚರಣೆ ಮಾಡೋದು ಮಾತ್ರ ಅಲ್ಲ, ಅದನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಭವಿಷ್ಯದ ಜನಾಂಗಕ್ಕೆ ವರ್ಗಾಯಿಸುವಂಥ ಮತ್ತು ಪರಿಚಯ ಮಾಡುವಂಥ ಕಾರ್ಯಕ್ರಮ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಏನೆಲ್ಲ ಇವತ್ತು ಇವೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೀರಾ, ಅದನ್ನು ಬಹುಶಃ ಇಲ್ಲಿ ಯುವಕರು ಸಣ್ಣ ಮಕ್ಕಳು ಯಾರು ಇದ್ದಾರೆ ಅದನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡು ಅವರು ನಮ್ಮಷ್ಟು ದೊಡ್ಡವರಾದಾಗ ಅದರ ಚುಕ್ಕಾಣಿ ಅವರು ಹಿಡಿದುಕೊಂಡು ಮುಂದಿನ ಪೀಳಿಗೆಗೆ ಮತ್ತು ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವಂಥ ದೊಡ್ಡ ಮಟ್ಟದ ನೇತೃತ್ವವನ್ನು ವಹಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಅರ್ಥಪೂರ್ಣವಾದ ಕಾರ್ಯಕ್ರಮದ ಹಲವಾರು ವರ್ಷ ತಾವು ಇವತ್ತು ಮಾಡ್ತಾ ಬಂದು ಈ ಒಂದು ಸಂಸ್ಕೃತಿ ಮತ್ತು ಪರಂಪರೆಯನ್ನು ತುಳುನಾಡಿನ ಮಣ್ಣಿನ ಸಂಸ್ಕೃತಿ ಜೀವಂತವಾಗಿ ಉಳಿಸಲು ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯ ವಿಶೇಷ ಕೊಡುಗೆ ಇವತ್ತು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಶ್ರೀ ಕೃಷ್ಣ ಪರಮಾತ್ಮನ ಇವತ್ತು ತತ್ವ ಆದರ್ಶ ಸಂದೇಶಗಳು ನನಗಿಂತ ಚೆನ್ನಾಗಿ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಬಹಳಷ್ಟು ಸಂದೇಶಗಳು ನಾನು ಇವತ್ತು ಓದಿದಂಥ ಸಂದರ್ಭದಲ್ಲಿ ಎಲ್ಲ ಸಂದೇಶ ಕೂಡ ಇವತ್ತಿಗೂ ಕೂಡ ಅದು ನಮ್ಮ ಜೀವನದಲ್ಲಿ ವ್ಯಕ್ತಿತ್ವವಾಗಿ ಅರ್ಥ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವಕ್ಕೆ ಅಗತ್ಯವಾಗುವಂಥ ಸಂದೇಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಸಂದೇಶವೂ ಕೂಡ ಎಲ್ಲ ವಿಚಾರದಲ್ಲಿ ಕೂಡ ಬಹುಶಃ ಇವತ್ತು ಅತ್ಯಂತ ಉಪಯೋಗವಾಗುವ ಸಂದೇಶ ಈಗ ಕಾಲ ಕೊಟ್ಟದಲ್ಲ, ಅವತ್ತಿನ ಕಾಲದಲ್ಲಿ ಕೊಟ್ಟಂದು ಅವತ್ತಿನ ಒಂದು ಮೇಧಾವಿತನ ತಂದು ಅದರ ಒಂದು ಜ್ಞಾನತನ ಎಷ್ಟಿರಬೇಕಂತ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಆದ ಕಾರಣ ಬಹುಶಃ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷಿ ಕಾರ್ಯಕ್ರಮ ಆಚರಣೆ ಮಾಡ್ತಿದ್ದೇವೆ.
ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ. ಬಸ್ ಏನಂತ ಹೇಳಿದರೆ, ನಮ್ಮ ಜೀವನದ ಮುಖ್ಯ ಗುರಿ ಏನಂತ ಹೇಳಿದರೆ ನಾವೆಲ್ಲರೂ ಕೂಡ ಸಂತೋಷದಿಂದ ಇರಬೇಕು. ಈ ಸಂತೋಷದಲ್ಲಿ ಇಲ್ಲದಿದ್ದರೆ ಈ ಜೀವನ ಇದ್ದು ಕೂಡ ಏನು ಸುಖ, ಏನು ಬೇರೆ ಕೆಲಸದಲ್ಲಿ ಆಗದೆ ಏನು ಅಗತ್ಯ ಏನು? ಸಂತೋಷ ಇಲ್ಲದಿದ್ದರೆ ನಾವು ಜೀವನದಲ್ಲಿ ಬದುಕಿ ಏನು ಪ್ರಯೋಜನನೇ ಇಲ್ಲದಂದರೆ ಕೆಲಸ ನಮಗೆ ಅಗತ್ಯನೇ ಇಲ್ಲ ಅಲ್ಲ. ನಮ್ಮ ಮುಖ್ಯ ಗುರಿಯೇ ನಾವೆಲ್ಲರೂ ಕೂಡ ಸಂತೋಷದಿಂದ ಇರಬೇಕು. ನಾವು ಜೀವನದಲ್ಲಿ ಸಂತೋಷದಿಂದ ಇರಬೇಕಾದ್ರೆ ಅದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಲಿಕ್ಕೆ ನಮಗೆ ಇಲ್ಲಿ ಸಿಕ್ಕುವುದಿಲ್ಲ, ಅಂಗಡಿಯಿಂದ ತಗೊಂಡು ಬರಲಿಕ್ಕೆ ಆಗೋದಿಲ್ಲ. ಯಾವಾಗ ನಾವು ಬೇರೆಯವರಿಗೆ ಸಂತೋಷದ ವಾತಾವರಣ ನಿರ್ಮಾಣ ಮಾಡ್ತೇವೆ ಆವಾಗ ನಾವು ಸಂತೋಷದ ಜೀವನ ಮಾಡಲಿಕ್ಕೆ ಆಗ್ತದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಸಂತೋಷ ಬೇರೆ ಜನರನ್ನು ನಾವು ಬಹುಶಃ ಬೇರೆಯವರನ್ನು ಇನ್ನಿತರ ಕಟ್ಟ ಕಡೆ ಜನರಲ್ಲಿ ಅತ್ಯಂತ ಶ್ರೀಮಂತ ವರ್ಗದಲ್ಲಿ ಕಲಿತವರಿರಲಿ ಕಲಿಯದೇ ಇರಲಿ ಅವರೆಲ್ಲರೂ ಕೂಡ ಸಂತೋಷದ ವಾತಾವರಣ ನಾವು ಇವತ್ತು ನಿರ್ಮಾಣ ಮಾಡಿದಾಗ ನಾವೆಲ್ಲರೂ ಕೂಡ ಸಂತೋಷದ ಜೀವನ ಸಾಗಿಸುವಂಥ ಅವಕಾಶ ಆಗ್ತದೆ. ಅಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವ ಮಸೂರು ಕೊಡುಗೆ ಸಂದರ್ಭದಲ್ಲಿ ನಮ್ಮೆಲ್ಲ ಸಂಘ ಸಂಸ್ಥೆಗಳು ಇವತ್ತು ಅದು ಭಾಳಷ್ಟು ಸಂಘ ಸಂಸ್ಥೆಗಳನ್ನು ಬರೋಕೆ ನೋಡಿದೆ. ಭಾಳಷ್ಟು ಸಂಘ ಸಂಸ್ಥೆಗಳು ಇವತ್ತು ಅದು ಬ್ಯಾನರ್ ಇರಲಿ, ಪೋಸ್ಟರ್ ಇರಲಿ, ಕಟೌಟ್ ಇರಲಿ, ನಮ್ಮ ಟ್ರಕ್ ಇರಲಿ, ಅದು ಯಾಕೆ ಅಂತ ಹೇಳಿದರೆ ಊರವರು ಸಂತೋಷ ಪಡಿಸಬೇಕು, ಅದು ಅವ್ರಿಗೊಂದು ಮನಸ್ಸಿಗೆ ಒಂದು ಸಂತೋಷ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಈ ರೀತಿಯ ವ್ಯಕ್ತಿತ್ವ ನಮಗೆಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾವು ನಮ್ಮ ಮಹಾಭಾರತ ಮತ್ತು ಶ್ರೀಕೃಷ್ಣರ ಆ ಒಂದು ತತ್ವ ಸಂದೇಶ ನಮಗೆ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಎಲ್ಲಿ ಕೂಡ ಧರ್ಮ ಮಧ್ಯೆ ಗಲಾಟೆ ಎಲ್ಲಿಯೂ ಕೂಡ ಆಗಲಿಲ್ಲ. ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ, ದುಷ್ಟ ಅತುಷ್ಟ, ಧರ್ಮ ಅಧರ್ಮ ಇದರ ವಿರುದ್ಧ ಇವತ್ತು ಹೋರಾಟ ಆಗಿದೆ ಹೊರತು ಯಾವುದೇ ಜಾತಿ ಪಂಗಡದ ಮಧ್ಯೆ ಎಲ್ಲಿಯೂ ಕೂಡ ಇವತ್ತು ಹೋರಾಟ ಆಗಲಿಲ್ಲ. ಆದಾಗ ನಮ್ಮ ಜವಾಬ್ದಾರಿ ಕೂಡ ಏನಂತ ಹೇಳಿದರೆ ಸಮಾಜದಲ್ಲಿ ಯಾರೇ ದುಷ್ಟ ಶಕ್ತಿ ಇರಲಿ ಅವರೆಲ್ಲರೂ ಒಗ್ಗಟ್ಟಾಗಿ ಇವತ್ತು ದೂರ ಇಡುವಂಥ ಕೆಲಸ, ಸಮಸ್ತವಾದ ಸಮಾಜ ಇವತ್ತು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಅದು ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಸತ್ಯ ಎಲ್ಲಿದೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲವನ್ನು ಮೀರಿ ಒಂದು ಮೆಟ್ಟಿ ನಿಂತು ಬಹುಶಃ ಅದರ ಪರವಾಗಿ ನಿಲ್ಲುವಂಥ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ವ್ಯಕ್ತಿ ಪ್ರತಿಯೊಂದು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಇವತ್ತು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ರೀತಿಯ ವ್ಯಕ್ತಿತ್ವವೇ ನಮ್ಮ ಊರನ್ನು ಅತ್ಯಂತ ಸಂತೋಷ ಮತ್ತು ಅಭಿವೃದ್ಧಿ ತಗೊಂಡು ಹೋಗುವಂಥ ಕೆಲಸ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ಆ ಎಲ್ಲ ವ್ಯಕ್ತಿತ್ವ ನಮ್ಮ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಈ ಒಂದು ನಾನು ಬರುವಂಥ ಸಂದರ್ಭದಲ್ಲಿ ತುಳು ಭಾಷೆಯನ್ನು ರಾಜ್ಯ 2ನೇ ಭಾಷೆಯನ್ನಾಗಿ ಬಹುಶಃ ಇವತ್ತು ನಮ್ಮ 8ನೇ ಪರಿಚಯಕ್ಕೆ ಸೇರಿಸಬೇಕು. ಅದರ ಮಹತ್ವ ಏನಂತೇಳಿ ತಾರನಾಥ ಗಟ್ಟಿ ನನಗೆ ಅಲ್ಲಿ ವ್ಯಾಯಾಮ ಶಾಲೆಯಿಂದ ನಾನು ಕೇಳ್ತಾ ಇದ್ದೆ. ಇಲ್ಲಿ ಬಂದು ಕೂತ್ಕೊಳ್ಳೋ ತನಕ ಇವರ ಪ್ರಬಂಧ ಮುಗಿಲಿಲ್ಲ ಭಾಳಷ್ಟು. ಯಾಕೆಂದರೆ ಅವರ ಅಧ್ಯಕ್ಷರಾಗಿ ಸಂಪೂರ್ಣವಾಗಿ ಅದರಲ್ಲೇ ಇವತ್ತು ಅವರನ್ನು ಇನ್ವಾಲ್ವ್ ಮಾಡುವಂಥ ವಿಚಾರ ಇವತ್ತಾಗಿ ನಮಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಬಹುಶಃ ಇವತ್ತು ಸರ್ಕಾರ ನೇಮಿಸಿದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಕೂಡ ನಮ್ಮ ತೊಕ್ಕೋಟದ ಗಟ್ಟಿ ಅಂತೆಲ್ಲ ಮತ್ತು ಕೂಡ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ತಾವೆಲ್ಲ ಕೂಡ ಇದ್ದೀರಿ. ಖಂಡಿತವಾಗಿಯೂ ಹಂತವಾಗಿ ಯಾಕೆ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ ಮಂಗಳೂರಿನವರೇ ತುಳು ಭಾಷೆ ಮಾತಾಡ್ತಾರೆ ಇಲ್ವಾ, ಬಾಂಬೆಯಲ್ಲಿ ಹೋದಂಥ ಮಕ್ಕಳಿಗೆ ತುಳು ಭಾಷೆ ಮಾತಾಡಲಿಕ್ಕೆ ವಿದೇಶದಲ್ಲಿ ಸೆಟ್ಲ್ ಆದವರಿಗೆ ಬರ್ತೇ ಹೋಗುವಂಥ ಪರಿಸ್ಥಿತಿಯ ಕಾಲಘಟ್ಟ ಒಂದು 10-15 ವರ್ಷಗಳಿಂದ ಇತ್ತು. ಬಹುಶಃ ಯಾವ ಕಾಲಘಟ್ಟ ಇತ್ತ ತುಳು ಭಾಷೆಯನ್ನು ಮರೀಲಿಕ್ಕೆ ಆಗುವಂಥ ಪರಿಸ್ಥಿತಿ ಇವತ್ತು ಬಾಂಬೆ ಮತ್ತು ವಿದೇಶದಲ್ಲಿ ಆಗ್ತಾ ಒಂದು ಭಾವನೆ ಎಲ್ಲರಿಗಿಂತ ಇವತ್ತು ವಿದೇಶದಲ್ಲಿ ದುಬೈಯಲ್ಲಿ ಕೂಡ ತುಳು ನಾಟಕವನ್ನು ಮತ್ತು ತುಳು ಚಿತ್ರ ನೋಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದರೆ ನಮ್ಮ ತುಳುನ ಎಲ್ಲ ಕಲಾಭಿಮಾನಿ ಕೊಟ್ಟಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಬರಹಗಾರ ಇರಲಿ, ಅದರಲ್ಲಿ ಆ್ಯಕ್ಟರ್ಸ್ ಇರಲಿ, ಸಿಂಗರ್ ಇರಲಿ, ಇವರು ಇಡೀ ಒಂದು ಚಿತ್ರಣ ಬದಲಾವಣೆ ಮಾಡುವಂಥ ಅವಕಾಶ ಇವತ್ತಾಯಿತು. ಅದಾಗ ಇಂಥೆಲ್ಲ ಕಾರ್ಯಕ್ರಮ ಇವತ್ತು ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಎಷ್ಟೇ ಪಾಶ್ಚಾತ್ಯ ಮಟ್ಟದ ಇವತ್ತು ಸಂಸ್ಕೃತಿ ಬಂದಿದ್ದು ಕೂಡ ತುಳುನಾಡಿನ ಸಂಸ್ಕೃತಿ ಗಟ್ಟಿಯಾಗಿ ಅದನ್ನೆಲ್ಲ ಮೆಟ್ಟಿ ನಿಂತಿದ್ದರೆ ಅದು ಇಂಥೆಲ್ಲ ಕಾರ್ಯಕ್ರಮ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದನ್ನು ಬಹುಶಃ ಎಲ್ಲ ಹಿಡಿದು ಮುಂದೆ ತಗೊಂಡು ಹೋಗುವಂಥ ಕೆಲಸ ನಾವೆಲ್ಲ ಕೂಡ ಮಾಡುವ ಅವಕಾಶ ಮಾಡುವ ಹಂತವಾಗಿ ನಾನು ಕೂಡ ಅದ್ರ ಬಗ್ಗೆ 2-3 ಸಲ ಇವತ್ತು ಮೀಟಿಂಗ್ ಮಾಡಿದ್ದೇನೆ. ಯಾಕೆಂದರೆ ಇಲ್ಲಿದೆ ತುಳು ಭಾಷೆಯನ್ನು ಯಾವುದೇ ಭಾಷೆಯಲ್ಲಿ 2ನೇ ಭಾಷೆಯನ್ನಾಗಿ ರಾಜ್ಯದ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅಷ್ಟು ಸುಲಭ ಇದ್ದಿದ್ದರೆ ನಮ್ಮ ಸುನಿಲ್ ಕುಮಾರ್ ಅವರು ಇದರ ಕನ್ನಡ ಸಂಸ್ಥೆ ಮಂತ್ರಿಯಾಗಿದ್ದು ಅವರು ಕನ್ನಡ ಆರಾಮದಲ್ಲಿ ಮಾಡ್ಬೋದಿತ್ತು. ಯಾಕೆಂದರೆ ನಾವು ಇದರ ಬಗ್ಗೆ ಚರ್ಚೆ ಮಾಡುವಾಗ ಲಂಬಾಣಿಗಳು ಬಂದಿದ್ದಾರೆ, ನಮ್ಮ ಲಂಬಾಣಿಗೆ ಕೂಡ ಒಂದು 2ನೇ ಭಾಷೆ ಮಾಡಿ ಅಂತೇಳಿ ಕೊಡೋರು ಬರ್ತಾರೆ. ನಮ್ಮನ್ನು ಕೂಡ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ನಿಭಾಯಿಸಿಕೊಂಡು ಬರುವಂಥ ಕೆಲಸ ಇದು ಆಗಬೇಕಾದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದ ಅದಕ್ಕೆ ಅಗತ್ಯ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾವೊಂದು ಉತ್ತಮವಾದ ಸಕಾರಾತ್ಮಕವಾದ ನಿಲುವಿನಲ್ಲಿ ನಾವು ಮುಂದೆ ಹೋಗುವ ಏನು ನಮ್ಮ ದೊಡ್ಡ ಮಟ್ಟ ಕನಸು ಈ ತುಳುನಾಡಿನ ಜನತೆದು ಇದೆ ಅದನ್ನು ಸಫಲಗೊಳಿಸಲಿಕ್ಕೆ ಎಲ್ಲರ ಆಶೀರ್ವಾದ ಮುಂದೆ ಹೋಗೋ ಸಂದರ್ಭದ ಯಶಸ್ವಿ ಆಗಲಿ ಅಂತ ಹೇಳಿ ಕೂಡ ನಾನು ಇವತ್ತು ಆಶಿಸಿ ನಮ್ಮೆಲ್ಲರ ಪ್ರಾರ್ಥನವನ್ನೆಲ್ಲ ಒಗ್ಗಟ್ಟಿನಿಂದ ನಾವು ಮಾಡ್ತೇವೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು
ಬಯಸ್ತೇನೆ. ಅದರ ಜೊತೆಯಲ್ಲಿ ಗ್ರೌಂಡಿಗೆ ಸಂಬಂಧಪಟ್ಟ ಹಾಗೆ ನಮಗೆ ವ್ಯಾಯಾಮ ಶಾಲೆಯವರು ಮತ್ತು ನಮ್ಮ ಪ್ರಕಾಶ್ ಕೋಡೆ ಮಾತ್ರ ಸಂದರ್ಭದಲ್ಲಿ ಬೇರೆಯವರು ಕೂಡ ಇಲ್ಲಿ ಹೇಳಿದ್ದಾರೆ. ನಾನು ಇದಕ್ಕೆ ಕಳೆದ ವರ್ಷ 1.5 ಕೋಟಿ ರೂಪಾಯಿ ಅನುದಾನ ಬರೀ ಈ ಗ್ರೌಂಡಿಗೆ ನಾನು ಇಟ್ಟಿದ್ದೆ. ಎಲ್ಲರಿಗೂ ಗೊತ್ತಿದೆ, ಸುರೇಶ್ ಪಟ್ನಾಯಕ್, ಚಂದ ಸುಲಾಲಿ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರೋ ಒಂದು ವಿಚಾರ. ಇಲ್ಲಿ ನಾವು ಬಂದು ಪ್ಲ್ಯಾನ್ ಮಾಡಿ ಶೀಟ್ ಹಾಕಬೇಕಂತ ಹೇಳಿದಾಗ ಶೀಟ್ ಸ್ವಲ್ಪ ಮೆಲ್ಲಾಕಿ ಕೆಳಗೆ ಹಾಕಿ ಇಲ್ಲಿಯೇ ಚರ್ಚೆ ನೀವು ಊರವರು ಚರ್ಚೆ ಮಾಡಿದ್ರೆ ನಾನು ಎಂತ ಮಾಡಲಿಕ್ಕೆ ಸಾಧ್ಯ ಇದೆ? ನೀವು ನನಗೆ ಸಮಾಧಾನದಿಂದ ಕೆಲಸ ಮಾಡಲಿಕ್ಕೆ ಊರವರು ಬಿಡಿ, ನಾನು ನಿಮಗೆಲ್ಲ ಕೆಲಸವನ್ನು ನಾನು ಮಾಡಿಕೊಡುವಂಥ ಕೆಲಸ ಖಂಡಿತವಾಗಿ ನಾನು ಇವತ್ತು ಮಾಡ್ತೇನೆ. ಸ್ವಲ್ಪ ಹೊತ್ತಾಗುವ ಇಲ್ಲಿ ಒಂದು ಮಾರ್ಕೆಟನ್ನು ಆಗಿಬಿಟ್ಟು ಗ್ರೌಂಡಲ್ಲಿ ಬಹುಶಃ ಮಾರ್ಕೆಟ್ ಬರುವಂಥ ವಿಚಾರ ಇವತ್ತಾಯಿತು. ಮತ್ತು ಹಾಗೆ ಅದು ಮುಂದೆ ಹೋಯಿತು. ಈಗ ಮತ್ತೆ ನೀವು ಇದಕ್ಕೆ ಯಾಕಂತ ಹೇಳಿದರೆ ಜನರು ಒಗ್ಗಟ್ಟಾದಾಗ ಮಾತ್ರ ಆ ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ನೀವು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿ ನೀವು ಪ್ಲ್ಯಾನ್ ಮಾಡಿಕೊಡಿ. ಇದಕ್ಕೆ ಎಷ್ಟು ಕೋಟಿ ಖರ್ಚಾದರೂ ಕೂಡ ನಾನು ಮುಂದಿನ ವರ್ಷದ ಒಳಗೆ ಅದನ್ನು ನಾನು ಮಾಡಿ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ನನಗೆ ನಿಮ್ಮ ಸಹಕಾರ ಬೇಡ. ನಾನು ಇಲ್ಲಿ ಬರುವಾಗ ನಮ್ಮ ಸಾಮಾನೆಲ್ಲ ಬಿಟ್ಟು ಇಲ್ಲಿಗೆ ಬಂದಾಗ ಒಬ್ಬೊಬ್ಬರು ಇಲ್ಲಿ ಮಾತಾಡಿದರೆ ಮತ್ತು ನಮಗೆ ಎಲ್ಲಿ ಸಮಾಧಾನ ಸಿಗ್ತದೆ ನಾವು ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ಬಿಟ್ಟು ಬಿಡುವ. ನನಗೆ ಆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇದು ಈ ವ್ಯಾಯಾಮ ಶಾಲೆಯವರು ನಾನು ಹೇಳ್ತಾ ಇದ್ದೇನೆ, ಊರವ್ರಿಗೆ ಹೇಳ್ತಾ ಇದ್ದೇನೆ, ಈ ವಾತಾವರಣ ನಾವು ನಿರ್ಮಾಣ ಮಾಡಿಕೊಡಿ. ಇದನ್ನು ಈ ಒಂದು ಪ್ರದೇಶವನ್ನು ಅಭಿವೃದ್ಧಿಗೊಳಿಸುವ ಕೆಲಸ ನನ್ನ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಮ್ಮ ಕಾರ್ಯಕ್ರಮದ ಇಬ್ಬರು ಅತ್ಯಂತ ಹಿರಿಯರನ್ನು ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ. ಈ ಒಂದು ಸ್ಥಾಪನೆ ಮಾಡುವಾಗಿದ್ದಂಥ ಇಬ್ಬರು ಹಿರಿಯ ಸದಸ್ಯರಿದ್ದೀರಿ. ಅವರ ವ್ಯಕ್ತಿತ್ವವೇ ನಮಗೆಲ್ಲ ಕೂಡ ಮಾಡಲ್ ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಎಷ್ಟು ವರ್ಷ ಅಧಿಕಾರ ಇದೆ ಅಂತ ನನಗೆ ಮುಖ್ಯ ಅಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅಧಿಕಾರ ನಿಲ್ತದೆ ಹೋಗ್ತದೆ ಅಂತ ನನಗೆ ಹಿಂದೆಲ್ಲ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ಇಚ್ಛೆ ಏನಂದೇಳಿ ನಮ್ಮ ಈ ಭಾಸ್ಕರ್ ಶೆಟ್ಟಿ ಮತ್ತು ಮೋಹನ್ ನಾವು ಸನ್ಮಾನ ಮಾಡಿದ್ದೇವೆ. ಅವರ ವಯಸ್ಸಿನಲ್ಲಿ ಕೂಡ ನಾವು ಹೊಸಗುಡಿಗೆ ಬರಬೇಕು, ನೋಡಬೇಕೆಂಬ ಆಶಯ ಅದಕ್ಕೆ ನಮಗೆ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಅವರು ಅತ್ಯಂತ ಸಂತೋಷ ಜೀವನ ಸಾಗಿಸಿಕೊಂಡು ಬಹುಶಃ ಎಲ್ಲರನ್ನು ಈ ಕಾರ್ಯಕ್ರಮ ನೋಡೋದ ಅವಕಾಶ ಇವತ್ತು ಆಗಿದೆ. ಅವರು ನಮಗೆಲ್ಲರಿಗೂ ಕೂಡ ಇದು ಪ್ರೇರಣೆ. ಆದ ಕಾರಣ ಅಂಥ ಅತ್ಯಂತ ಹಿರಿಯರ ಮಾರ್ಗ ಸಲಹೆ ಸೂಚನೆ ನಮಗೆಲ್ಲರಿಗೂ ಇರುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾನು ಬಹುಶಃ ಇವತ್ತು ಒಂದೇ ಮಾತು ಹೇಳುವಂಥದ್ದು, ನಾನು ಬಹುಶಃ ಈ ಊರಿಗೆ ಕೆಲವು ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಆದ ಕಾರಣ ಮುಂದಿನ ಕೆಲವೇ ತಿಂಗಳಿನಲ್ಲಿ ಉಳ್ಳಾಲ ನಗರಕ್ಕೆ 24 ಗಂಟೆ ಕುಡಿಯುವ ನೀರು ಅದು ನೇರವಾಗಿ ಬಹುಶಃ ತುಂಬೆಯಿಂದ ಇವತ್ತು ಬಂದು ನಿಂತು ಪ್ರತಿಯೊಂದು ಮನೆಗೆ ಬಂದು ಮುಟ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವೆಲ್ಲ ಈ ರಸ್ತೆ ಅಭಿವೃದ್ಧಿ ಅದೆಲ್ಲ ಕೂಡ ನಾನು ಮಾಡಿ ಕೊಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾವೆಲ್ಲ ಪ್ಲ್ಯಾನ್ ಮಾಡಿದಾಗೆ ಎಲ್ಲ ಇಚ್ಛೆ ಆದರೆ ಕೂಡ ಮುಂದಿನ ವಾರದ ಒಳಗಡೆ ಇಡೀ ಉಳ್ಳಾಲ ನಗರದಲ್ಲಿ ಎಲೆಕ್ಟ್ರಿಕ್ ಕಂಬವಿಲ್ಲದ ರೀತಿಯಲ್ಲಿ ಅಂಡರ್ಗ್ರೌಂಡ್ ಕೇಬಲನ್ನು ಹಾಕುವಂಥ ಯೋಜನೆ ಕೂಡ ನಾನು ಇವತ್ತು ತಯಾರಾಗಿ ನಿಂತು ಬಹುಶಃ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಚಾಲನೆ ಕೊಡುವಂಥ ಕೆಲಸ ಇವತ್ತು ಪ್ರಾರಂಭ ಆಗ್ತದೆ. ಇದಕ್ಕಾಗಿ ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆ ಇರುವಂಥ ಅವಕಾಶ ಆಗಲಿ ಅಂತ ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಮುಖಾಂತರ ಈ ಕ್ಷೇತ್ರದ ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯದ ಮಂತ್ರಿಯಾಗಿ ಮಾತ್ರ ಅಲ್ಲ, ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರಲ್ಲಿ ಕೂತ್ಕೊಳ್ಳೋ ಅವಕಾಶ ಮಾಡಿಕೊಟ್ಟಿದ್ದೀರಿ. ನನ್ನನ್ನು ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಟಿವಿಯಲ್ಲಿ, ಪೇಪರಲ್ಲಿ ಭಾಳ ಚರ್ಚೆ ಇದೆ. ಕರಾವಳಿ ಪ್ರದೇಶದ ಯುವಕರಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ತುಳುನಾಡಿನ ಯುವಕನಿಗೆ ಇದು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಂತ ಭಾಳ ಚರ್ಚೆ ಇದೆ. ಯಾರಿದು ಬಹುಶಃ ನಮ್ಮ ಜಿಲ್ಲೆ ಹೊರಗಿನವರು ಯಾವುದು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರ ಅದು ತುಳುನಾಡಿನ ಯುವಕರು ಈ 1 ವರ್ಷದಲ್ಲಿ ಮಾಡಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಅವಕಾಶ ಆಗಲಿ. ನಾವೆಲ್ಲರೂ ಕೂಡ ಜೊತೆ ಮುಂದೆ ಹೋಗುವ. ನಾವು ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರಿಂದ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತೆಗೊಂಡು ಜವಾಬ್ದಾರಿ ಹಮ್ಮಿಕೊಳ್ಳುವ. ಬಹುಶಃ ನಮ್ಮದು ಇವತ್ತು ವಿಠಲ್ ಸಾಲೆ ಕೂಡ ಒಂದು ಇಲ್ಲದಂಥ ವಿಚಾರ ಯಾವ ನಮ್ಮ ಬರ್ತಾರೆ ಅವರಿದ್ದಂಥ ಸಂದರ್ಭದಲ್ಲಿ ಆ ವ್ಯಾಯಾಮ ಶಾಲೆ ಮೇಲಿನ ಒಂದು ಇದನ್ನು ಕೂಡ ಅಭಿವೃದ್ಧಿಯನ್ನು ಕೂಡ ಕೇಳಿಕೊಂಡಿದ್ದರು. ನಾವೆಲ್ಲರೂ ಒಂದು ಸಕಾರಾತ್ಮಕ ನಿಲುವಿನಲ್ಲಿ ಆ ಕೆಲಸ ಕೂಡ ಮಾಡಲಿಕ್ಕೆ ನಮ್ಮ ಪ್ರಯತ್ನವನ್ನು ಖಂಡಿತವಾಗಿ ನಾನು ಕೂಡ ಮಾಡ್ತೇನೆ ಅಂತ ನಾನು ಕೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಯಾವುದೇ ಸಂದರ್ಭದಲ್ಲಿ ನಿಮ್ಮ ಪ್ರದೇಶದಲ್ಲಿ ಅದು ಅಭಿವೃದ್ಧಿ ಇರಲಿ, ಕೆಲಸಗಾರರಲ್ಲಿ ನನ್ನ ಸಹಕಾರ ಯಾವುದೇ ಬೇಕಾದ ಸಂದರ್ಭದಲ್ಲಿ ನಮ್ಮನ್ನು ಸಂಪರ್ಕಿಸಿ ನಮಗಿರುವಂಥ ಅಧಿಕಾರದ ಪ್ರಯೋಜನ ತಾವೆಲ್ಲ ಪಡ್ಕೊಳ್ಬೇಕಂತ ನೀವು ಕಳಕಳಿ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆ ಶುಭಾಶಯ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬದಲಾವಣೆಯ ಹೊಸ ಆಶಾಕಿರಣ ಮೂಡಿದ ಹಾಗಾಯಿತು. ಜನರ ಉತ್ತಮ ಜೀವನಕ್ಕೆ ಬೇಕಾದ ಉತ್ತಮ ಬದಲಾವಣೆಯ ಭರವಸೆಯ ನೇತಾರ ಅಂದರೂ ಕೂಡ ಖಂಡಿತ ತಪ್ಪಾಗಲಾರದು. ಧನ್ಯವಾದಗಳು ಸರ್. ಇಂದಿನ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಸಭಾಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಮುಂದಕ್ಕೆ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು, ಸಹ ಸಂಚಾಲಕರು, ಫಲಾನುಭವಿ ಪ್ರಕೋಷ್ಠ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ. ಇವರು
2 ಹಿತನುಡಿಗಳನ್ನು ಆಡಬೇಕು ಅಂತ ವಿನಂತಿ. ವರ್ಷಂಪ್ರತಿಯಂತೆಯೂ ಕೂಡ ಅತಿ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಹೆಚ್ಚು ಕಡಿಮೆ 64 ವಸಂತಗಳನ್ನು ಪೂರೈಸಿ ನಡೆಯುತ್ತಿರುವಂತಹ ಈ ವಿಶಿಷ್ಟ ಜನ್ಮಾಷ್ಟಮಿ ಕಾರ್ಯಕ್ರಮ ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದೆ. ಒಟ್ಟಿಗೆ ಕಾರ್ಯಕ್ರಮದ ಒಂದೇ ಉದ್ದೇಶವಲ್ಲದೆ ಜನಸೇವೆಯ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆ ಯಶಸ್ವಿಯಾಗಿ ನಡೆಯುತ್ತಿದೆ. ಅತಿ ಹಿರಿಯರ ಸೇವೆ ಕೆಲಸಗಳನ್ನು ಕೂಡ ನಿರಂತರ ನೆನಪಿಸಿಕೊಳ್ಳುತ್ತಾ ಹೊಸ ಯುವಕರಿಗೆ ವೇದಿಕೆಯಾಗಿ ಮಂಗಳೂರು ಈ ಒಂದು ವಿಭಾಗದಲ್ಲಿ ಅತಿ ಯಶಸ್ವಿಯಾಗಿ ಮಂಗಳೂರಿನ ನಂತರ ತೊಕ್ಕೋಟಿನ ಜನ್ಮಾಷ್ಟಮಿ ಅನ್ನುವ ವಿಶೇಷ ಹೆಸರನ್ನು ಪಡೆದುಕೊಂಡಿದೆ. ಒಂದಷ್ಟು ಹೊಸ ಪ್ರತಿಭೆಗಳಿಗೆ ವೇದಿಕೆಯಾಗಿದ್ದುಕೊಂಡು ಒಂದಷ್ಟು ಪ್ರತಿಭೆಗಳನ್ನು ಬೆಳೆಸುವ ಕೆಲಸವನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಇದ್ದು ಇಡೀ ಜಿಲ್ಲಾ ಮಟ್ಟದ ಎಲ್ಲ ವ್ಯವಸ್ಥೆಗಳಿಗೆ ಒಂದು ಮಾದರಿ ಕಾರ್ಯಕ್ರಮವಾಗಿ ಸುಮಾರು 64 ವರ್ಷಗಳಿಂದ ನಡೆದುಕೊಂಡು ಬರುತ್ತಿದ್ದು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದೆ. ಅದೇ ದೃಷ್ಟಿಯಲ್ಲಿ ಮುಂದೆಯೂ ಕೂಡ ನಿರಂತರವಾಗಿ ಈ ಸಂಸ್ಥೆಯಿಂದ ಈ ಕಾರ್ಯಕ್ರಮ ನಡೆಯಲಿ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸ ಶ್ರೀ ಜೈ ವೀರಮಾರುತಿ ಸಂಸ್ಥೆಯಿಂದ ನಡೆಯಲಿ ಅನ್ನುವ ಮಾತಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ಉತ್ತರೋತ್ತರ ಯಶಸ್ಸನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಮ್ಮ ನಿಗಲ್ ಕೇಂದಿಪರ್ ಯಥಾರ್ಥಾನ ಅನುಕಂಪತೆ ಸುಧಾಮಹ ಪಂಡ ಒವ್ವೇ ಧರ್ಮ ಅವಡ್ ಅಗತ್ಯ ಉಪ್ಪುನಾಯಗ್ ಅನುಕಂಪ ತೋಜಾಂದಾಂಡ ಅವೇ ಶ್ರೇಷ್ಠವಾಯಿನ ಧರ್ಮ ಪಂದ ಪನ್ಪೇರು ಅಂಚನ ವಿಚಾರನು ಪತ್ತೊಂದು ಸಮಾಜಮುಖಿಯಾದ ಇತ್ತದ ನಿತ್ಯಾನಂದ ಯುವಕ ಮಂಡಲದ ದೃಶ್ಯ ರೂಪಕದ ಪೋಲುಬು ನಮ್ಮ ಎದುರು ಬರೆಯರವುಂಡು. ಅಂಚನೆ ಸಮಾಜದ ಎಡ್ಡೆಪ್ಪುಗೂ ಬೇಲೆ ಮಲ್ಪುನ ಉದ್ದೇಶಡ್ ಬೈದಿನಂಚಿನ ಉಂಡು ಮಲ್ತಿನಂಚಿತ್ತಿ ತೊಕ್ಕೊಟ್ಟುದ ಮಾತಾ ಸಂಘ ಸಂಸ್ಥೆಲ ಊರೊರ್ಮೆಲ ಪುಗರ್ತೆನು ಪಡೆದಂಡು ಐಟ್ ಸುಮಾರು 31 ವರ್ಷದಿಂಚ ಸಮಾಜಮುಖಿ ಕೆಲಸನ ಮಲ್ತೊಂದು ಬೈದಿನ ಜಗತ್ ಫ್ರೆಂಡ್ ಸರ್ಕಲ್ ಮುಕುಲ್ನ ಆಕರ್ಷಕವಾಯಿನ ದೃಶ್ಯ ರೂಪಕ ಬರೆಯರುಂಡು. ಅಂಚನೆ ನಮ್ಮ ಇನಿತ ಗೌಚಿತ ಮೆರವಣಿಗೆಡು ಸನ್ಶೈನ್ ತೊಕ್ಕೊಟ್ಟು ಮುಕುಲ್ನ ವಿಭಿನ್ನವಾಯಿನ ಪೊರ್ಲುದ ದೃಶ್ಯ ರೂಪಕನು ಕೊರ್ದು ನಮ್ಮ ಈ ಕೊಜಪು ಕಡ್ಯೋದ ಪೊರ್ಲುನು ಬಾನದೆತ್ತರಗ ಕೊನೆರವುಲ್ಲೆರು. ಅಂಚನೆ ನಮಕ್ ಮಾತ ಚಿರಪರಿಚಿತ ಐನಂಚಿತ್ ವೆಲ್ಕಮ್ ತೊಕ್ಕೊಟ್ಟು ಮೊಕುಲು ಲೇಸಗ ನನಾತ್ ಪೊರ್ಲು ಜಿಂಜಾಯರೆ ಪೊರ್ಲುದ ದೃಶ್ಯ ರೂಪಕದೊಟ್ಟಿಗೆ ಬರೊಂದುಲ್ಲೆರು. ಇನಿತ ರಂಗದ ಲೇಸಗ ಪಿಲಿ ವೇಷದ ಪೊರ್ಲುದ ಕಮ್ಮೆನನ ಪಟ್ಟೆರೆ ಬರೊಂದುಲ್ಲೆರು ಶ್ರೀ ನಿತ್ಯಾನಂದ ಯುವಕ ಮಂಡಲ ತೊಕ್ಕೊಟ್ಟು ಮೊಕುಲು. ಅಂಚನೆ ನನಾತ್ ಪಿಲಿ ವೇಷದ ಕುಲು ನನಾತ್ ದೃಶ್ಯ ರೂಪಕಲುಲ್ಲ ಐನ ನಮ್ಮ ಎದುರು ತೂಕ ಉದಿತ್ತೆ ಅರಳು ಪ್ರತಿಭೆಗಳಿಗೆ ಸನ್ಮಾನ ಕೊರ್ಪುನ ಚಿತ್ತಿನ ನಡಕೆ ಈ ವೇದಿಕೆ ನಡಪೆರಡು. ಸನ್ಮಾನ ಪತ್ರ ವಾಚನ ಮಂತೊಂದುಲಿರು ಕುಮಾರಿ ಸರಿತಾ ಮೇರು. ಜೈ ಶ್ರೀ ಕೃಷ್ಣ. ಕ್ರೀಡಾ ಕ್ಷೇತ್ರದ ಪ್ರತಿಭೆ ನಮ್ಮೂರಿನ ಡಾಕ್ಟರ್ ಶಿಲ್ಪಾಶ್ರೀ ಅವಿನಾಶ್ ಇವರನ್ನ ವೇದಿಕೆಗೆ ಆಹ್ವಾನ ಮಾಡುತ್ತಿದ್ದೇನೆ. ಶ್ರೀ ಸುರೇಶ್ ಸುಮತಿ ಕುಂಪಲ ದಂಪತಿಗಳ ಸುಪುತ್ರಿ ಹಾಗೂ ತೊಕ್ಕೋಟಿನ ಶ್ರೀ ಅವಿನಾಶ್ ಅವರ ಧರ್ಮಪತ್ನಿ ಡಾಕ್ಟರ್ ಶಿಲ್ಪಾಶ್ರೀ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅಭೂತಪೂರ್ವವಾದದ್ದು. ಪದವಿ ಶಿಕ್ಷಣದ ಬಳಿಕ ಬ್ಯಾಚುಲರ್ ಆಫ್ ಫಿಸಿಕಲ್ ನಂತರ ಮಾಸ್ಟರ್ ಆಫ್ ಫಿಸಿಕಲ್ ಶಿಕ್ಷಣ ಪಡೆದು ಅಂತಿಮ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ 3 ಚಿನ್ನದ ಪದಕಗಳನ್ನು ಪಡೆದಿರುತ್ತಾರೆ. ಬಳಿಕ ಇವರು ಯಂತ್ರೋಪ್ರೊಮೆಟಿಕಲ್ ಮೋಟಾರ್ ಎಬಿಲಿಟಿ, ಫಿಸಿಯೋಲಾಜಿಕಲ್ ಯೂಸ್ ಪ್ರಡಿಕ್ಷನ್ ಆ್ಯಂಡ್ ವಿಮೆನ್ ಕಬಡ್ಡಿ ಪ್ಲೇಯರ್ಸ್ ಎನ್ನುವ ವಿಷಯದಲ್ಲಿ ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಬಾಲ್ಯದಿಂದಲೇ ಕಬಡ್ಡಿ, ಬಾಸ್ಕೆಟ್ಬಾಲ್, ಹ್ಯಾಮರ್ ಥ್ರೋ,
ಕುಸ್ತಿ ಹೀಗೆ ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಕಬಡ್ಡಿಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿರುತ್ತಾರೆ. ಕರ್ನಾಟಕ ಮಹಿಳಾ ಕಬಡ್ಡಿ ತಂಡದ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಿ ರಾಜ್ಯಕ್ಕೆ ಪ್ರಶಸ್ತಿಯನ್ನು ತಂದುಕೊಟ್ಟಿರುತ್ತಾರೆ. ನಿಮ್ಮ ಕ್ರೀಡಾ ಲೋಕದ ಸಾಧನೆ ಅಗಾಧವಾದದ್ದು ಅಲ್ಲದೆ ಕ್ರೀಡಾ ಕ್ಷೇತ್ರದ ಬಗ್ಗೆ ಡಾಕ್ಟರ್ ಪದವಿ ಪಡೆದಿರುವುದು ನಮ್ಮೆಲ್ಲರಿಗೂ ತುಂಬ ಹೆಮ್ಮೆಯ ವಿಷಯವಾಗಿರುತ್ತದೆ. ನಿಮ್ಮ ಸಾಧನೆ ಹೀಗೆ ನಿರಂತರವಾಗಿರಲಿ, ದೇವರ ಆಶೀರ್ವಾದದಿಂದ ನಿಮ್ಮ ಮುಂದಿನ ಬದುಕು ಉಜ್ವಲವಾಗಿರಲಿ ಎಂದು ಹಾರೈಸುತ್ತಾ 64ನೇ ವರ್ಷದ ತೊಕ್ಕೋಟು ಮೊಸರುಕೋಳಿಕೆ ಉತ್ಸವದ ಈ ಶುಭ ಸಂದರ್ಭದಲ್ಲಿ ತಮಗೆ ಅರ್ಪಿಸುವ ಪ್ರೀತಿಪೂರ್ವಕ ಸನ್ಮಾನ. ಒಂಜಿ ಶುಭ ಸಂದರ್ಭಡು ಗಣ್ಯಾತಿ ಗಣ್ಯರು ಮಾತ ಒಟ್ಟಿಗೆ ಸೇರ್ತು ಸನ್ಮಾನ ಮಲ್ಪೊಡು ಪಂದಕ್ಕೆ ಏನೊಂದಿಲ್ಲ. ಪೆರ್ಮೆದ ವಿಚಾರ ಕುಮಾರಿ ಶ್ರಾವ್ಯ ಮಸ್ತ್ ಬುಧರ ಮಲ್ತಿನಂಚಿತಿ ವೇಟ್ ಲಿಫ್ಟರ್ ಕುಮಾರಿ ಶ್ರಾವ್ಯ ದುಂಬುದ ಸನ್ಮಾನನ ದೊತ್ತೊಂದ್ರೆ ಬರೋದುಲ್ಲೇರು. ದಯವಿಟ್ಟು ಜೋರಾಯಿನ ತಾಟಿ ಬರಡು. ನಮ್ಮ ಈ ಪರ್ಬದ ಸಮಯಡ್ ನಮ್ಮ ದಿನಸಿ ಸಾಮಾನಿಗೆ ಕೋರಿ ಮೀನಿಗೆ ಮತ್ತು ರೇಟ್ ಜಾಸ್ತಿ ಏನೋ ಗೊತ್ತುಂಡು. ಆಂಡ ಬೆರಿ ಬೊಟ್ಟು ನಂಚಿನ ಈ ಸುಲಭಡ್ ಬರ್ಪು ನಂಚಿನ ನಮ್ಮ ತಾಟಿಗಳು ಈ ನಮ್ಮನೆ ಕಾಸ್ಟ್ಲಿ ಆಂಡ ಭಾರಿ ಬಂಗೋಂಡು ದಾಯಪಂಡ ನಿಕ್ಲ ತಾಟಿದ ಶಬ್ದ ಏತಕ್ಕೇನೋಡು ಪಂಡ ನಮ್ಮ ಈ ಮಿತ್ತ ಚಾವರಡು ಉಪ್ಪುನನೇ ಬಾರಿ ಪೆರ್ಮೆದ ವಿಚಾರ ಅಂದ್ರೆ ನಮಕ ಆವಡು. ದಯವಿಟ್ಟು ಬರಡು ಜೋರಾಯಿನ ತಾಟಿ. ಕುಮಾರಿ ಶ್ರಾವ್ಯ ತಲಪಾಡಿ ನಾರ್ಲಪಡಿಲ್ ನಿವಾಸಿಗಳಾದ ವಿಠಲ್ ಶೆಟ್ಟಿ ಹಾಗೂ ಸುಶೀಲಾ ದಂಪತಿಗಳ ಸುಪುತ್ರಿ ಕುಮಾರಿ ಶ್ರಾವ್ಯ ಇವರ ಕ್ರೀಡಾ ಸಾಧನೆ ನಮ್ಮ ಯುವ ಪೀಳಿಗೆಗೆ ಮಾದರಿಯಾದದ್ದು. ಪ್ರಸ್ತುತ ಕೆನರಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿರುವ ಶ್ರಾವ್ಯರವರು ಶಿಕ್ಷಣದೊಂದಿಗೆ ಕ್ರೀಡೆಯಲ್ಲೂ ತೊಡಗಿಸಿಕೊಂಡ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಹಾಗೂ ರಾಜ್ಯ ಮಟ್ಟದಲ್ಲೂ ಸ್ಪರ್ಧಿಸಿರುತ್ತಾರೆ. weight lifting ಸ್ಪರ್ಧೆಯಲ್ಲಿ 2020-21ರಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ, 2021-22ರಲ್ಲಿ ದ್ವಿತೀಯ ಸ್ಥಾನ, 2022-23ರಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ದಸರಾ ಕ್ರೀಡಾಕೂಟದ weight lifting ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿರುತ್ತದೆ. ಅಲ್ಲದೆ 2023-24ರ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕೂಟದಲ್ಲಿ ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಕಿರಿ ವಯಸ್ಸಿನಲ್ಲೇ ಶಿಕ್ಷಣದೊಂದಿಗೆ ಕ್ರೀಡಾ ಸಾಧನೆ ಮಾಡಿರುವ ಕುಮಾರಿ ಶ್ರಾವ್ಯರವರು ಮುಂದೆಯೂ ಉನ್ನತ ಸಾಧನೆಗೆಯಲಿ ಎಂದು ಆಶಿಸುತ್ತಾ 64ನೇ ವರ್ಷದ ಮೊಸರು ಕುಡಿಕೆ ಉತ್ಸವದ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಸಮರ್ಪಿಸುವ ಪ್ರೀತಿಪೂರ್ವಕ ಸನ್ಮಾನ. ಇದೀಗ ಶ್ರೀಮತಿ ದೀನಮಣಿ ರಾವ್, ಮಾಲಕರು, ವೈಷ್ಣವಿ ಕನ್ಸ್ಟ್ರಕ್ಷನ್, ಮಂಗಳೂರು, ಇವರು ನಮ್ಮನ್ನೆಲ್ಲರನ್ನ ಕುರಿತು ಹಿತನುಡಿಗಳನ್ನಾಡಬೇಕು ಅಂತ ವಿನಂತಿ. ಜನ್ಮ ನಿನ್ನಾಯಿತು. ಜನ್ಮಾಷ್ಟಮಿಯನ್ನು ನಾವು ಬಹಳ ಸಂತೋಷವಾಗಿ ನಮ್ಮ ಮನೆಗಳಲ್ಲಿ ನಮ್ಮ ಮನೆಯಲ್ಲೇ ಕೃಷ್ಣ ಹುಟ್ಟಿದ್ದಾನ ಎನ್ನುವ ರೀತಿಯಲ್ಲಿ ಸಂತೋಷದಿಂದ ಸಡಗರದಿಂದ ಆಚರಿಸಿದೆವು. ಇವತ್ತು ಕೃಷ್ಣನ ಚೇಷ್ಟೆಗಳನ್ನು ಮಾಡುವಂತಹ ರೀತಿಯನ್ನು, ಆ ಭಾವವನ್ನು ಮತ್ತೊಮ್ಮೆ ನಮ್ಮ ಮನದಲ್ಲಿ ಆ ಚಿತ್ರಣವನ್ನು ಮೂಡಿಸುವ ಆ ಸಲುವಾಗಿ ಮೊಸರು ಕುಡಿಕೆಯ ಈ ಒಂದು ಕಾರ್ಯಕ್ರಮ ಎಲ್ಲ ದೇಶದಾದ್ಯಂತ ನಾವಿವತ್ತು ದೇಶದಲ್ಲಿ ಮಾತ್ರ ಆಚರಿಸ್ತಾ ಇಲ್ಲ. ಜನ್ಮಾಷ್ಟಮಿ ಹಾಗೂ ಶ್ರೀಕೃಷ್ಣನ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆಯ ಈ ನಮ್ಮ ಧಾರ್ಮಿಕ ಈ ಒಂದು ಕಾರ್ಯಕ್ರಮವನ್ನು ಇಡೀ ವಿಶ್ವದಾದ್ಯಂತ ನೀವು ನೋಡಿರ್ಬೋದು, ಕೇಳಿರ್ಬೋದು. ಇಸ್ಕಾನ್ ಟೆಂಪಲ್ಗಳಲ್ಲಿ, ಇಡೀ ವಿಶ್ವದಾದ್ಯಂತ ಈ ಇಸ್ಕಾನ್ ಟೆಂಪಲ್ಗಳಲ್ಲಿ ಕೃಷ್ಣನ ಆರಾಧಿಸ್ತಾರೆ, ಕೃಷ್ಣನ ಭಕ್ತರಿದ್ದಾರೆ. ವಿಶ್ವದಾದ್ಯಂತ ಜನ್ಮಾಷ್ಟಮಿಯನ್ನು ಹಾಗೆ ಮೊಸರು ಕುಡಿಕೆಯನ್ನು ಕೂಡ ಬಹಳ ಸಂಭ್ರಮದಿಂದ, ಸಂತೋಷದಿಂದ, ಭಕ್ತಿಯಿಂದ, ಸಡಗರದಿಂದ ಆಚರಿಸುವಂತಹದ್ದು
ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನಾವು ನಿಜವಾಗಿ ಹಿಂದೂಗಳು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೆವು. ಇದು ನಾವು ಮಾಡಿದಂತಹ ಪುಣ್ಯ. ನಮ್ಮ ಶ್ರೀಕೃಷ್ಣನ, ಅದಕ್ಕಿಂತ ಮೊದಲಾಗಿ ನಾನು ಕೃಷ್ಣನ ವಿಷಯ ಹೇಳ್ತಾ ಹೋದರೆ ನಮಗೆ ಪದಗಳೇ ಸಾಕಾಗೋದಿಲ್ಲ. ಸಂದರ್ಭ ಸಮಯ ಮುಂದೆ ಹೋಗೋದೇ ಗೊತ್ತಾಗೋದಿಲ್ಲ. ವೇದಿಕೆಯಲ್ಲಿರುವ ಗಣ್ಯರನ್ನೆಲ್ಲ ನಾನು ಗಣ್ಯರಿಗೆ ವಂದಿಸುತ್ತಾ, ಹಾಗೆ ಸಭೆಯಲ್ಲಿ ನೆರೆದಿರುವ ಎಲ್ಲ ನನ್ನ ಹಿರಿಯರಿಂದ ಆಶೀರ್ವಾದವನ್ನು ಪಡೆಯುತ್ತಾ, ಹಾಗೆ ನನ್ನ ಸಹೋದರ ಸಹೋದರಿಯರಿದ್ದಾರೆ, ಹಾಗೆ ಚಿಕ್ಕ ಮಕ್ಕಳಿದ್ದಾರೆ, ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೆ ಮೊಸರು ಕುಡಿಕೆಯ ಶುಭಾಶಯಗಳನ್ನು ಹೇಳ್ತಾ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮಗೆ ಇವತ್ತಿನ ಸಂದರ್ಭದಲ್ಲಿ ನಾವು ಯಾವ ಕಾಲಘಟ್ಟಕ್ಕೆ ಬಂದು ಮುಟ್ಟಿದ್ದೇವೆ ಅಂತೇಳಿ ಹೇಳಿದರೆ, ನಮ್ಮ ದೇವರುಗಳ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂತಹ ಸಂದರ್ಭ ಇವತ್ತು ಕೇಳಿ ಬರ್ತಾ ಇದೆ. ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ. ವರ್ಷಕ್ಕೊಮ್ಮೆ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಗಣೇಶ ಚತುರ್ದಶಿ ಆಗಿರ್ಬೋದು, ಹಾಗೆ ಗಣೇಶ ಚತುರ್ಥಿ, ಹೀಗೆ ಹಬ್ಬಗಳನ್ನು ನಾವು ವರ್ಷಕ್ಕೊಮ್ಮೆ ಆಚರಿಸಿದರೆ ಸಾಲದು. ನಮ್ಮ ಮಕ್ಕಳಲ್ಲಿ ನಮ್ಮ ಧಾರ್ಮಿಕ ಆ ಶಿಕ್ಷಣ, ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವರುಗಳ ಬಗ್ಗೆ ಅವರಿಗೆ ಜ್ಞಾನ ಇರಬೇಕು, ಭಕ್ತಿ ಭಾವ ತುಂಬಿರಬೇಕು. ನಮಗೆ ಆ ಮಕ್ಕಳಿಗೆ ನಾವು ಒಂದು ಸಾತ್ವಿಕ ಶಿಕ್ಷಣವನ್ನು, ಸಂಸ್ಕಾರಯುತ ಶಿಕ್ಷಣವನ್ನು ಮನೆಯಿಂದಲೇ ನಾವು ಸ್ಟಾರ್ಟ್ ಮಾಡಬೇಕಾದಂಥ ಸಂದರ್ಭ ಇವತ್ತಿದೆ. ನಮಗೆ ಏನೋ ಹಿರಿಯರು ಸ್ವಲ್ಪ ಹೇಳಿಕೊಟ್ರು, ಕೃಷ್ಣನ ಕಥೆಗಳಾಗಲಿ, ಗಣೇಶನ ಕಥೆಗಳಾಗಲಿ, ಹಾಗೆ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪೌರಾಣಿಕ ಹಲವಾರು ಕಥೆಗಳು, ಪಂಚತಂತ್ರದ ಕಥೆಗಳನ್ನು ನಮ್ಮ ಅಜ್ಜ ಅಜ್ಜಿ ಹೇಳಿಕೊಡ್ತಾ ಇದ್ರು, ಆಮೇಲೆ ನಮ್ಮ ಅಪ್ಪ ಅಮ್ಮ ಹೇಳಿಕೊಡ್ತಾ ಇದ್ರು. ಇವತ್ತಿನ ಸಂದರ್ಭದಲ್ಲಿ ಏನಾಗಿದೆ ಅಂತೇಳಿ ಹೇಳಿದರೆ, ನಮ್ಮ ತಂದೆ ತಾಯಿಯವರಿಗೆ ಮಕ್ಕಳ ಜೊತೆ, ಅಂದರೆ ನಾವೆಲ್ಲ ಅದರಲ್ಲಿ ಸೇರಿದ್ದೇವೆ, ಮಕ್ಕಳ ಜೊತೆ ಕಾಲ ಕಳೀಲಿಕ್ಕೆ ಟೈಮ್ ಇಲ್ಲ. ಅಂದರೆ ಮಕ್ಕಳು ಕೂಡ ಫುಲ್ಲು ಆ ಸ್ಟ್ರೆಸ್ಸಲ್ಲಿ, ಆ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಒಂದು ಕಾರ್ಯಚಟುವಟಿಕೆ ಏನಿದೆ ಅದರಲ್ಲಿ ನಾವು ಮಕ್ಕಳನ್ನು ಕೂಡ ನಾವು ತೊಡಗಿಸಿಕೊಂಡಿದ್ದೇವೆ. ಶಾಲೆಯಿಂದ ಮಕ್ಕಳು ಬರ್ತಾರೆ, ಬಂದ ಕೂಡಲೇ ಅವರನ್ನು ನಾವು ಟ್ಯೂಷನ್ಗೆ ಕಳಿಸ್ತೇವೆ. ಟ್ಯೂಷನ್ ಆದ ಕೂಡಲೇ ಅವರು ಸ್ವಲ್ಪ ಲೇಟಾಗಿ ಒಂದು 7-8 ಗಂಟೆ ಆಗ್ತದೆ ಬರುವಾಗ. ಬಂದ ಕೂಡಲೇ ಮಕ್ಕಳಿಗೆ ಏನಾದರೂ ಹೊಟ್ಟೆ ತಿನ್ನಲಿಕ್ಕೆ ಏನೋ ಕೊಡ್ತೇವೆ, ಮಕ್ಕಳು ಸ್ವಲ್ಪ ಓದಲಿಕ್ಕೆ ಹೇಳ್ತೇವೆ, ಒಂದು 10 ಗಂಟೆವರೆಗೆ ಓದಲಿಕ್ಕೆ ಹೇಳ್ತೇವೆ, ಮತ್ತು ಮಕ್ಕಳು ಮಲಗ್ತಾರೆ. ಮತ್ತು ಪುನಃ ಬೆಳಿಗ್ಗೆ ಎದ್ದು ಓದಲಿಕ್ಕೆ ಉಂಟು, ಪುನಃ ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು. ಹೀಗೆ ಮಕ್ಕಳ ಒಂದು ಯಾಂತ್ರಿಕ ಬದುಕೇನಿದೆ ಸಾಕ್ತಾನೇ ಇದೆ. ಇದರ ಮಧ್ಯೆ ನಮ್ಮ ಮಕ್ಕಳಿಗೆ ನಮ್ಮ ಪೌರಾಣಿಕ ವಿಷಯಗಳಾಗಲಿ, ನಮ್ಮ ಸಂಸ್ಕಾರ, ನಮ್ಮ ಧಾರ್ಮಿಕ ಶಿಕ್ಷಣ ಕೊಡಲಿಕ್ಕೆ ಎಲ್ಲಿ ಸಾಧ್ಯ? ನಾವು ದೇವಸ್ಥಾನಕ್ಕೆ ಹೋಗ್ತೇವಾ? ಮೊದಲಾದರೆ ನಾವು ಹೀಗೆ ಒಂದೊಂದು ದಿವಸವನ್ನು ಫಿಕ್ಸ್ ಮಾಡ್ತಾ ಇದ್ದೆವು. ಶುಕ್ರವಾರ ಆದರೆ ದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನಿವಾರ ಹನುಮಂತನ ದೇವಸ್ಥಾನಕ್ಕೆ, ಈಶ್ವರನ ದೇವಸ್ಥಾನಕ್ಕೆ, ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಿದ್ದೆವು. ಶ್ರೀರಾಮನ ಯಾವ ದೇವರುಗಳ ಪರಿಸರದಲ್ಲಿ ಇದೆ ಅಥವಾ ಸ್ವಲ್ಪ ದೂರದಲ್ಲಿ ಇದ್ದರೆ ಕೂಡ ನಾವೆಲ್ಲ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಒಂದು ವಾರಕ್ಕೆ ಒಮ್ಮೆ ಆದರೆ ಕರ್ಕೊಂಡು ಹೋಗ್ತಾ ಇದ್ರು, ವಾರಕ್ಕೆ 2 ಸಲ 3 ಸಲ ಕರ್ಕೊಂಡು ಹೋಗ್ತಾ ಇದ್ರು. ಮನೆಯಲ್ಲಿ ನಾವು ಭಜನೆಯನ್ನ ಮಾಡ್ತಾ ಇದ್ದೆವು. ಈಗಿನ ಮಕ್ಕಳಿಗೆ ಭಜನೆ ಅಂತೇಳಿ ಹೇಳಿದ್ರೆ ಗೊತ್ತಿಲ್ಲ. ಏನೋ ಒಂದು ಸಂದರ್ಭದಲ್ಲಿ ನಾವು ಒಂದು ಪ್ರಾರ್ಥನೆ ಹಾಡ್ಬೇಕಂತೇಳಿ ಇದ್ದಾಗ ಯಾವುದೋ ಮಕ್ಕಳನ್ನ ಕರಿತೇವೆ, ಬಾ ಮಗು ಅಂತೇಳಿ, ಒಂದು ದೇವರ ಒಂದು ಸ್ತುತಿಯನ್ನು ನೀನು ಹಾಡೇಳಿ, ಆದ್ರೆ ಆ ಮಕ್ಕಳಿಗೆ ಗೊತ್ತಿಲ್ಲ. ದೇವರ ಸ್ತುತಿಯನ್ನು ಹೇಳಲಿಕ್ಕೆ ನಾಚಿಕೆ ಪಡ್ತಾರೆ. ಅಂದ್ರೆ ನಮಗೆ ಗೊತ್ತಿಲ್ಲ, ಏನೋ ಒಂದು ಹೆಸಿಟೇಷನ್. ಅದೇ ಬೇರೆ ಏನಾದ್ರೂ ವಿಚಾರ ನಾವು ಏನಾದ್ರೂ ಹೇಳಿ ಅಂತ ಹೇಳುವಾಗ ಮಕ್ಕಳು ಬೇಗ ಬಂದು ನಮ್ಮ ವೇದಿಕೆಯಲ್ಲೆಲ್ಲ ಹೇಳ್ತಾರೆ. ಯಾಕಂತೇಳಿ ಹೇಳಿದ್ರೆ, ಈ ಶಾಲಾ ಶಿಕ್ಷಣ ಏನಿದೆ ಅದು ಇವತ್ತಿನ ದಿನಗಳಲ್ಲಿ ಅದೊಂದು ಕಮರ್ಷಿಯಲ್ ಆಗಿ ಬಿಟ್ಟಿದೆ. ಆ ಕಮರ್ಷಿಯಲ್ ಶಿಕ್ಷಣ ಏನಿದೆ ಅದು ಪ್ರಾಥಮಿಕ ಕಿರಿಯ ಮನಸ್ಸಲ್ಲೇ ಅದು ತುಂಬಿ ಆ ಸ್ಟ್ರೆಸ್, ಏನು ಒತ್ತಡ ಮಕ್ಕಳಲ್ಲಿ ಸಣ್ಣ ಪ್ರಾಯದಲ್ಲಿ ತುಂಬಿ ಬಂದು ಬದುಕೇ ಒಂದು ಯಾಂತ್ರಿಕ, ಖಾಲಿ ಹಣ ಮಾಡಿ ದೊಡ್ಡದಾದ ಕೂಡಲೇ ನಾವು ಏನು ಒಳ್ಳೆ ಉದ್ಯೋಗ ಸಿಗಬೇಕು, ಲೈಫಲ್ಲಿ ಬೇಗ ಸೆಟ್ಲ್ ಆಗಬೇಕು, ಒಳ್ಳೆ ಪ್ಯಾಕೇಜ್ ಇರಬೇಕು. ಈಗ ನೀವು ನೋಡಿರ್ಬೋದು, ಇಂಜಿನಿಯರಿಂಗ್ ಇದರಲ್ಲಿ, ಅದೇ ಮೆಡಿಕಲ್ ಇದರಲ್ಲಿ ಹೈಯೆಸ್ಟ್ ಪ್ಯಾಕೇಜಲ್ಲಿದೆ, ನಾವು ಅದರ ಕಡೆಗೆ ಗಮನ ಕೊಡ್ತೇವೆ. ಅಂತ ಹೇಳಿದರೆ ನಮ್ಮ ಜೀವನ ಒಂದು ಲಕ್ಸುರಿ ಲೈಫಲ್ಲಿ ನಾವು ಕಳಿಬೇಕು. ಹೀಗೆಲ್ಲ ಆ ಸಾತ್ವಿಕ ಶಿಕ್ಷಣ ಆಗಲಿ, ಜೀವನ ಮೌಲ್ಯಗಳಾಗಲಿ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ, ಏನಂತೇಳಿ ಗೊತ್ತಿಲ್ಲ. ನಾವೀಗ ಮಾತನಾಡೋಕೆ ಹೇಳ್ತೀವಿ ಎಥಿಕ್ಸ್, ಜೀವನದ ಎಥಿಕ್ಸ್, ನೀತಿಗಳು. ನಾವು ಪ್ರೈಮರಿಯಲ್ಲೆಲ್ಲ ಇರುವಾಗ ನಮಗೆ ನೀತಿ ಪಾಠ ಅಂತೇಳಿ ಇತ್ತು, ನೀತಿ ಬೋಧನೆ ಅಂತೇಳಿ ಇತ್ತು. ಆವಾಗ ನೋಡಿ ನಮಗೆ ಏನು ಪಂಚತಂತ್ರದ ಕಥೆಗಳನ್ನು ಅಥವಾ ತೆನಾಲಿ ರಾಮನ ಕಥೆಗಳನ್ನು ಇದೆಲ್ಲ ಹೇಳ್ತಾ ಇದ್ದಾಗ ಆ ಕಥೆಗಳ ಹಿಂದೆ ಒಂದು ಮಾರ್ಮಿಕವಾದ ಒಂದು ಅರ್ಥ ಇರ್ತಾ ಇತ್ತು, ನೀತಿ ಇರ್ತಾ ಇತ್ತು. ಕತೆ ಹೇಳಿ ಆದ್ಮೇಲೆ ಇದರ ನೀತಿಯನ್ನು ಕೂಡ ವಿವರವಾಗಿ ಹೇಳುವಾಗ ನಮಗೆ ಸರಿ ಅದು ಮನದಟ್ಟಾಗ್ತಾ ಇತ್ತು. ಯಾವ ರೀತಿ ಬದುಕಬೇಕು, ಧರ್ಮ ಅಂದ್ರೆ ಏನು,
ನಮ್ಮ ಜೀವನದ ಸಾರ, ನಾವು ಯಾವ ಉದ್ದೇಶಕ್ಕಾಗಿ ಈ ಒಂದು ದೇಹ ಎಂಬ ಇದು ಬಾಡಿಗೆ ಮನೆ ಇದು, ಇದರಲ್ಲಿ ನಮ್ಮ ಆತ್ಮ ಬಂದು ಸೇರಿರ್ತದೆ. ಆತ್ಮಕ್ಕೆ ಸಾವಿಲ್ಲ. ಅದರ ಟೈಮ್ ಆದ ಕೂಡಲೇ ಇನ್ನೊಂದು ದೇಹವನ್ನು ಅದು ಹುಡುಕಿ ಹೋಗ್ತದೆ, ಅಲ್ಲಿ ಅದು ಆತ್ಮ, ನಂತರ ಅದು ಹಾಗೆಯೇ ನಮ್ಮ ಜೀವನ ನಡೀತಾ ಇರ್ತದೆ, ಈ ಜೀವನ ಚಕ್ರ. ನಮಗೆ ಯಾವ ರೀತಿ ಬದುಕಬೇಕಂತೇಳಿ ಫಸ್ಟ್ ನಮಗೆ ಹೇಳಿಕೊಟ್ಟದ್ದು ಶ್ರೀಕೃಷ್ಣ ಪರಮಾತ್ಮ. ಅದು ಭಗವದ್ಗೀತೆಯ ಸಂದೇಶದಲ್ಲಿ 18 ಅಧ್ಯಾಯಗಳಿದೆ. ಪ್ರತಿಯೊಂದು ಅಧ್ಯಾಯದಲ್ಲಿ ಕೂಡ ಒಂದು ಉತ್ತಮವಾದ ವಿಷಯಗಳನ್ನು, ಯೋಗ ಅಂತೇಳಿದೆ, ಜ್ಞಾನ ಯೋಗ ಆಗಿರ್ಬೋದು, ಭಕ್ತಿ ಯೋಗ ಆಗಿರ್ಬೋದು, ಕರ್ಮ ಯೋಗ ಆಗಿರ್ಬೋದು, ಸಾಂಖ್ಯ ಯೋಗ ಆಗಿರ್ಬೋದು, ಹೀಗೆ ಹಲವಾರು ಯೋಗಗಳಿದೆ. ಅಂದರೆ ಯೋಗಗಳಂದ್ರೆ ಏನು, ಅಲ್ಲಿರುವ ಆ ವಿಷಯಗಳ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾವ ಸಂದರ್ಭದಲ್ಲಿ ಆ ಸಂದೇಶವನ್ನು, ಭಗವದ್ಗೀತೆಯನ್ನು ಇಡೀ ಜಗತ್ತಿಗೆ ಸಾರಿದ ಅಂತೇಳಿ ಹೇಳಿದ್ರೆ, ನಾವು ಸಾಧಾರಣ 5,000 ವರ್ಷಗಳ ಹಿಂದೆ, 5,000 ವರ್ಷಗಳ ಹಿಂದೆ ನಾವು ನಿಖರವಾಗಿ ಹೇಳ್ಬೋದು, ಇಷ್ಟು ವರ್ಷದ ಹಿಂದೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ಇತಿಹಾಸ ಇದೆ, ಪುರಾಣದ ಬಗ್ಗೆ ಇತಿಹಾಸ ಇದೆ ಅಂತೇಳಿ. ಇವತ್ತು ನಾನು ಮಾತನಾಡುವಾಗ ಸ್ಟಾರ್ಟ್ ಮಾಡಿದ್ದೆ, ನಮ್ಮ ಧರ್ಮದ ಬಗ್ಗೆ, ಇವತ್ತು ನಮ್ಮ ದೇವರುಗಳ ಬಗ್ಗೆ, ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಹೇಳ್ತಾ ಇದೆ, ಎಲ್ಲ ಕಡೆ ಪ್ರಶ್ನೆ ಹೇಳ್ತಾ ಇದೆ. ಆದ್ರೆ ನಮಗೆ ಅವರಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮಲ್ಲಿ ಉತ್ತರವೇ ಇಲ್ಲ. ಯಾಕಂದ್ರೆ ಇಲ್ಲಿ ಜ್ಞಾನದ ಕೊರತೆ. ನಮ್ಗೆ ಜ್ಞಾನ ತಿಳುವಳಿಕೆ ಇದ್ರೆ ಮಾತ್ರ ನಾವು ಪ್ರಶ್ನೆ ಕೇಳಿದವರಿಗೆ ಮುಖಕ್ಕೆ ತಟ್ಟುವ ಹಾಗೆ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಜ್ಞಾನದ ಕೊರತೆ ಇದ್ದಾಗ ನಾವೇನ್ ಮಾಡ್ಬೇಕಂದ್ರೆ ಆ ಜ್ಞಾನವನ್ನು ಸಂಪಾದಿಸಬೇಕು. ಹಾಗೆ 5,000 ವರ್ಷಗಳ ಹಿಂದೆ ಶ್ರೀಕೃಷ್ಣನು ಅರ್ಜುನನಿಗೆ ಈ ಭಗವದ್ಗೀತೆಯನ್ನು ಉಪದೇಶ ಮಾಡಿದ. ಯಾವ ಸಂದರ್ಭದಲ್ಲಿ ಉಪದೇಶ ಮಾಡಿದ ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ, ಒಮ್ಮೆ ನನಗೆ ನಮ್ಮ ಈ ಕೌರವರು ಪಾಂಡವರು ಎಲ್ಲರೂ ನಮ್ಮವರೇ, ಒಮ್ಮೆ ನನಗೆ ಅವರ ಮಧ್ಯದಲ್ಲಿ ಬಂದು ನನಗೆ ಇಡೀ ವಿಶಾಲವಾದ ಸೈನ್ಯವನ್ನ, ನಮ್ಮ ಎದುರಿರುವ ವಿಶಾಲವಾದ ಸೈನ್ಯವನ್ನ ನನಗೆ ನೋಡ್ಬೇಕಂತ ಹೇಳಿ ಆಸೆ ಆಗ್ತಾ ಇದೆ. ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿಯಾಗಿದ್ದ, ಒಮ್ಮೆ ಕರ್ಕೊಂಡು ಹೋಗು ಕೃಷ್ಣ ಅಂತೇಳಿ ಕೇಳಿದಾಗ ಕೃಷ್ಣ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅಲ್ಲಿ ಆ ಘಟಾನುಘಟಿಗಳನ್ನೇ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲರನ್ನ ನೋಡುವಾಗ ಅರ್ಜುನನಿಗೆ ತುಂಬಾ ಬೇಸರ ಆಗ್ತದೆ. ನಾನಿವತ್ತು ಯುದ್ಧ ಭೂಮಿಯಲ್ಲಿ ಯುದ್ಧಕ್ಕೆ ಬಂದು ನಿಂತಿದ್ದೇನೆ, ಅದು ಯಾರ ವಿರುದ್ಧ? ನನ್ನ ಸಹೋದರರ ವಿರುದ್ಧ. ಹಾಗೆ ನನ್ನನ್ನು ಎತ್ತಿ ಸಾಕಿ ಬೆಳೆಸಿದ ನನ್ನ ಬಂಧುಗಳು, ಭೀಷ್ಮಾಚಾರ್ಯರು ಇರ್ಬೋದು, ಕೃಪಾಚಾರ್ಯರು ಇರ್ಬೋದು, ದ್ರೋಣಾಚಾರ್ಯರು, ಗುರುಗಳು ಎಲ್ಲರೂ ಇವರ ಎದುರಲ್ಲಿರುವಾಗ ಅವರನ್ನು ಯುದ್ಧದಿಂದ ಸೋಲಿಸಿ, ಯುದ್ಧ ಅಂತೇಳಿ ನಡೆದ್ರೆ ಅಲ್ಲಿ ಹತರಾಗೋದು ಗ್ಯಾರಂಟಿ. ಅಂದ್ರೆ ಅವರನ್ನು ನಾನು ಇವತ್ತು ಕೊಲ್ಲುವ ಸಂದರ್ಭ ಬಂದಿದೆ. ಕೊಲ್ಲದೇ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಈ ಯುದ್ಧವನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಕೃಷ್ಣನ ಹತ್ರ ಹೇಳ್ತಾನೆ, ನಮ್ಗೆ ಈ ಯುದ್ಧ ಬೇಕಾ ಕೃಷ್ಣ? ನಮ್ಗೆ ಈ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಈ ದಾಂಡಿವಯ್ಯನ್ನು ನಾನು ಹಿಡ್ಕೊಂಡಿದ್ದೇನೋ, ಇದು ಗಡಗಡ ಅಂತೇಳಿ ನಡುತ್ತಾ ಇದೆ. ನನ್ನ ದಾಂಡಿವ ಹಿಡ್ಕೊಂಡು ನನಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ಈ ಸಂದರ್ಭದಲ್ಲಿ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ಹಿಂದೆ ಹೋಗುವ, ರಥವನ್ನ ಹಿಂದಕ್ಕೆ ಸರಿಸು ಅಂತ ಹೇಳಿ ಕೃಷ್ಣನ ಹತ್ರ. ಆವಾಗ ಕೃಷ್ಣ, ಧರ್ಮ ಅಂದ್ರೆ ಏನು? ಇವತ್ತು ನಡೆಯುವುದು ನಿನ್ನ ಬಂಧುಗಳ ವಿರುದ್ಧ ಮಾಡುವಂತಹ ಯುದ್ಧ ಅಲ್ಲ, ಧರ್ಮ ಅಧರ್ಮದ ನಡುವೆ ಈಗ ಯುದ್ಧ ನಡೀತಾ ಇದೆ. ಇದರಲ್ಲಿ ಧರ್ಮ ಜಯವನ್ನ ಸಾಧಿಸಬೇಕು. ಧರ್ಮ ಎದ್ದು ನಿಂತಾಗ ಮಾತ್ರ ಅಧರ್ಮ ಕೆಳಗೆ ಇಳಿಲಿಕ್ಕೆ ಸಾಧ್ಯ. ಹಾಗೆ ನಾವು ಧರ್ಮದ ಜಯ ಸಾಧಿಸಬೇಕಾದ್ರೆ ನಮ್ಮ ಹಿತೈಷಿಗಳು, ಬಂಧುಗಳು ಅಂತ ಹೇಳಿ ನೋಡ್ಲಿಕ್ಕಿಲ್ಲ. ಧರ್ಮೋ ರಕ್ಷತೆ ರಕ್ಷಿತ ಅಂದ್ರೆ ಧರ್ಮ ರಕ್ಷಿಸಿದ್ರೆ ಮಾತ್ರ ನಾವೆಲ್ಲ ನಮ್ಮ ಮಾನವ ಜನಾಂಗ ಬದುಕುಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಆ ಸಂದರ್ಭದಲ್ಲಿ ಧರ್ಮವನ್ನ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ್ದು ಶ್ರೀಕೃಷ್ಣ ಈ ಭಗವದ್ಗೀತೆಯನ್ನ. ನಾನು ಎಲ್ಲ ನನ್ನ ಭಗಿನಿಯರಲ್ಲಿ ಹಾಗೆ ಎಲ್ಲ ಹಿರಿಯರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ಭಗವದ್ಗೀತೆ ಫ್ರೀಯಾಗಿ, ಆ ಭಗವದ್ಗೀತೆಯ ಪುಸ್ತಕ ಪ್ರತಿಯೊಂದು ಶಾಪ್ಗಳಲ್ಲಿ ಹಾಗೆ ನಮ್ಮ ಹಿಂದೂ ಕೆಲವು ಧಾರ್ಮಿಕ ಕೇಂದ್ರಗಳಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯೂಟ್ಯೂಬ್ಗಳಲ್ಲಿ ಫ್ರೀಯಾಗಿ ಅದರ ಹಲವಾರು ವಿಡಿಯೋಗಳು ಬರ್ತಾ ಇದೆ, ಅರ್ಥ ಸಮೇತ. ನಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕೋ ಆ ಲ್ಯಾಂಗ್ವೇಜ್ ಅಲ್ಲಿ ಇವತ್ತು ನಾವು ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಬಹುದು, ಅದರ ಸಾರವನ್ನು ತಿಳ್ಕೊಳ್ಬಹುದು. ಇವತ್ತು ನೋಡಿ, ಎಲ್ಲ ನಮ್ಮ ಸಮಸ್ಯೆಗಳಿಗೆ ಎಲ್ಲಿ ಹೋದ್ರು ನಾವೇನು ಸ್ಟ್ರೆಸ್ ಅಂತ ಹೇಳ್ತೇವೆ, ಹಲವಾರು ಜೀವನದ ಸಮಸ್ಯೆಗಳಿದೆ. ಆ ಎಲ್ಲ ಸಮಸ್ಯೆ, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ನಮ್ಮ ದಾಯಾದಿಗಳಲ್ಲಿ ವೈರತ್ವದ ಈ ಸಮಸ್ಯೆ ಆಗಿರ್ಬೋದು, ಅಸೂಯೆ, ಹೀಗೆ ಹಲವಾರು ಅಥವಾ ನಮ್ಮ ಏನಾದ್ರೂ ವಿಷಯದಲ್ಲಿ ಹಲವಾರು ಸಮಸ್ಯೆಗಳು ನಮ್ಮಲ್ಲಿ ಎದುರಾಗ್ತಿರುವಾಗ ನಮ್ಗೆ ಏನಾಗ್ತಂದ್ರೆ ಸ್ಟ್ರೆಸ್ ಅಲ್ಲಿ ಏನೋ ಮಾಡಿಕೊಳ್ತೀವಿ, ಆತ್ಮಹತ್ಯೆ ಮಾಡಿಕೊಳ್ಳುದು ಅಥವಾ ಏನೆಲ್ಲ ಅಂತ ಸಂದರ್ಭದಲ್ಲಿ ನಮ್ಗೆ ಒಂದು ಸಲ ಆದ್ರೆ ಈ ಭಗವದ್ಗೀತೆಯನ್ನ ಓದಿದಾಗ ನಾವು ಈ ಭೂಮಿ ಮೇಲೆ ಬಂದ
ಕಾರ್ಯಕ್ರಮದ ಉದ್ದೇಶ ಏನು ಅಂತೇಳಿ ತಿಳಿತದೆ. ಎಲ್ಲ ಸಮಸ್ಯೆಗಳಿಗೆ ಭಗವದ್ಗೀತೆಯಲ್ಲಿ ಉತ್ತರ ಇದೆ. ಆ ಭಗವದ್ಗೀತೆಯನ್ನು ಒಮ್ಮೆ ಓದಿದಾಗ ನಮಗೆ ಜೀವನದ ಮೌಲ್ಯಗಳ ಅರ್ಥ ಆಗ್ತದೆ. ನಾವು ಯಾವ ರೀತಿ ಜೀವನ ನಡೆಸಬಹುದು ಅಂತೇಳಿ ಗೊತ್ತಾಗ್ತದೆ, ನಾವು ನಡೆಸಬೇಕು ಅಂತೇಳಿ ಗೊತ್ತಾಗ್ತದೆ. ಉತ್ತಮವಾದ ಸತ್ಕರ್ಮಗಳಿಂದ ಸತ್ಫಲಗಳನ್ನು ಅನುಭವಿಸ್ತಾ ನಾವು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಆಗಲೇ ಹೇಳಿದ್ದೇನೆ, ನಾವು ನಮ್ಮ ದೇವರದ ಅಸ್ತಿತ್ವ ಬಂದಾಗ ಹೇಳಿ ಇವತ್ತು ನೋಡಿ ದ್ವಾರಕಾ ನಗರಿ, ಶ್ರೀಕೃಷ್ಣನ ದ್ವಾರಕಾ ನಗರಿ ಇವತ್ತು ನಮಗೆ ಸಮುದ್ರದ ಅಡಿಯಲ್ಲಿ, ಸಾಗರದ ಅಡಿಯಲ್ಲಿ ತಳಭಾಗದಲ್ಲಿ ಹೋದ್ರೆ ಇವತ್ತು ಇಡೀ ಆ ದ್ವಾರಕಾ ನಗರಿ ಇದೆ. ಅದು ಯಾವುದರ ಕುರುಹು? ನಮ್ಮ ಭಗವಂತ ಇದ್ದ, ನಮ್ಮ ಕೃಷ್ಣ ಇದ್ದ ಅಲ್ವಾ? ಅದು ನೋಡ್ಲಿಕ್ಕೆ ಅಥವಾ ಅದರ ವಿಷಯ ಕೇಳುವಾಗ ಅಷ್ಟು ಖುಷಿ ಆಗ್ತಾ ಇದೆ. ನಮ್ಮ ದೇವರಿಗೆ ಅಸ್ತಿತ್ವ ಇದೆ. ಆಗಿನ ಎಷ್ಟೋ ಸಾವಿರದ ವರ್ಷಗಳ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಇದ್ದ ಅಂತ ಅಂತ ವಿಷಯಗಳನ್ನು ಹೇಳುವಾಗ ನಮಗೆ ತುಂಬಾ ಖುಷಿ ಆಗ್ತಿದೆ. ಹಾಗೆ ದೂರಕ್ಕೆ ಹೋಗೋದು ಬೇಡ. ನಮ್ಮ ಉಡುಪಿಯಲ್ಲಿ ಶ್ರೀಕೃಷ್ಣನ ವಿಗ್ರಹ ನಾವು ನೋಡ್ತಾ ಇದ್ದೇವೆ. ಆ ಶ್ರೀಕೃಷ್ಣನ ವಿಗ್ರಹ ಎಲ್ಲಿಂದ ಬಂತು, ಯಾರು ತಂದ್ರು, ಯಾರು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಕೇಳಿದಾಗ ಹೆಚ್ಚಿನವರಿಗೆ ಆ ವಿಷಯ ಗೊತ್ತಿರ್ಲಿಕ್ಕಿಲ್ಲ. ಮಧ್ವಾಚಾರ್ಯರ ಕೈಯಲ್ಲಿ ಅದು ಪ್ರತಿಷ್ಠಾಪನೆ ಆಯಿತು. ಆ ವಿಗ್ರಹ ಎಲ್ಲಿಂದ ಬಂತು? ಅದು ದೂರದ ಸಮುದ್ರದ ಸಪ್ತ ಸಾಗರಗಳನ್ನ ದಾಟಿ ಬಂದಂತಹ ಒಂದು ಶಿಪ್ಪಲ್ಲಿ, ಹಡಗಿನಲ್ಲಿಯ ವಿಗ್ರಹ ಇತ್ತು. ನಮ್ಮ ಮಧ್ವಾಚಾರ್ಯಗಳು ಹಿಂದಿನ ಎಲ್ಲ ನಮ್ಮ ಮಹಾಪುರುಷರೇನಿದ್ರು ಅವರು ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು ಅಂತೇಳಿ ಹೇಳಿದ್ರೆ ಮೊದಲೇ ಏನಾಗ್ತದೆ ಏನಂತೇಳಿ ಪ್ರಪಂಚದ ವಿಷಯಗಳನ್ನು ಅರ್ಥಕೊಳ್ಳುವಂತಹ ಜ್ಞಾನ ಇತ್ತು ಅವರಲ್ಲಿ. ಹಾಗಾಗಿ ಅವರಿಗೆ ತಟ್ಟನೆ ಇತ್ತು ಕೃಷ್ಣನ ವಿಗ್ರಹ ಹಡಗಿನಲ್ಲಿ ಬರ್ತಾ ಇದೆ. ಆ ಕೃಷ್ಣನ ವಿಗ್ರಹವನ್ನ ನಾವು ಇಲ್ಲಿ ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಅವರ ಮನಸ್ಸಿಗೆ ಬಂದಾಗ ನೇರವಾಗಿ ಅವರು ಸಮುದ್ರ ತೀರಕ್ಕೆ ಹೋಗ್ತಾರೆ. ಆ ಹಡಗಿನಲ್ಲಿ ಬರುವಂತಹ ವಜ್ರ ವೈಡೂರ್ಯಗಳಿಂದ ಬಂದಂತಹ ಹಡಗದು. ಅದರಲ್ಲಿ ಅವರು ಹಡಗಿನ ಅಧಿಕಾರಿ ಹತ್ರ ಕೇಳ್ತಾರೆ, ಇದರಲ್ಲಿ ಒಂದು ವಸ್ತು ಇದೆ, ಅದು ನನಗೆ ಬೇಕಂತೇಳಿ. ಅವರಿಗೆಲ್ಲ ಆಶ್ಚರ್ಯ ಆಗ್ತದೆ, ಚಿನ್ನ ವೈಡೂರ್ಯ ಇದೆಲ್ಲ ಇರುವಾಗ ಈ ವಸ್ತು ಯಾಕೆ, ಯಾವ ವಸ್ತುವನ್ನು ಅವ್ರು ಕೇಳ್ಬೋದು ಹೇಳಿ. ಆವಾಗ ಅವ್ರು ಹೇಳ್ತಾರೆ, ಗಾಬರಿ ಆಗಬೇಡಿ, ನನಗೆ ಒಂದು ಅದರಲ್ಲಿ ಬೇಕಾದ ಒಂದು ವಸ್ತುವನ್ನು ನಾನು ತಗೊಳ್ತೇನೆ ಹೇಳಿ. ಆಯ್ತಂತೇಳಿ ಹೇಳ್ತಾರೆ ಅಧಿಕಾರಿಗಳು. ಆವಾಗ ಮಧ್ವಾಚಾರ್ಯರು ಅದರೊಳಗೆ ಹೋಗಿ ಹಡಗಿನೊಳಗೆ ಹೋಗಿ ಒಂದು ವಿಗ್ರಹವನ್ನು ತಗೊಂಡು ಸೀದಾ ಬರ್ತಾರೆ. ಅವರಿಗೆಲ್ಲ ಆಶ್ಚರ್ಯ ಆಗ್ತದೆ, ನೀವು ಸನ್ಯಾಸಿಗಳು, ಮಹಾಪುರುಷ, ನೀವು ಕೇಳಿದ್ರೆ ಯಾವ ವಸ್ತು ವೈಡೂರ್ಯಗಳು ಬೆಲೆ ಬಾಳುವ ವಸ್ತುಗಳಿದೆ ನಾನು ನಿಮ್ಗೆ ಕೊಡ್ತಾ ಇದ್ದೆ, ಆದ್ರೆ ಈ ಮರದ ಒಂದು ವಿಗ್ರಹ ಇದನ್ನ ನೀವು ಯಾಕೆ ಕೊಂಡೋಗ್ತಾ ಇದ್ದೀರಿ ಅಂತ ಕೇಳುವಾಗ ಹೇಳ್ತಾರೆ, ಎಲ್ಲ ಈ ಸಂಪತ್ತಿಗಿಂತ ಅತ್ಯಮೂಲ್ಯವಾದದ್ದು ಈ ವಿಗ್ರಹ, ಇದು ನನಗೆ ಬೇಕಂತೇಳಿ ಮಧ್ವಾಚಾರ್ಯರು ಕೊಂಡೋಗಿ ನಮ್ಮ ಉಡುಪಿಯಲ್ಲಿ ಕೃಷ್ಣನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ಒಂದು ಕುರುಹು. ಇನ್ನೊಂದು ಹೇಳಿದ್ರೆ ಅದರ ಪಶ್ಚಿಮಕ್ಕೆ ಅದರ ಮುಖ ಇದೆ, ಕೃಷ್ಣನ ಮುಖ ಪಶ್ಚಿಮಕ್ಕೆ ತಿರುಗಿದೆ. ಹಾಗಾಗಿ ಅಲ್ಲಿ ಕೂಡ ಕನಕನ ಒಂದು ಭಕ್ತಿಯಿಂದ ಕೃಷ್ಣ ಒಲ್ದು ಅಲ್ಲಿ ಗೋಡೆಯಲ್ಲಿ ನೋಡಿ ಅದು ಓಪನ್ ಆಗಿ ಅಂತ ಹೇಳಿದ್ರೆ ಆ ಕಲ್ಲುಗಳೆಲ್ಲ ಜರಿದು ಓಪನ್ ಆಗಿ ಶ್ರೀಕೃಷ್ಣ ಕನಕದಾಸರಿಗೆ ದರ್ಶನ ಕೊಟ್ಟಂತಹ ಕುರುಹು ನಮ್ಮ ಕಣ್ಣೆದ್ರೆಲ್ಲ ಎಲ್ಲ ಇದೆ. ನಾವು ಹೋಗ್ತೇವೆ ಉಡುಪಿಗೆ ನೋಡ್ತೇವೆ, ಪಶ್ಚಿಮಕ್ಕೆ ಮುಖ ಇದೆ. ಹಾಗಾಗಿ ನಮ್ಮ ದೇವರ ಅಸ್ತಿತ್ವ ಕೇಳಿದಾಗ ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಕೂಡ ಇದರ ಬಗ್ಗೆ ನಮಗೆ ಜ್ಞಾನ ಇರಬೇಕು. ನಮ್ಮ ಭಗವದ್ಗೀತೆಯನ್ನು ಓದಿ ಸಾರವನ್ನ ತಿಳ್ಕೊಳ್ಳಿ. ಎಲ್ಲ ಸಮಸ್ಯೆಗೆ ಅದರಲ್ಲಿ ಪರಿಹಾರ ಇದೆ. ನಮ್ಮ ಮಕ್ಕಳಿಗೆ ಕೂಡ ಹೇಳಿಕೊಡುವ ನಾವು, ಅವರ ಭವಿಷ್ಯ ಚೆನ್ನಾಗಿ ಆಗಲಿ. ಹಾಗೆ ಈ ಸಂದರ್ಭದಲ್ಲಿ ವೀರಮಾರ್ತಿಯವರು ಪ್ರತಿ ವರ್ಷದಿಂದ ಹಲವಾರು ವರ್ಷಗಳಿಂದ ಈ ಮೊಸರು ಕುಡಿಕೆ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನೆರವೇರಿಸಿ ಬರ್ತಾ ಇದ್ದಾರೆ. ಇದರಲ್ಲಿ ನಾವೆಲ್ಲರೂ ಕೂಡ ಸಂತೋಷದಿಂದ ಭಾಗಿಗಳಾಗಬೇಕು. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ಇದಕ್ಕೆ ಸಪೋರ್ಟ್ ಮಾಡ್ತಾ ಬರುವ ಇಂತಹ ಧಾರ್ಮಿಕ ಚಟುವಟಿಕೆಗಳು, ಕಾರ್ಯಕ್ರಮಗಳಲ್ಲಿ ನಮ್ಮ ಮಕ್ಕಳನ್ನು, ನಮ್ಮ ಪರಿವಾರವನ್ನು ಕರ್ಕೊಂಡು ಬರುವ ಆ ಒಂದು ಜ್ಞಾನ, ನಮ್ಮ ಪೌರಾಣಿಕದ ಜ್ಞಾನ ಏನಿದೆ ಅದನ್ನ ಮತ್ತೆ ಮಕ್ಕಳಲ್ಲಿ ಬಿತ್ತುವಂತ ಕೆಲಸ ಮಾಡುವ. ಒಳ್ಳೆಯದಾಗಲಿ. ಜೈ ಹಿಂದ್. ಉಂದೆಟ್ಟು ಗೆಂದಿನಕ್ಲಿಗೆ ಬೆರಿ ತಟ್ಟದು ಪೊರ್ಲುದ ಇನಾಮನು ಕೊರ್ಪು ನಂಚಿತ್ತಿ ನಡಕೆ ಒಂದಿತ್ತ ನಡಪೆರೆಗೊಂಡು ಈಗ ಮಿತ್ತ ಚಾವಡಿಗೆ ಬರ್ತದೆ. ಇನಾಮನು ಸ್ವೀಕಾರ ಮಲ್ಪಡು ಬಂದಕ್ಕೆ ಏನೊಂದುಲ್ಲ ದಾಳಿ ಬೈದುಂಡು ನನ್ನ ಓಗಳಿನ ತೂಪನ ಸಮಯಲ ಬೈದು ನಮ್ಮ ಎದುರುಡು ಅಡಿ ಬರ್ತದು ಇನಾಮನು ಸ್ವೀಕಾರ ಮಲ್ಪಡು. ಇಂದು ಬೆಳಿಗ್ಗೆ ಮಕ್ಕಳಿಗಾಗಿ ನಡೆದಂತಹ ಆಟೋಟರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಫಸ್ಟ್ ನಮಿತ್ ಪೂಜಾರಿ, 8ನೇ ತರಗತಿ. ಬೆಲೂನ್ ಬ್ಲಾಸ್ಟ್ ಹುಡುಗರ ವಿಭಾಗದಲ್ಲಿ ಫಸ್ಟ್ ವಿನ್ಯಾಸ್, 6ನೇ ತರಗತಿ. ರಿಷಿಕ್, 7ನೇ ತರಗತಿ, ಸೆಕೆಂಡ್. ಹುಡುಗಿಯರ ವಿಭಾಗದಲ್ಲಿ ನಿಶಿಕಾ ಧನ್ರಾಜ್, 4ನೇ ತರಗತಿ.
4ನೇ ತರಗತಿ, ದ್ವಿತೀಯ ಪೂರ್ವಿಕಾ ಧನ್ರಾಜ್ 2ನೇ ತರಗತಿ, ಮ್ಯೂಸಿಕಲ್ ಚೇರ್ ಹುಡುಗರ ವಿಭಾಗ ಪೃಥ್ವಿ 7ನೇ ತರಗತಿ, ದ್ವಿತೀಯ ನಿಕ್ಷಿತ್ 8ನೇ ತರಗತಿ. ಹುಡುಗಿಯರ ವಿಭಾಗದಲ್ಲಿ ಸ್ವಾತಿ 7ನೇ ತರಗತಿ, ಸಮೃದ್ಧಿ 7ನೇ ತರಗತಿ. ಸ್ಟ್ರಾಸ್ ಪ್ರೈಡ್ ಹುಡುಗರ ವಿಭಾಗದಲ್ಲಿ ಗಹನ್ 4ನೇ ತರಗತಿ, ದ್ವಿತೀಯ ವಂಶಿಕ್ 9ನೇ ತರಗತಿ. ಹುಡುಗಿಯರ ವಿಭಾಗದಲ್ಲಿ ನಿಶಿಕಾ ಧನ್ರಾಜ್ 4ನೇ ತರಗತಿ, ಸ್ವಾತಿ 7ನೇ ತರಗತಿ. ಬಹುಮಾನ ತೆಗೆದುಕೊಳ್ಳಲು ಸಾಧ್ಯವಾಗದ ಮಕ್ಕಳು ನಾಳೆ ವ್ಯಾಯಾಮ ಶಾಲೆಯಲ್ಲಿ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇನೆ. ಬಹುಮಾನ ಪಡೆದ ವಿಜೇತರಿಗೂ ಹಾಗೂ ಬಹುಮಾನ ವಿತರಿಸಿದ ಗಣ್ಯರಿಗೆ ಧನ್ಯವಾದಗಳು. ಧನ್ಯವಾದಗಳು. ಗಣ್ಯರಲ್ಲಿ ಒಂದು ಕಳಕಳಿಯ ವಿನಂತಿ. ಈಗಾಗಲೇ ಗೋಕುಳಿ ಶೋಭಯಾತ್ರೆಯಲ್ಲಿ ಬಂದಾಗಿದೆ. ಹಾಗಾಗಿ ಅತಿಥಿಗಳು ಚಿಕ್ಕದಾಗಿ ಚೊಕ್ಕದಾಗಿ ತಮ್ಮ ಹಿತನುಡಿಗಳನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದೆ. KV ಉಪನಿರ್ದೇಶಕರು ನಗರ ಕೇಂದ್ರ ಗ್ರಂಥಾಲಯ ಮಂಗಳೂರು ಇವರಿಂದ ಹಿತನುಡಿಗಳು. ಮಂಗಳೂರಿನ ದಕ್ಷಿಣ ಕನ್ನಡದ ಜನಪ್ರಿಯ ಒಂದು ಹಬ್ಬ ಎಂದರೆ ಅದು ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿ ಎಂದು ಕೃಷ್ಣನನ್ನು ಪೂಜೆ ಮಾಡಿದ ಪ್ರತಿಯೊಬ್ಬರು ನಂತರ ತಾಯಂದಿರು ಏನು ಮಾಡ್ತಾರೆ, ಮಕ್ಕಳಿಗೆ ಕೃಷ್ಣ ವೇಷ ಧರಿಸಿ ಕೃಷ್ಣನಲ್ಲಿ ಮಕ್ಕಳಲ್ಲಿ ತನ್ನ ಕೃಷ್ಣನನ್ನು ನೋಡ್ತಾರೆ. ನಮಗೆ ಗೊತ್ತಿರೋ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಆಗಬೇಕಾದ್ರೆ ಯಶೋದೆಯ ಪಾತ್ರ ಬಹಳ ಮುಖ್ಯ. ಹಾಗೆ ಒಂದು ಶ್ರೀಕೃಷ್ಣ ಮಹಾತ್ಮ ಆಗಬೇಕಾದ್ರೆ ತಾಯಿ ತಪ್ಪು ಮಾಡಿದಾಗ ಶಿಕ್ಷೆ ಕೊಡ್ತಾಳೆ, ಬ್ರಹ್ಮಾಂಡವನ್ನು ಮಗುವಿನ ಬಾಯಲ್ಲಿ ನೋಡ್ತಾಳೆ. ನಂತರ ಬಲರಾಮ ಮತ್ತು ಸುಭದ್ರೆಗೆ ಒಳ್ಳೆಯ ಅಣ್ಣನಾಗಿ ಸಹೋದರನಾಗಿ ನೋಡ್ತಾರೆ. ಒಂದು ಕುಚೇಲನಾದ ವಸುಧಾಮನಿಗೆ ಅವನು ಸ್ನೇಹಿತನಾಗಿ ನೋಡ್ತಾರೆ. ನಂತರ ಕಷ್ಟದಲ್ಲಿದ್ದ ದ್ರೌಪದಿಗೆ ಶಕ್ತಿ ಕೊಡೋ ಅಣ್ಣನಾಗಿ ಮಾಡ್ತಾಳೆ. ನಂತರ ಯುದ್ಧ ಭೂಮಿಯಲ್ಲಿ ಪಾಂಡವರೊಟ್ಟಿಗೆ ನಿಂತು ಧರ್ಮಕ್ಕೆ ಜಯ ಕೊಡುವಂತ ಮಾಡ್ತಾಳೆ. ಒಂದು ತಾಯಿ ಇಡೀ ಒಂದು ಮಗುವನ್ನು ಕೃಷ್ಣ ಪರಮಾತ್ಮನಾಗಿ ಮಾಡುವಂಥ ಶಕ್ತಿ ತಾಯಿಗಿರುತ್ತೆ. ಯಾವಾಗ ತಾಯಿ ಈ ಕೃಷ್ಣ ಜನ್ಮಾಷ್ಟಮಿ ಎಂದು ಮಕ್ಕಳಿಗೆ ವೇಷ ಧರಿಸಿ ತನ್ನ ಕೃಷ್ಣನ ನೋಡ್ತಾಳೋ ಹಾಗೆ ಪ್ರತಿ ಮನೆಯಲ್ಲೂ ಒಂದು ಮಗು ಕೃಷ್ಣನಾಗಬೇಕಾದ್ರೆ ಮೇಡಮ್ ಹೇಳಿರೋ ಥರನೇ ಕೃಷ್ಣನ ತತ್ವಗಳನ್ನ, ಕೃಷ್ಣನ ಸಾರಗಳನ್ನ, ಕೃಷ್ಣನ ಲೀಲೆಗಳನ್ನ ಮಕ್ಕಳಲ್ಲಿ ತುಂಬ ಒಂದು ಪಾತ್ರ ತಾಯಿದಾಗಿರುತ್ತೆ. ಯಾವಾಗ ಪ್ರತಿ ಮನೆಯಲ್ಲೂ ಕೃಷ್ಣ ಹುಟ್ಟುತ್ತಾನೆ, ಮಗು ಕೃಷ್ಣ ಆಗ್ತಾನೆ, ಆಗ ಒಂದು ರಾಮರಾಜ್ಯವಾಗುತ್ತೆ. ಈಗಿನ ನಮ್ಮ ಭಾರತ ರಾಮರಾಜ್ಯದ ಆಗಬೇಕಾಗಿರೋ ಅನಿವಾರ್ಯತೆ ನಾವು ಕಾಣ್ತಾ ಇರೋದ್ರಿಂದ ಪ್ರತಿ ಮಗುವಿನಲ್ಲೂ ಕೃಷ್ಣವನ್ನು ನೋಡ್ತಾ ಇಂದಿನ ಈ ಸಮಾರಂಭ ಇನ್ನೂ ಸಕ್ಸಸ್ಫುಲ್ ಆಗಲಿ, ಇನ್ನೂ ಯಶಸ್ವಿ ಆಗಲಿ. ಇದು 64ನೇ ವರ್ಷ ನಡೀತಾ ಇದೆ. ಹಾಗೆ ಇನ್ನು 100 ವರ್ಷ ಸಂಭ್ರಮನ ಆಚರಣೆ ಮಾಡಲಿ. ಹಾಗೆ ಮುಂದಿನ ವರ್ಷ ಜೈ ವೀರ ಮಾರುತಿ ವ್ಯಾಯಾಮ ಶಾಲೆಗೆ 75 ವರ್ಷಗಳ ವಸಂತಗಳನ್ನ ತುಂಬುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾಡಿರುವ ಇಂಥ ಸಾಮಾಜಿಕ ಚಟುವಟಿಕೆಗಳು ಇನ್ನೂ ಯಶಸ್ವಿ ಆಗಲಿ ಅಂತ ನಾನು ಆಶಿಸ್ತಾ ನನಗೆ ಅವಕಾಶ ಕೊಟ್ಟದ್ದಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇದೀಗ ಶ್ರೀ ತ್ರಿವಿಕ್ರಮ ಸಪಲ್ಯ ಬೆಳ್ತಂಗಡಿ, ಉದ್ಯಮಿ, ಬೆಂಗಳೂರು, ಚಲನಚಿತ್ರ ನಿರ್ಮಾಪಕರು 2 ನಿಮಿಷದ ಹಿತ ಮಾತುಗಳೊಂದಿಗೆ ತಮ್ಮ ಮುಂದೆ. ಇವತ್ತು ನಾವು 64ನೇ ವರ್ಷದ ಮೊಸರು ಕುಡಿಕೆ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಇದು ಸಾಧಾರಣ ಒಂದು 3 ಜನರೇಷನ್ನ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗ್ತಾ ಇದೆ. ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಯಾವ ಸಂಘ ಸಂಸ್ಥೆಗಳು ಇಷ್ಟು ದೂರ ನಡೆಯಲ್ಲ. 2-3 ವರ್ಷ ನಡೆದ್ರೇ ಗ್ರೇಟ್ ಆ್ಯಕ್ಚುಲಿ. ಆದರೆ ಅದಕ್ಕೋಸ್ಕರ ಈ ಸಂಘ ಸಂಸ್ಥೆಗೆ ನಾನು ಈ ಹಾಲಿ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಇಲ್ಲಿ ಸಾರ್ವಜನಿಕರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಈ ಮೊಸರು ಕುಡಿಕೆ ಉತ್ಸವ ನಮ್ಮ ಭಾರತೀಯ ಕರಾವಳಿ ತೀರದಲ್ಲಿ ಬರುವ ಒಂದು ದೊಡ್ಡ ಹಬ್ಬ. ಇದನ್ನು ಈ ನಮ್ಮ ತೊಕ್ಕೊಟ್ಟು ಜನತೆ ಸೇರಿ ಎಲ್ಲ ಸಾರ್ವಜನಿಕರು ಬಂದು ಅದರಲ್ಲಿ ಭಾಗವಹಿಸಿ ಹಾಗೂ ಅದನ್ನು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಂತರ ಈ ನಮ್ಮ ಭಾರತದ ಪರಂಪರೆ, ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಅದೇ ಗ್ರೇಟ್ ಅಂತ ನಾನು ಹೇಳ್ತಾ ಇದ್ದೇನೆ. ಅದನ್ನು ಇದು ಯಾರಿಂದಲೂ ಸಾಧ್ಯ, ಈ ಆಚರಣೆಯಿಂದ ಮಾತ್ರ ಸಾಧ್ಯ. ಇದರಲ್ಲಿ ನಾನು ಭಾಗಿಯಾಗಿರೋದು ನನ್ನ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಇನ್ನೊಂದೇನೆಂದರೆ, ಈ ಸಮಯದಲ್ಲಿ ನಾನು ಒಂದು ಹೇಳಬೇಕು ಅಂತ ಇದ್ದೇನೆ. ನಮ್ಮ ತುಳುನಾಡದ ಆರಾಧ್ಯ ದೈವವಾದ ಕೊರಗಜ್ಜನ ಇತಿಹಾಸವನ್ನು ನಾವು ನಾನು ಮತ್ತು ನಮ್ಮ ಚಿತ್ರತಂಡ ಇದರಲ್ಲಿ ಬೆಳ್ಳಿ ಪರದೆಯಲ್ಲಿ ತರಬೇಕು ಅಂತ ಆಶಿಸ್ತಾ ಇದ್ವಿ. ಅದನ್ನು ಪ್ರೊಡಕ್ಷನ್ನು ಮಾಡೇ ಆಗಿದೆ. ಅದನ್ನು ನಮ್ಮ ತುಳು ನೆಲದ ಪರಂಪರೆ, ಸಂಸ್ಕೃತಿ, ನೆಲ, ಜಲವನ್ನು ಜಾಗತಿಕವಾಗಿ ತೋರಿಸ್ಬೇಕು ಅಂತ ಇದನ್ನು ಸುಮಾರು 6 ಭಾಷೆಗಳಲ್ಲಿ ನಾವು ಈ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಅದಕ್ಕೆ ತಮ್ಮ ಸಹಕಾರ ಮತ್ತು ಆಶೀರ್ವಾದ ಅತ್ಯಗತ್ಯ ಅಂತ ಹೇಳಿಕೊಂಡು ನನ್ನನ್ನು ಆಹ್ವಾನಿಸಿದ ಇಲ್ಲಿನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಶ್ರೀಯುತ ಪವನ್ ರವರಿಗೆ ನನ್ನ ಪ್ರಣಾಮಗಳದಕ್ಕೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ಭಾಷಣವನ್ನು ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಸ್ವಾಮಿ ಕೊರಗಜ್ಜನ ಬಗೆಗಿನ ಚಿತ್ರ ಅಭೂತಪೂರ್ವ ಯಶಸ್ಸನ್ನ ಪಡೆಯಲಿ ಅನ್ನುವಂತಹ ಆಶಯ ನಮ್ಮದು. ಇದೀಗ ಶ್ರೀಯುತ ಹರೀಶ್ ಸಪಲ್ಯ, ಉಪಾಧ್ಯಕ್ಷರು, ಶ್ರೀ ಗಣೇಶ ಸೇವಾ ಸಮಿತಿ, ಗಣೇಶ್ ನಗರ, ತೊಕ್ಕೊಟ್ಟು. ಅಂಚನೆ ಏದಕ್ಕೆ ಎದುರು ಪುನಃ ಮಾತ ಬಂಧುಲೆಗಳ ಮೋಕಡೆ ಎದುಕೊಂಡು ಇನಿ ನಮಕ್ ಮಾತೆರಗಿಲ್ಲ ಗೊತ್ತಿತ್ತು ಲೆಕ್ಕ ನಾಡೋರ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕೊಡಿಕೆ ಉಚ್ಚಯದ ಸಂಭ್ರಮ ನಮ್ಮ ಮಾತವುಲ್ಲ. ಆಂಡ ಮುಲ್ಪದ 24ನೇ ವರ್ಷದ ಮೊಸರು ಕುಡಿಕೆ ಉತ್ಸವದ ಸಂಭ್ರಮ ನಮ್ಮ ಮಾತವುಲ್ಲ. ತೊಕ್ಕೊಡ್ದ ಮೊಸರು ಕುಡಿಕೆ ಪನ್ನಾಗನೇ ನಮ್ಮ ಊರಿಗೆ ಒಂಜಿ ಜಾತ್ರೆ ಇತ್ತಿ ಲೆಕ್ಕ. ಜೈ ವೀರಮಾರುತಿ ವ್ಯಾಯಾಮಶಾಲೆದ ಮಾತ ಪಾದುಕೇರಿ ಈ ಭಾಗದ ಮಾತ ಸಂಘ ಸಂಸ್ಥೆದ ಒಟ್ಟಿಗೆ ಭಾರಿ ಎಡ್ಡೆ ರೀತಿಯ ಬಾಂಧವ್ಯ ಇತ್ತಿ ನಡೆದವರ ಮಾತ ಸಂಘ ಸಂಸ್ಥೆ ಒಟ್ಟು ಸೇರಿದ ಮನಸ್ಸಿಗೆ ಮನರಂಜನೆ ಕೊರ್ಪಿನ ದೃಶ್ಯರೂಪಕ ಆದುಪ್ಪಡು ಅತ್ತನ ಬೇತೆ ಬೇತೆ ರೀತಿಯ ಮನರಂಜನೆ ಕುರಿತು ಅತ್ಯಂತ ಯಶಸ್ವಿ ಮಲ್ತೊಂದು ಉಳ್ಳೇರು. ಅಂಚನೆ ದುಂಬಾಗ್ಲ ನೇತ ಜಾಸ್ತಿ ವಿಜೃಂಭಣೆ ಮಲ್ಪನಂಚಿನ ಶಕ್ತಿನ ಆ ದೇವೇರ ಅಕ್ಲಿಗೆ ಮಾತ ಕೊರಡು ಪಂದಕ್ಕೆ ಏನೊಂದು ಎನ್ನ ಪಾತೆರ ಮುಗಿಪೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಮಾಗಣದ ಒಡೆಯಂಚಿನ ಸೋಮನ ದೇವರನ ಅಂಚನೆ ಇಡೀ ಜಗತ್ತಿಗೆ ಭಗವದ್ಗೀತೆ ಪಂಪರಂಚಿನ ಸಂದೇಶನ ಆ ಮಹಾನ್ ಗ್ರಂಥನ ಕೊರನಂಚಿನ ಕೃಷ್ಣದೇವರನ ಅಂಚನೆ ನಮ್ಮನ ಅಪ್ಪ ರಕ್ತೇಶ್ವರನ ಆಶೀರ್ವಾದೊಂದು ವೇದಿಕೆ ರೂಪನ ಮಾತಗಣ್ಯರೇ ಕೃಷ್ಣನ ವಿಷಯ ನಮ್ಮ ಪಂಡಪುನತ್ ನಮ್ಮ 24 ವರ್ಷದಿಂಚ ಈ ಒಂಜಿ ಜೈ ವೀರಮಾರುತಿ ಶಾಲೆದಕ್ಕಲು ಈ ಒಂಜಿ ಮೊಸರು ಕುಡಿಕೆ ಉತ್ಸವವನ್ನು ಅದ್ದೂರಿಯಾದ ಮಾಡಿದ್ದಾರೆ. ಅಕ್ಲಿಗೆ ಸುರುಕಾದ ಏನು ವಂದನೆ ಅರ್ಪಿಸೋದು ಎಂಗ್ಲಿಗೆ ಇಲ್ಲಿಡ್ದಿಂಚ ನಾಗರ ಪಂಚಮಿ ಕರಿಬಕ್ಕ ಈ ತೊಕ್ಕೊಡು ಗೌಜಿ ಗದ್ದಲ ಶುರುವಾಪಣಿ ತೊಕ್ಕೊಡ್ದು ಈ ಮೊಸರು ಕುಡಿಕೆಡು ಆ ಉತ್ಸವನ ಮಂದಿರಂಚಿನ ಮಾತ ಅರಣ್ಯ ಪನ್ಲಕನೆ ದುಮ್ಮದ ಹಿರಿಯಕುಲ್ಲ ಈತ ನಡಪದ ಬರ್ಪಣ ಮಾತ ಪದಾಧಿಕಾರಿಗಳೆಲ್ಲ ಸುರುಕಾದ ವನನಪಿಸುವ ಒಂದು ಅಂಚನೆ ಈ ಭಾಗದ ಓಲಾಂಡಲ ಧಾರ್ಮಿಕ ಕ್ಷೇತ್ರದ ದಾದಾಂಡ ಎಡ್ಡೆ ಕಾರ್ಯ ಹಾಪುದಾಂಡ ಅಲ್ಪ ಹೊರೆ ಕಾಣಿಕೆ ಪಿದಾಡುದಾಂಡ ಸುರುಕಾದ ನೆನಪರ್ಪಣವು ತೊಕ್ಕೊಡ್ದ ಜೈ ವೀರಮಾರುತಿ ಶಾಲೆ ಅವು ಒವೇ ಒಂಜಿ ಕಾರ್ಯಕ್ರಮಲ ಜೈ ವೀರಮಾರುತಿ ಶಾಲೆ ಹಿಡಿದು ಪಿದಾಡಂದಾಂಡ ಆ ಕಾರ್ಯಕ್ರಮ ಯಶಸ್ಸಾದ ಆಪಣಕ್ಕೆ ಯಾಲ್ನ ಸಾಕ್ಷಿ ಮತ್ತು ಊಟದಾಗ ಮಾತೆಲ್ಲ ಸಾಕ್ಷಿ ಆದಿಲ್ಲೇರು ಮಹಾನ್ ಮಲಮಲ್ಲ ಕಾರ್ಯಲು ಮುಲ್ತೆ ಪಿದಾಡ್ದು ನಾವು ಸ್ವಾಮಿ ಸೋಮನ ದೇವರ ಹೊರೆ ಕಾಣಿಕೆ ಅದಪ್ಪು ಉಳ್ಳಾಳ್ತಿ ಅಪ್ಪೆ ಉಳ್ಳಾಳ್ತಿನ ಹೊರೆ ಕಾಣಿಕೆ ಅದಪ್ಪು ಇಂಚಿನ ಒಂಜಾವತ್ತು ಎಡ್ಡೆ ಕಾರ್ಯಗಳಿಗೆ ದಾದ ಮಲ್ಪಾಯಿಗೆ ಸುರುಕಾದ ಸುರುವಾವಡ ಅವು ಜೈ ವೀರಮಾರುತಿ ಶಾಲೆದ ಈ ಒಂಜಿ ವಟಾರ ಇತ್ತೆ ಅಲ್ಪ ವ್ಯವಸ್ಥೆ ಇಡುವಂತೆ ಕಷ್ಟ ಅನ್ನಲ್ಲ ಆ ಕೃಷ್ಣ ಪರಮಾತ್ಮೆಲ ಆ ಮಾರುತಿ ಭಗವಾನ್ ದೇವರ್ಲ ಆ ಕಾರ್ಯನ ಎಡ್ಡೆ ರೀತಿ ನಡ್ಕೊಂಡು ಬೈದಿರಿ ಅವತ್ತನ್ನೇ ಆ ಅಳ್ತ ಆ ಒಂಜಿ ಜವನರ ತಂಡ ಆ ಜೈ ವೀರಮಾರುತಿ ಶಾಲೆದ ತಂಡ ಎಂಗ್ಲಿಗೆ ಒಬ್ಬೇ ಒಂದು ಕಾರ್ಯ ಸಂಪೂರ್ಣ ಪ್ರೋತ್ಸಾಹ ಕೊರ್ಪಿರು ಅಂಚಾದ ಆಗ್ಲಿ ಮಾತ್ರೆಗಳ ಒಂದು ನಡಿಸ ಒಂದು ಈ ಒಂಜಿ ಪಾತ್ರ ಉಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನ ಅಭಿಪ್ರಾಯನ ಆಶಯನ ತಿರುಪಾಯನಿಕ ಸೊಲ್ಮೆಲು ಉಂದಿತ್ತೆ ಶ್ರೀಯುತ ಸಂದೀಪ್ ಉಳ್ಳಾಲ್, ಅಧ್ಯಕ್ಷರು, ಶ್ರೀ ಬಬುಸ್ವಾಮಿ ದೇವಸ್ಥಾನ, ಗಾಂಧಿನಗರ, ಉಳ್ಳಾಲ, ಮೇರ್ನ ಪಾತ್ರದ ಬಲಟು. ಶುರುಕಾದ ಮೂಲ ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ಮಕ್ಕಳೊಂದು 24ನೇ ವರ್ಷದ ಈ ಮೊಸರು ಕೊಡಿಕೆ ಉತ್ಸವನ ಮಲ್ತದಲ್ಲೇರು ಒಂದು ಖುಷಿದ ವಿಷಯ ದಯಪಂಡ ಏನು ಸರಿಸುಮಾರು ಒಂಜಿ 40 ವರ್ಷದಿಂಚ ಏನು ತೂಂದುಲ್ಲೆ
ಆರ ಪ್ರಾಸ್ತಾವಿಕ ಭಾಷಣ ಪಂಡೇರು 1950 ಒಂದು ಸ್ಟಾರ್ಟ್ ಆಡ ದೇಪಂಡ ಸ್ವಾತಂತ್ರ್ಯ ನಮಗೆ ತಿಕ್ಕಿದ್ದು 3 ವರ್ಷಡು ಈ ಒಂದು ಸಂಸ್ಥೆನ ಆ ಕಟ್ಟೆರೆ ಕಾರಣಕರ್ತೆರೆ ಏನಕ್ಕಲ್ ನಿಜವಾದ ಯಾನ್ ಅಕ್ಲಿಗೆ ಯಾನ್ ಬಂಧಿಸುವುದೇ ಪಂಡ ಇನಿ 2 ಜನ ಉಳ್ಳೇರು ಅಂಚನೆ ಅವೇನು ಕಟ್ಟದು ಅವೇನು ಬೆಳೆಪಾದು ಈತ್ ವರ್ಷ ಪಂಡ 14 ವರ್ಷ ಯಾನ್ ಕೇಂದಿನ ಪ್ರಕಾರ ಫಸ್ಟ್ ಇತ್ತಗೊಂಜಿ 2 ವರ್ಷದಿಂಚ ಈ ಹಸೆಗೊಳ್ಳಿಡಾದುಪ್ಪು ಮೊಸಡಿಗೆ ಅತ್ತು ತಲಪಾಡಿ ಮಸುಗತ್ತು ಕುಂಬಲಡಾದುಪ್ಪು ಆಡ ಸುರುಕು ಈ ಬಾಗಡು ನಮ್ಮ ಸಂಕರ್ದ ಇಂಚಿ ಅಂಚೆ ತಲಪಾಡಿ ಮುಟ್ಟ ಈ ಬಾಗಡು ಸುರುಕು ಸ್ಟಾರ್ಟ್ ಆಯಿನ ಒಂಜಿ ಮಸುಗುಡಿಕೆ ಪಂಡ ಅದು ತಗೊಡ್ದ ಮಸುಗುಡಿಕೆ ಅದೇ ಪಂಡ ಮಸ್ತ್ ವಿಜೃಂಭಣೆ ಅವೊಂದಿತ್ತು ದೇಪಂಡ ಕುಡ್ಲೋಡಿತ್ತೆ ಇಂಚ ಅತ್ತವರ ಬಕ್ಕ ಕದ್ರಿ ಕ್ಷೇತ್ರದ ಅಡಪೊಂದು ಅವೇ ಸರಿ ಸಮಾನವಾದ ಈ ತೊಕ್ಕೊಟ್ಟು ಕ್ಷೇತ್ರದ ನಮ್ಮ ಈ ಜನಕಲಿಗೆ ಈ ಒಂದು ಉತ್ಸವ ಕೊರಡು ಪಂಪಿನ ಉದ್ದೇಶದಿಂದ ಅಕಲ್ ಆ ಜೈವೀರ ಮಾತ್ರ ವ್ಯಾಯಾಮಶಾಲೆ ಅಕಲ್ ಮಸ್ತ್ ಪ್ರಯತ್ನ ಬೈದೇರು ಅಕಲಿಗೆ ಏನು ಸುರುಕಾದ ಈ ಏನ ವೈಯಕ್ತಿಕ ಏನ ಧನ್ಯವಾದ ಸಮರ್ಪಿಸಿದಿಲ್ಲ ಅಂಚನೆ ಶ್ರೀಕೃಷ್ಣನ ಬಗ್ಗೆ ಅವಡು ಅತ್ ನಮ್ಮ ಈ ತುಳು ಭಾಷೆದ ಬಗ್ಗೆ ಅವಡು ವೇದಿಕೆ ಇಡ್ತೀನಿ ಗಣ್ಯರ ಪಾತೇರಿಯರು ಯಾನ್ ಒಂದು ಶಿಕ್ಷಕ ಅದು ಯಾರು ಪಾತ್ರೆ ಇಡ್ತೀನಿ ಇತ್ತದೆ ಪಂಡ ನಮ್ಮ ಜೋಕ್ಲಿಗೆ ಇತ್ತು ಧರ್ಮ ಶಿಕ್ಷಣ ಅತಿ ಮುಖ್ಯ ಒಂದು ಮೇಡಮ್ ಇಲ್ಲ ಬಂಡೇರು ಒಂದು ದಯ ಪನ್ಪೆ ಪಂಡ ಯಾನೊಂಜಿ ಕಾಲೇಜ್ ಶಿಕ್ಷಕನಾದುಲ್ಲೆ ಐಟ್ಲ ಏನು ಈ ಡ್ರಗ್ ಅವೇರ್ನೆಸ್ ಆಯ್ತು ನೋಡಲ್ ಆಫೀಸರ್ ಆದುಲ್ಲೆ ಒಂದು ಮಾದಕ ವಸ್ತು ನೇತ ನೋಡಲ್ ಆಫೀಸರ್ ಅದು ಪಂಡ ಒಂದು ಪ್ರತಿ ಒಂದು ಕಾಲೇಜಿಲ್ಲ ಮದದಲ್ಲಿ ಇತ್ತದ ನಮ್ಮ ಯುವ ಪೀಳಿಗೆ ಮಸ್ತ್ ಹಾಳವನ್ನು ದಯಕ ಕಾರಣ ಪಂಡ ಆರು ಪಂಡ್ಲಕ್ಕೆ ಮೇಡಮ್ ಪಲ್ಲಕನೆ ನಮ್ಮ ಜೋಕು ಶಾಲೆ ಪೋಪಿರು ನಮ್ಮ ಬೇಲೆಡು ಬಿಸಿ ಆದುಪ್ಪ ಆಡ ಜೋಕುಲೇನು ತೂಪಿನಂಚಿನ ಸಮಯ ನಮಕ್ಕಿಂಚ್ ನಿಜವಾದ ಕಷ್ಟ ದಯಪಂಡ ಒಂಜಿನ ಅದು ನಮ್ಮ ತಾಳ್ಮೆ ಇಚ್ಚಿ ನಮ್ಮ ಹಿರಿಯಕಲಾದು ಲಾಂಡ ನಮ್ಮ ತಾಳ್ಮೆ ಇಜ್ಜಿ ಇಲ್ಲಡು ಅಂಚದು ಪುನಃ ನಮ್ಮ ಜೋಕ್ಲೀನು ಇಂಚ ನಡಪವಡು ಅತ್ತು ಈತ ಆರು ಪರ್ಲಕನೆ ದುಂಬು ನಮ್ಮ ಎಂಗಲ್ ನಿಜವಾದ ಒಂದು ಎಂಗಲ್ ಪಿಲಿ ಪಂಡ ಎಂಗಲ್ ಇಲ್ಲಡು ದುಬ್ಬು ಪೋದ ಪಂಡ ನಮ್ಮ ಇಲ್ಲಡು ನಲಿಪಂತುಜ್ಜಡು ಕುಡನ ಇಲ್ಲಡು ಪೋದು ಒಂಜಿ ಓಡಿ ಎತ್ತೊಂದುಲ್ಲ ಅಂತ ಎಂಗ್ಲೇ ಗೊತ್ತುಜ್ಜಿ ಆಂಡ ಪೀರ ಬರ್ರೆ ದೇಪಂಡ ಪಿಲಿ ತಕಲು ಅಕಲ ಲಾರಿ ಬರ್ಪುನ ಐತಡು ಪೋದುಪ್ಪೇರು ಆಂಡ ಎಂಕಲಿಗೆ ಬರ್ರೆ ಸಾಧ್ಯತೆ ಆಂಡ ಇಲ್ಲಡ ಬನ್ನಾಗ ಪಂದುಪ್ಪ ಅಮ್ಮ ಅಪ್ಪ ಕೇಂದ್ರ ಇಜ್ಜಿ ಎಂಗಲ್ ಪಿರಿತೊಟ್ಟಿಗೆ ಪೋದಿತ್ತ ಅಂಚ ಬನ್ನಾಗ ಲೇಟ್ ಆಡ ಅಪ್ಪಾಗ ಆಂಡಲ್ಲ ಅಕಲ್ ಆಕೋಡು ತುಂಬ ಕೇನಂತಾರೆ ದಾಯಿಗೆ ಪೋಯ ಅಂದಿಜ್ಜಪ್ಪ ಮೂಲ್ಗೆ ಬಂದಿಜ್ಜಾರ ದೈಕೆ ಎಂಗಲ್ ಪೋಂದಿಲ್ಲ ಬಟ್ ಅಂಚಿನ ಪ್ರೋತ್ಸಾಹ ಕೊರೊಂದಿತ್ತೇರು ಯಾನ್ ಇತ್ತೆ ಮಾತೆರ್ಗಳ ಎನ್ನ ಹಿರಿಯಕಲ್ ವಿನಂತಿದೆ ಪಂಡ ನಿಖಿಲ ಜೋಕ್ಲಿಗೆ ವಿದ್ಯಾಭ್ಯಾಸ ಕೊರ್ಪೇರ್ತುಲೆ ಆ ವಿದ್ಯಾಭ್ಯಾಸದೊಟ್ಟಿಗೆ ಎಡ್ಡೆ ಸಂಸ್ಕೃತಿನ ಕಲ್ಪಾಲೆ ದೇಪಂಡ ಸಂಸ್ಕೃತಿ ಇಜ್ಜಿ ಪಂದಾಂಡ ನಮ್ಮ ಏತ್ತು ವಿದ್ಯಾಭ್ಯಾಸ ಕಲ್ತನಲ್ಲ ದೇಪಂಡ ಯಾನ್ ವಸ್ತು ಉದಾಹರಣೆ ತೀಯ ದೇಪಂಡ ಯಾನ್ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ಪ್ರೊಫೆಷನಲ್ ಏಡ್ ಕಲ್ತೊಂದಿಲ್ಲ ಒಂಜಿ ವೆಡ್ಡೆ ವಿದ್ಯಾಸಂಸ್ಥೆ ಪನ್ನೊಂದಿಲ್ಲ ದೇಪಂಡ ಆ ವಿದ್ಯಾಸಂಸ್ಥೆಡು ಪಿದೇ ಪೋತಿದು ವಿದೇಶ ರೀತಿಯ ಇತ್ತಲತ್ತೆ ಒಂದು ಶಾಲೆಗಡ್ಡೆ ಕಾಂಟ್ರಿಬ್ಯೂಷನ್ ಮಾಡೋದಿಲ್ಲ ದಯಪಂಡ ಏರಿ ಹಿರಿಯಕಲು ಇಲ್ಲೇರು ಆಶ್ರಮಗುಲ್ಲೇರು ಅತ್ತ ಏರು ಜೋಕಲಿಗೆ ವಿದ್ಯಾಭ್ಯಾಸಕ್ಕೆ ಬಂಗ ಒಂದು ನಿಂಚಿನಕಲಿಗೆ ಅಕಲು ಹೆಲ್ಪ್ ಮಾಡೋದಿಲ್ಲೇರು ದಯಪಂಡ ಆ ಒಂಜಿ ಸಂಸ್ಕೃತಿ ಬರಡು ಕಾರಣದ ಪಂಡ ಅವನಿ ವಿದ್ಯಾಸಂಸ್ಥೆದ ಮುಖಾಂತರ ಅಕ್ಲಿಗೆ ಬೈದೇನೆ ಇತ್ತೆಲ್ಲ ಏನ್ ಪನ್ಪೆ ದೇಪಂಡ ಮಾತೆಲ್ಲ ಕಲ್ಪೇರು ಫಾರಿನ್ ಪೋಪೇರು ಲಾಸ್ಟ್ ಅಪ್ಪ ಅಮ್ಮ ಮಾತ್ರ ಇಲ್ಲಡುಪೇರು ಅಪ್ಪ ಅಮ್ಮನ ತೂಪಿನಂಚಿನ ಪರಿಸ್ಥಿತಿ ಕಡಿಮೆ ಕೆಲವೊಂಜಿ ನಮ್ಮ ಸ್ಟೋರಿ ಓದುದುಪ್ಪ ಅಂತ ಟಿವಿ ಬದುದುಪ್ಪ ಇಂಚಿನ ನ್ಯೂಸ್ ಬಕ್ಕೊಂಜಿ ಪನ್ಪೇನ ನಮ್ಮ ಜೋಕುಲ್ ಜಾಸ್ತಿ ಮೊಬೈಲ್ ಯೂಸ್ ಮಲ್ಪ ಮೊಬೈಲ್ ಒಂಚೂರು ಕಡಿಮೆ ಯೂಸ್ ಮಲ್ಪಲಕ ನಿಖಲು ಮಲ್ಪಲೆ ದಯಪಂಡ ಐಟು ಎಡ್ಡೆಲ್ಲಂಡು ಹಾಳ್ಲಂಡು ಇತ ಫಾರ್ ಎಕ್ಸಾಂಪಲ್ ಯಾಪನ್ ಇಲ್ಲಡಿತೆ ಆರ್ಪನ್ಲಕನೆ ನಮ್ಮ ಕೃಷ್ಣನ ಕತೆ ತೂತು ಟಿವಿ ತೂದು ಕಲ್ತ ಆಂಡ ಇತ್ತ ಜೋಕಲೆಗ್ ಯೂಟ್ಯೂಬ್ ಐಕುರು ಪೂರ ಕಲ್ಪೇರು ಒಂಜಿ ಎಡ್ಡೆ ವಿಷಯನೇ ಆಂಡ ಅತಿಯಾದ ಮೊಬೈಲ್ ಕೊರಿಡು ದಯಪಂಡ ನಮ್ಮ ಈತೆಲ್ಲಿ ಜಾಗೆಡ್ ಉಲ್ಲ ಆಂಡ ರೇಡಿಯೇಷನ್ಸ್ ಪವರ್ ಇಂಚು ಉಪ್ಪು ಬಂದು ನಮಕ್ ನಿಜ ಪಂಡ್ರೆ ಸಾಧ್ಯತೆ ದಯಪಂಡ ನಮ್ಮ ರಾತ್ರಿ ಲಂಚ್ ನಮ್ಮ ಮೊಬೈಲ್ ನಮ್ಮ ಕೈ ತಲುಪುಂಡು ನೆಟ್ ಆಪಿನ ಎಫೆಕ್ಟ್ ಮಸ್ತ್ ಉಂಡು ದಯ ಪನ್ಪೆ ಪಂಡ ನಮಕ್ 2020 ಕೊರೋನಾ ಬತ್ತಿವಕ್ಕ ವ್ಯಾಕ್ಸಿನೇಷನ್ ಮಲ್ತ ಪೂರದ ತೊಂಡ ಮಾತೆರೆಗಳ ಸ್ಯಾಟಿಸ್ಫ್ಯಾಕ್ಷನ್ ಎಗಲ್ ನನ್ನ ದಾಲಾಪು ಜಾಂಡ ಕೊರೋನಾದ ಪಕ್ಕ ಸೈತಿ ನಕಲ್ ಯಂಗ್ಸ್ಟರ್ ನಕಲ್ ಯುವಕಿಯರು ಮಸ್ತ್ ಜನ ತೀರ್ಪೋಯರು ನೇಗೋಸ್ಕರ ಏನು ಪನ್ನೊಂದಿಲ್ಲ ನಮ್ಮ ಆರೋಗ್ಯ ನಮ್ಮ ಕಾಪಾಡ್ಗ ಅಂಚೆನೆ ಪ್ರತಿ ಒಂದು ವಿಷಯಗಳ ನಮ್ಮ ಪ್ರತಿಯೊಂದು ವಿಷಯಗಳ ನಮ್ಮ ಪ್ರಾಮುಖ್ಯತೆ ಕೊರ್ಕ ಅಂಚೆನೆ ಏಕೆ ಈ ವೇದಿಕೆಗೆ ಅವಕಾಶ ಕೊರನಾಗೆ ಜೈವೀರ ಮಾತು ವ್ಯಾಯಾಮಶಾಲೆ ಪ್ರತಿಯೊಂದು ಸದಸ್ಯರಿಗೆ ಚಿರಋಣಿ ಆದಲ್ಲೇ ವಂದನೆಗಳು. ನಮ್ಮ ಊರುಗೊಂಜಿ ಕಿರೀಟ ಇತ್ತಿಲ ಕಮೇರು ಈ ವೇದಿಕೆಡು ಜಾನಪದ ನೃತ್ಯ ಬೊಕ್ಕ ತುಳು ಭರತನಾಟ್ಯ ನೃತ್ಯ ರೂಪಕ ಪತ್ತಾಬತಾರಳು ಪನ್ಪನಂಚಿನ ನೃತ್ಯ
ಇನಿತ ಲೇಸಿಗು ಪ್ರತ್ಯಕ್ಷವಾದ ಪರೋಕ್ಷವಾದ ಕುಮಾರಿ ಸರಿತಾ ಎಂಬೆರು 64ನೇ ವರ್ಷದ ತೊಕ್ಕೋಟು ಮೊಸರು ಕುಡಿಕೆ ಉತ್ಸವಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಧನ್ಯವಾದ ಸಮರ್ಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇಂದಿನ ಕಾರ್ಯಕ್ರಮದ ಘನ ಉಪಸ್ಥಿತರಿದ್ದಂತಹ ಅತಿಥಿಗಳು ಶ್ರೀ ಯುಟಿ ಖಾದರ್, ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಪ್ರವೀಣ್ ಶೆಟ್ಟಿ ಪಿಲ್ಲಾರು, ಮೇಗಿಲ ಮನೆ, ಮಸ್ಕತ್, ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನ ನಡೆಸಿಕೊಂಡಂತವರು ಶ್ರೀ ತಾರನಾಥ್ ಕಟ್ಟಿ, ಅಧ್ಯಕ್ಷರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಇವರಿಗೂ ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಾದ ಶ್ರೀ ರಾಘವೇಂದ್ರ ಕೆವಿ, ಉಪನಿರ್ದೇಶಕರು, ನಗರ ಕೇಂದ್ರ ಗ್ರಂಥಾಲಯ ಮಂಗಳೂರು, ಇವರಿಗೂ ಧನ್ಯವಾದಗಳು. ಹಾಗೂ ಶ್ರೀ ರವಿಶಂಕರ್ ಸೋಮೇಶ್ವರ, ಸದಸ್ಯರು, ಸೋಮೇಶ್ವರ ಪುರಸಭೆ, ಇವರಿಗೂ ಧನ್ಯವಾದಗಳು. ಹಾಗೂ ಶ್ರೀ ಪ್ರಕಾಶ್ ಕುಂಪಲ, ಉಪಾಧ್ಯಕ್ಷರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗ, ಇವರಿಗೂ ಧನ್ಯವಾದಗಳು. ಹಾಗೂ ಶ್ರೀ ಸಂದೀಪ್ ಉಳ್ಳಾಲ್, ಅಧ್ಯಕ್ಷರು, ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ, ಗಾಂಧಿನಗರ, ಉಳ್ಳಾಲ, ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು, ನಮ್ಮ ಇನ್ನೊಬ್ಬ ಅತಿಥಿಗಳು, ಇವರನ್ನು ಸಹ ಸಂಚಾಲಕರು, ಫಲಾನುಭವಿ ಪ್ರಕೋಷ್ಠ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ, ಇವರಿಗೂ ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ನಮ್ಮೊಂದಿಗಿದ್ದಾರೆ ಇನ್ನೊಬ್ಬ ಅತಿಥಿಗಳು ಶ್ರೀ ತ್ರಿವಿಕ್ರಮ ಸಪಲ್ಯ ಬೆಳ್ತಂಗಡಿ, ಉದ್ಯಮಿ, ಬೆಂಗಳೂರು, ಹಾಗೂ ಖ್ಯಾತ ಚಲನಚಿತ್ರ ನಿರ್ಮಾಪಕರು, ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಇನ್ನೊಬ್ಬ ಅತಿಥಿ ಶ್ರೀಮತಿ ದೀನಮಣಿ ರಾವ್, ಮಾಲಕರು, ವೈಷ್ಣವಿ ಕನ್ಸ್ಟ್ರಕ್ಷನ್, ಮಂಗಳೂರು, ಇವರಿಗೂ ಧನ್ಯವಾದಗಳು. ಹಾಗೂ ಶ್ರೀ ಹರೀಶ್ ಸಪಲ್ಯ, ಉಪಾಧ್ಯಕ್ಷರು, ಶ್ರೀ ಗಣೇಶ್ ಸೇವಾ ಸಮಿತಿ, ಗಣೇಶ್ ನಗರ, ತೊಕ್ಕೋಟು, ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಶ್ರೀ ಜಯಂತ್ ಕೊಂಡಾನ, ಓಂ ಸಾಯಿ ಕನ್ಸ್ಟ್ರಕ್ಷನ್, ಇವರಿಗೂ ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಜೈವೀರ ಮಾರುತಿ ವ್ಯಾಯಾಮ ಶಾಲೆಯ ಗೌರವಾಧ್ಯಕ್ಷರು ಶ್ರೀ ಸುಂದರ್ ಅಮೀನ್, ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಶ್ರೀ ಜಯಾನಂದ್ ಅಂಚಲ್, ಮುಖ್ಯ ಶಿಕ್ಷಕರು, ಶ್ರೀ ಜೈವೀರ ಮಾರುತಿ ವ್ಯಾಯಾಮ ಶಾಲೆ, ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಶ್ರೀ ಪುರುಷೋತ್ತಮ ಗಟ್ಟಿ, ಅಧ್ಯಕ್ಷರು, ಜೈವೀರ ಮಾರುತಿ ವ್ಯಾಯಾಮ ಶಾಲೆ, ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಇಲ್ಲಿ ನೆರವೇರಿದ ಎಲ್ಲ ಭಕ್ತಾಭಿಮಾನಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಇಂದಿನ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ನಿರೂಪಿಸಿದವರು ಶ್ರೀಮತಿ ತ್ರಿವೇಣಿ ಕಿರಣ್, ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ದಯವಿಟ್ಟು ಶ್ರೀಮತಿ ತ್ರಿವೇಣಿ ಕಿರಣ್ ಇವರು ವೇದಿಕೆಗೆ ನಾನು ಆಹ್ವಾನ ಮಾಡುತ್ತಿದ್ದೇನೆ. ಇವರಿಗೆ ನಮ್ಮ ವ್ಯಾಯಾಮ ಶಾಲೆಯ ವತಿಯಿಂದ ಒಂದು ಗೌರವ ಕಿರು ಕಾಣಿಕೆಯನ್ನು ನೀಡಬೇಕಾಗಿ ಮುಖ್ಯ ಅತಿಥಿಗಳಲ್ಲಿ ವಿನಂತಿಸುತ್ತಿದ್ದೇನೆ. ಕಟ್ಟಾಗಿ ನಿರ್ವಹಿಸಿದವರು ಶ್ರೀಮತಿ ತ್ರಿವೇಣಿ ಕಿರಣ್, ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ವೇದಿಕೆಯನ್ನು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿಕೊಟ್ಟಂತಹ ಮತ್ತು ಇಂದಿನ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲ ತಂತ್ರಜ್ಞಾನರಿಗೂ, ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅಂತೆಯೇ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕೃತರಾದ ಸರ್ವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಮುಂದಿನ ಕಾರ್ಯಕ್ರಮಕ್ಕೂ ಇದೇ ರೀತಿ ಅನುವು ಮಾಡಿಕೊಡಬೇಕಾಗಿ ಭಕ್ತಾಭಿಮಾನಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.